ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ ನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಸ್ವಾಗತ. ಹರೇ ಕೃಷ್ಣ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ಸ್ವಾಗತ. ಇವತ್ತು ನಾವು ಈಗಾಗಲೇ ನಾವು ಈಶೋಪನಿಷತ್ ತರಗತಿಯನ್ನು ಮುಗಿಸಿದ್ದೇವೆ. ಅದರ ಒಂದು ಸಾರಾಂಶವನ್ನು ನಾವು ನೋಡೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಇದರಲ್ಲಿ ನಾನು ಮುಖ್ಯವಾದ ಅಂಶಗಳನ್ನು ಮಾತ್ರ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹರೇ ಕೃಷ್ಣ. ಇಲ್ಲಿ ಮುಖ್ಯವಾಗಿ ಪೀಠಿಕೆಯಲ್ಲಿ ಶ್ರೀ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನಮಗೇನು ಹೇಳ್ತಾರೆ ಅಂದರೆ, ವೇದ ಅಂದರೆ ಜ್ಞಾನ. ಸೊ ಆದರೆ ಈ ಜ್ಞಾನವನ್ನು ನಾವು ಹೇಗೆ, ವೈದಿಕ ಜ್ಞಾನವನ್ನು ನಾವು ಹೇಗೆ ಪಡ್ಕೊಳ್ಬೇಕು, ಎಲ್ಲಿಂದ ಪಡ್ಕೊಳ್ಬೇಕು ಅಂತ ಇದರಲ್ಲಿ ಹೇಳ್ತಾರೆ. ಇದನ್ನು ನಾವು ವೈದಿಕ ಜ್ಞಾನವನ್ನು ನಾವು ಯಾರೇ ಆಗಲಿ, ಯಾರೇ ಒಬ್ಬ ವ್ಯಕ್ತಿ ಅಂದರೆ ಮನುಷ್ಯರಾಗಲಿ ಅಥವಾ ದೇವತೆಗಳಾಗಲಿ ಯಾರೂ ಕೂಡ ಸರಿಯಾಗಿ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ 4 ವಿಧದ ದೋಷದಿಂದ ಕೂಡಿರ್ತಾರೆ. ಒಂದು, ನಾವು ತಪ್ಪನ್ನು ಮಾಡ್ತೇವೆ, ನಮ್ಮಲ್ಲಿ ಮೋಸ ಮಾಡುವ ಪ್ರವೃತ್ತಿ ಇರುತ್ತೆ, ಮತ್ತು ನಾವು ಭ್ರಮೆಯಲ್ಲಿ ಇರುತ್ತೇವೆ ಅಥವಾ ಮಾಯೆಯಲ್ಲಿ ಇರುತ್ತೇವೆ, ಹಾಗೂ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಆದ್ದರಿಂದ ನಾವು ಎಲ್ಲಿಂದ ಹಾಗಾದರೆ ನಾವು ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಜ್ಞಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಸರಿಯಾದ ಒಂದು ಆಕರ, ಒಂದು ಆಕರ ಅಂದರೆ ಅದರ ಎಲ್ಲಿಂದ ಬರಬೇಕು ಅದು ತುಂಬ ಮುಖ್ಯವಾದದ್ದು. ಸೊ ಹಾಗಾಗಿ ಈ ಒಂದು ಸರಿಯಾದ ಆಕಾರ ಅಂತಂದರೆ ಭಗವಂತನಿಂದ, ಭಗವಾನ್ ಕೃಷ್ಣನಿಂದ ಬಂದಿರತಕ್ಕಂಥ ಜ್ಞಾನ. ಸೊ ಇದನ್ನು ಹೇಗೆ ಪಡ್ಕೊಳ್ಳೋದು ಅದು ಮುಖ್ಯವಾದದ್ದು. ಸೊ ವೇದಗಳು ಅಪೌರುಷೇಯ ಅಂದರೆ ಭಗವಂತನಿಂದ, ಭಗವಾನ್ ಕೃಷ್ಣನಿಂದ ಬಂದಿರತಕ್ಕಂಥ ಜ್ಞಾನ. ದೇವೋತ್ತಮ ಪರಮಪುರುಷ ಕೃಷ್ಣನಿಂದ ಆಕರವಾದ ಜ್ಞಾನ. ಸೊ ಅದನ್ನು ನಾವು ಪಡ್ಕೊಳ್ಬೇಕು. ಇದನ್ನು ಅದೇ ವೈದಿಕ ಜ್ಞಾನ. ಯಾಕೆಂತಂದರೆ ಈಗ ಆ ವೈದಿಕ ಜ್ಞಾನ ಅದು ನಮ್ಮ ಅನುಭವಕ್ಕೆ ಮೀರಿದ್ದು, ನಾವು ಪ್ರಯೋಗ ಮಾಡಿ ಅದನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ವೇದ, ಆ ವೈದಿಕ ಜ್ಞಾನದಲ್ಲಿ ವೇದ ಭಗವಂತನಿಂದ ನೇರವಾಗಿ ಬ್ರಹ್ಮನಿಗೆ ಹೇಳಿದ್ದರಿಂದ ಭಗವಂತನಿಂದನೇ ಬಂದಿರತಕ್ಕಂಥ ಜ್ಞಾನ ಆಗಿರೋದ್ರಿಂದ ಅದು ಸತ್ಯ. ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಸೊ ಅಲ್ಲಿ ಪ್ರಯೋಗ ಮಾಡತಕ್ಕಂಥ ಪ್ರಶ್ನೆ ಇರೋದಿಲ್ಲ. ಯಾಕೆಂದರೆ ಆಲ್ರೆಡಿ ಭಗವಂತ ಇದನ್ನು ಮಾಡಿ ಸ್ಟಡಿ ಮಾಡಿ ಭಗವಂತ ನಮಗೆ ಇದನ್ನು ಕೊಟ್ಟಿದ್ದಾನೆ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲಿ.
ಸ್ವಲ್ಪ ಶಬ್ದ ಬರುತ್ತೆ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ತಂದೆ ಯಾರು ಅಂತಂದ್ರೆ ತಾಯಿ ಅಂದ ಮಾತ್ರ ಗೊತ್ತಾಗತ್ತೆ. ಸೊ ಹಾಗಾಗಿ ತಂದೆ ಯಾರು ಅಂತ ತಾಯಿ ಹೇಳಿದ್ರೆ ನಾವು ನಿಜ ಅಂತ ಒಪ್ಕೊಳ್ಬೇಕು. ಹಾಗೆಯೇ ಈ ರೀತಿಯಾಗಿ ವೇದಗಳ ಮಾತನ್ನ ವೇದ ವಾಕ್ಯ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಒಪ್ಪಿಕೊಳ್ಳಲೇಬೇಕು. ಈಗ ಇದರಲ್ಲಿ 3 ರೀತಿಯ ಪ್ರಮಾಣಗಳನ್ನು ಹೇಳ್ತಾರೆ: ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಪ್ರಮಾಣ. ಇದರಲ್ಲಿ ಪರಿಪೂರ್ಣವಾದದ್ದು ಶಬ್ದ ಪ್ರಮಾಣ. ಯಾಕೆಂದ್ರೆ ಇಲ್ಲಿ ನಾವು ನೇರವಾಗಿ ನೋಡಿದರೂ ಕೂಡ, ಪ್ರತ್ಯಕ್ಷ ಕಂಡರೂ ಕೂಡ ಅದು ಕರಾರುವಕ್ಕಾಗಿ ಇರೋದಿಲ್ಲ. ಉದಾಹರಣೆಗೆ ಇಲ್ಲಿ ಒಂದು ಸೂರ್ಯನ ಉದಾಹರಣೆ ಕೊಟ್ಟಿದ್ದಾರೆ. ಸೂರ್ಯ ನಮಗೆ ದೂರದಿಂದ ಚಿಕ್ಕ ಬಿಲ್ಲೆ ತರ ಕಾಣ್ತಾರೆ, ಆದರೆ ಅದು ತುಂಬಾ ತುಂಬಾ ದೊಡ್ಡದು ಸೂರ್ಯಗ್ರಹ. ಸೊ ಅದು ಹಾಗಾಗಿ ಪ್ರತ್ಯಕ್ಷ ಪ್ರಮಾಣ ಅದು ಸರಿಯಾಗಿರೋದಿಲ್ಲ. ಆಮೇಲೆ ಅನುಮಾನ. ಈಗ ಅನುಮಾನ ಅಂತಂದ್ರೆ ಹೀಗಿರ್ಬೋದು ಹಾಗಿರ್ಬೋದು ಅಂತ ನಾವು ಅನುಮಾನ ಪಡೋದು, ಅದು ಕೂಡ ಪರಿಪೂರ್ಣ ಜ್ಞಾನ ಆಗಿರೋದಿಲ್ಲ. ಉದಾಹರಣೆಗೆ ಡಾರ್ವಿನ್ ಸಿದ್ಧಾಂತವನ್ನು ಕೂಡ ಅಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಹೇಗೆ ನಾವು ಜ್ಞಾನವನ್ನ, ವೈದಿಕ ಜ್ಞಾನವನ್ನು ಪಡ್ಕೊಳ್ಬೇಕಂದ್ರೆ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಂತಂದ್ರೆ ಶ್ರುತಿ, ಕೇಳಿ ತಿಳ್ಕೊಳ್ಳೋದು. ಸೊ ಹಾಗಾಗಿ ಇಲ್ಲಿ ಶ್ರುತಿ ಎಂದರೆ ವೇದಗಳು. ಸೊ ಈ ಈ ಈ ಪ್ರಪಂಚ ಭೌತಿಕ ಪ್ರಪಂಚ. ಸೊ ಈ ಪ್ರಪಂಚದಿಂದ ಪಡೆದ ಜ್ಞಾನ ಇದು ಭೌತಿಕ ಜ್ಞಾನ. ಆದರೆ ಭಗವಂತನ ಆ ಒಂದು ವಿಶ್ವದ ಈ ಭೌತಿಕ ಪ್ರಪಂಚದ ಆಚೆ ಇರ್ತಕ್ಕಂಥದ್ದು ಜ್ಞಾನ, ಅದು ದಿವ್ಯವಾದ ಜ್ಞಾನ. ಸೊ ಹಾಗಾಗಿ ಈ ದಿವ್ಯವಾದ, ಈಗ ನಮಗೆ ಈ ಭೌತಿಕ ಪ್ರಪಂಚದಲ್ಲೇ ನಮಗೆ ಎಷ್ಟೋ ಜ್ಞಾನ ನಮಗೆ ಗೊತ್ತಾಗೋದಿಲ್ಲ. ಅಂದ ಮೇಲೆ ನಾವು ಆಧ್ಯಾತ್ಮಿಕ ಜ್ಞಾನ ಪಡ್ಕೊಳ್ಳಿಕ್ಕೆ ಅಲ್ಲಿ ಹೋಗಿ ಅಲ್ಲಿ ನೋಡಿ ಪ್ರತ್ಯಕ್ಷ ಅಥವಾ ಅದನ್ನ ನಾವು ಪ್ರಯೋಗ ಮಾಡಿ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವು ಕೃಷ್ಣನಿಂದ ಬಂದ ಆ ಭಗವಾನ್ ಕೃಷ್ಣನಿಂದ ಬಂದ ಆ ಪ್ರಮಾಣ ಅದು ಪರಮ ಪ್ರಮಾಣ, ಅತ್ಯಂತ ಶ್ರೇಷ್ಠವಾದದ್ದು ಪ್ರಮಾಣ. ಆದ್ದರಿಂದ ಭಗವಂತ ಕೃಷ್ಣನೇ ಅಂತ ಯಾರು ಹೇಳಿದ್ದಾರೆ, ಎಲ್ಲರೂ ಎಲ್ಲ ಸಾಹಿತ್ಯಗಳಲ್ಲಿಯೂ ಮತ್ತೆ ಎಲ್ಲ ವೈದಿಕ ಸಾಹಿತ್ಯಗಳಲ್ಲಿ ಕೂಡ ಇದನ್ನ ಭಗವಾನ್ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಆಮೇಲೆ ಶಂಕರಾಚಾರ್ಯರು, ಹಾಗೆ ಅನೇಕ ಆಚಾರ್ಯರುಗಳು ಮತ್ತೆ ಎಲ್ಲ ವೈದಿಕ ವಿದ್ವಾಂಸರುಗಳು ಕೂಡ ಭಗವಂತ ಅಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಒಪ್ಕೊಂಡಿದ್ದಾರೆ. ಸೊ ಅದರಿಂದ ಭಗವಂತನಿಂದ ಬಂದಿರತಕ್ಕಂಥ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಸೊ ಹಾಗಾಗಿ ಇದರಲ್ಲಿ ಅವರೋಹ ಪಂಥ, ಆರೋಹ ಅಂದ್ರೆ ಮೇಲೇರುವುದು, ಆರೋಹ ಅಂದ್ರೆ ನಮ್ಮ ಸ್ವಂತ ಪ್ರಯತ್ನದಿಂದ. ಈಗ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಈಗ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಆಗಿರೋದ್ರಿಂದ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಮಾಡಿದರೂ ಕೂಡ ನಮಗೆ ಸಾಧ್ಯ ಆಗೋದಿಲ್ಲ. ಖಂಡಿತವಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸರಿಯಾದ ನಿರ್ಣಯ ಬರಲಿಕ್ಕೆ ನಮ್ಮ ಸ್ವಂತ ಪ್ರಯತ್ನದಿಂದ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾಗಿರುತ್ತವೆ. ಸೊ ಹಾಗಾಗಿ ಅವರೋಹ ಪಂಥ, ಅವರೋಹ ಅಂತಂದ್ರೆ ಅದು ಇಳಿದು ಬರುವ ಪಂಥ. ಅಂದ್ರೆ ಹೇಗೆ ಎಲ್ಲಿಂದ ಇಳಿದು ಬರುತ್ತೆ, ಅದು ಪರಂಪರೆಯಿಂದ ಇಳಿದು ಬಂದ ಜ್ಞಾನ. ಸೊ ಆ ಪರಂಪರೆ ಅಂತಂದ್ರೆ ಗುರು ಪರಂಪರೆಯಿಂದ ಬಂದಿರತಕ್ಕಂಥ, ಆಚಾರ್ಯರುಗಳಿಂದ ಬಂದಿರತಕ್ಕಂಥ ಜ್ಞಾನ, ಅದು ಶ್ರೀಕೃಷ್ಣ ಭಗವಾನ್ ಕೃಷ್ಣದಿಂದ ಬರ್ತದೆ. ಸೊ 4 ಪರಂಪರೆಗಳಿದೆ ಈ ಒಂದು ವೈಷ್ಣವ ಪರಂಪರೆಗಳು: ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ, ಆಮೇಲೆ ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತು ಕುಮಾರ ಸಂಪ್ರದಾಯ. ಸೊ ಈ ಸಂಪ್ರದಾಯಗಳಿಂದ ಇದರಿಂದ ನಾವು ಜ್ಞಾನವನ್ನ ನಾವು ಪಡ್ಕೊಳ್ಳೇಬೇಕು. ಸೊ ಅದಕ್ಕಾಗಿ ನಾವು ಸದ್ಗುರುವಿನ ಹತ್ರ ಹೋಗಿ ಅವರಿಂದ ನಾವು ಕಡ್ಡಾಯವಾಗಿ ಇದನ್ನ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಗುರುಗಳು ಅಂತಂದ್ರೆ, ಸಂಪ್ರದಾಯದ ಗುರುಗಳು ಅಂದ್ರೆ ಅವರು ಭಗವಂತನನ್ನ ಕಂಡಿದ್ದಾರೆ, ಅವರು ತತ್ವದರ್ಶಿಗಳು. ಸೊ ಆ ತತ್ವದರ್ಶಿಗಳು ಭಗವಂತನನ್ನ ನಮಗೆ ಕೊಡಬಲ್ಲರು. ಸೊ ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶನ ಅಂತ ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಅದರಿಂದ ನಮಗೆ ಭಗವಂತ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಸದ್ಗುರುವಿನ ಹತ್ರ ಹೋಗ್ಬೇಕು. ಸೊ ಹಾಗಾಗಿ ಹಿಂದೆ 4 ವೇದಗಳಿತ್ತು, ಒಂದೇ ಒಂದು ವೇದ ಇತ್ತು. ಅದನ್ನ ನಮಗೆ ಅದು ಕೂಡ ಜನರಿಂದ ಜನರಿಗೆ ಅಂದರೆ ಅವರು ಕೇಳಿ ತಿಳ್ಕೊಳ್ತಾ ಇದ್ರು ಆಚಾರ್ಯರುಗಳಿಂದ. ಆದರೆ ಈಗ ನಮ್ಮ ನೆನಪಿನ ಶಕ್ತಿ ಕಲಿಯುಗದಿಂದ ತುಂಬಾ ಕಡಿಮೆ ಆಗಿದೆ. ಸೊ ಆದ್ದರಿಂದ ನಮಗೆ ಶ್ರೀ ವೇದವ್ಯಾಸರು ಆ ಒಂದು ವೇದವನ್ನ 4 ವೇದಗಳನ್ನಾಗಿ ವಿಭಜಿಸಿದ್ರು ಮತ್ತು ಅದನ್ನ ಬರಹ ರೂಪದಲ್ಲಿ ಇಟ್ರು.
ಸೊ ಋಗ್ವೇದ, ಸಾಮವೇದ, ಅಥರ್ವವೇದ ಮತ್ತು ಯಜುರ್ವೇದ. ಸೊ ಹಾಗಾಗಿ ಆಮೇಲೆ ದ್ವಿಜ ಬಂಧು ಅಂದರೆ ಯಾರು ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿ ಕೂಡ ಅವರಿಗೆ ಹೆಚ್ಚಿನ ಬ್ರಾಹ್ಮಣತ್ವವನ್ನು ಅವರು ಸಂಪಾದನೆ ಮಾಡ್ಕೊಳ್ಳಿಲ್ಲ ಗುಣದಿಂದ, ಅಂಥವರಿಗೆ ದ್ವಿಜಬಂಧು ಹೇಳ್ತಾರೆ. ಮತ್ತು ಈ ದ್ವಿಜಬಂಧುಗಳಿಗೆ ಮತ್ತೆ ಸ್ತ್ರೀಯರಿಗೆ, ಶೂದ್ರರಿಗೆ ವೇದ ಜ್ಞಾನ ಇರೋದಿಲ್ಲ, ವೇದ ಜ್ಞಾನ ಇರೋದಿಲ್ಲ. ಆದ್ದರಿಂದ ಅವರಿಗಾಗಿ ಶ್ರೀ ವೇದವ್ಯಾಸರು ಪುರಾಣಗಳನ್ನು, ಮಹಾಭಾರತ ಇದನ್ನೆಲ್ಲ ಕೊಟ್ಟರು. ಹಾಗಾಗಿ ನಮಗೆ ವೈದಿಕ ಜ್ಞಾನ ಈ ಒಂದು ಕಲಿಯುಗದಲ್ಲಿ ನಮಗೆ ವೇದಗಳನ್ನು ಓದುವುದಾಗಲಿ, ವೇದಾಂತ ಸೂತ್ರಗಳನ್ನು ಓದುವುದಾಗಲಿ ತುಂಬಾ ಕಷ್ಟ ಅಲ್ವಾ? ಹರೇ ಕೃಷ್ಣ. ಕಲಿಯುಗದಲ್ಲಿ ನಮಗೆ ವೇದಗಳನ್ನಾಗಲಿ ವೇದಾಂತ ಸೂತ್ರಗಳನ್ನಾಗಲಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಈ ಕಲಿಯುಗದಲ್ಲಿ ನಮಗೆ ಭಗವಂತನ ಅಂದ್ರೆ ಭಗವಂತನನ್ನ ನಮಗೆ ಕಂಡ್ಕೋಬೇಕು, ಶ್ರೀಕೃಷ್ಣ ನಮಗೆ ತಿಳ್ಕೋಬೇಕು, ವೈದಿಕ ಜ್ಞಾನ ಬೇಕು, ಭಗವಂತ ಯಾರು, ನಾನು ಯಾರು, ಮತ್ತೆ ಈ ಒಂದು ಪ್ರಕೃತಿ ಏನು, ಇದೆಲ್ಲ ನನ್ನ ಜೀವನ ಯಾಕೆ, ಇದು ನಾನು ಏನು ಮಾಡಬೇಕು ಜೀವನದಲ್ಲಿ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ನಮಗೆ ಆ ವೈದಿಕ ಜ್ಞಾನಕ್ಕೆ ಅಂದರೆ ವೇದಾಂತ ಸೂತ್ರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಶ್ರೀ ವೇದವ್ಯಾಸರು. ಸೊ ಆ ವೇದವ್ಯಾಸರು ಬರತಕ್ಕಂಥ ಶ್ರೀಮದ್ ಭಾಗವತವನ್ನ ನಾವು ಕೇಳಬೇಕು. ಶ್ರೀಮದ್ ಭಾಗವತ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಅದು ಗ್ರಂಥಾವತಾರ. ಅದೇ ರೀತಿ ಭಗವದ್ಗೀತೆ, ಶ್ರೀಮದ್ ಭಗವದ್ಗೀತೆ ಭಗವಂತನ ಮುಖಕಮಲದಿಂದ ಬಂದಿರೋದ್ರಿಂದ ಅದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಶ್ರೀಲ ಪ್ರಭುಪಾದರು ಕೊನೆಯದಾಗಿ ಈ ಪೀಠಿಕೆಯಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ನಾವು ಹೇಗೆ ಜ್ಞಾನ ಪಡ್ಕೊಳ್ಬೇಕು ಕಲಿಯುಗದಲ್ಲಿ, ಶ್ರೀಮದ್ ಭಾಗವತದಿಂದ, ಭಗವದ್ಗೀತೆಗಳಿಂದ ನಾವು ವೈದಿಕ ಜ್ಞಾನವನ್ನು ತಿಳ್ಕೊಳ್ಬೇಕು ಅಂತ ಶ್ರೀ ಪ್ರಭುಪಾದರು ನಮಗೆ ಹೇಳಿದ್ದಾರೆ. ಸೊ ಪ್ರಭುಪಾದರು ಸಂಸ್ಥಾಪಕ ಆಚಾರ್ಯರು ಇಸ್ಕಾನ್. ಸೊ ಅವರ ಆಚಾರ್ಯರು, ಸಂಪ್ರದಾಯದಿಂದ ಬಂದ ಆಚಾರ್ಯರು. ಸೊ ಹಾಗಾಗಿ ಅವರು ನಮಗೆ ಈ ರೀತಿ ನಾವು ವೈದಿಕ ಜ್ಞಾನ ಪಡ್ಕೊಳ್ಬೇಕು ಈಗಿನ ಒಂದು ಪ್ರಸ್ತುತ ಸಮಯದಲ್ಲಿ ಅಂತ ನಮಗೆ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಈಗ ನಮಗೆ ಈಶೋಪನಿಷತ್ತನ್ನು ಕೂಡ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಈಗ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ, ಅದರ ಜೊತೆಗೆ ನಮಗೆ ಈಶೋಪನಿಷತ್ತು, ಭಕ್ತಿರಸಾಮೃತ ಸಿಂಧು ಮತ್ತು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ಸ್, ಉಪದೇಶಾಮೃತ ಇದನ್ನೆಲ್ಲ ಕೊಟ್ಟಿದ್ದಾರೆ. ಈಗ ನಮಗೆ ತಿಳ್ಕೊಳ್ಬೇಕು, ನಮಗೆ ಏಕೆ ಈ ಒಂದು ಈಶೋಪನಿಷತ್ತನ್ನು ಅದನ್ನ ಕಲೀಲಿಕ್ಕೆ ನಮಗೆ ಅಥವಾ ತಿಳ್ಕೊಳ್ಳಿಕ್ಕೆ ನಮಗೆ ಏಕೆ ಹೇಳಿದ್ದಾರೆ? ಹರೇ ಕೃಷ್ಣ, ಯಾರಾದರೂ ಹೇಳ್ಬೋದಾ? ಹರೇ ಕೃಷ್ಣ. ಎಲ್ಲವೂ ಭಗವಂತನ ನಿಯಂತ್ರಣದಲ್ಲಿದೆ. ನಮಗೆ ಎಷ್ಟು ಅವಶ್ಯಕವೋ ಅಷ್ಟು ಮಾತ್ರ ನಾವು ಉಪಯೋಗಿಸ್ಬೇಕು, ಉಳಿದಿದ್ದು ಇತರರದ್ದು ಎನ್ನುವುದನ್ನ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೋಸ್ಕರ ಹೇಳಿದ್ದಾರೆ ಅಂತ ಅನಿಸ್ತದೆ ನನಗೆ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಹಾಗಾಗಿ ಮುಖ್ಯವಾಗಿ ಇಲ್ಲಿ ನಮಗೆ ಏನಂತಂದ್ರೆ, ಯಾಕೆ ಈಶೋಪನಿಷತ್ತನ್ನು ಕೊಟ್ಟಿದ್ದಾರೆ ಅಂದರೆ, ಈಶೋಪನಿಷತ್ತು ಇದನ್ನ 18 ಮಂತ್ರಗಳು, ತುಂಬಾ ಚಿಕ್ಕದಾದ ಉಪನಿಷತ್ತುಗಳು, ಉಪನಿಷತ್ತಿನಲ್ಲಿ ಅತ್ಯಂತ ಚಿಕ್ಕದಾದದ್ದು. ಮತ್ತು ಇದರಲ್ಲಿ 18 ಮಂತ್ರಗಳಿದ್ದರೂ ಕೂಡ ಅದರಲ್ಲಿ ಪ್ರತಿಯೊಂದನ್ನು ನಾವು ಚೆನ್ನಾಗಿ ಅರಿತುಕೊಂಡ್ರೆ ನಮಗೆ ಅದು ಕೃಷ್ಣನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಭಗವಾನ್ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಸಮೀಪಕ್ಕೆ ನಮ್ಮನ್ನು ಒಯ್ಯುತ್ತದೆ. ಆದ್ದರಿಂದ ಶ್ರೀಲ ಪ್ರಭುಪಾದರು ನಮಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ನಮಗೆ ಇದನ್ನ ಕೊಟ್ಟಿದ್ದಾರೆ, ಓದಲಿಕ್ಕೆ, ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಪ್ರಾರ್ಥನೆ ಮುಖ್ಯ ವಿಚಾರಗಳನ್ನು ಮಾತ್ರ ಇದರಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಹೀಗಾಗಿ ಪ್ರಾರ್ಥನೆಯನ್ನು ನೋಡೋಣ. ಓಂ ಪೂರ್ಣಮದಃ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಲ್ಲರೂ ಕೂಡ ರಿಪೀಟ್ ಮಾಡಬೇಕು. ಓಂ ಪೂರ್ಣಮದಃ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರೇ ಕೃಷ್ಣ. ಇದರಲ್ಲಿ ಇದು ಈಶೋಪನಿಷತ್ತಿನಿಗೆ ಅಂದರೆ ಇಲ್ಲಿ ಪ್ರಾರ್ಥನಾ ಮಂತ್ರ, ಇದಕ್ಕೆ ಸ್ಪೆಷಲ್ ಅಲ್ಲ, ಎಲ್ಲದಕ್ಕೂ ಕೂಡ ಇದೆ ಇದು. ಸೊ ಹಾಗಾಗಿ ಇದನ್ನ ಶ್ರೀಲ ಪ್ರಭುಪಾದರು ಹಾಕಿದ್ದಾರೆ. ಯಾಕೆಂತಂದ್ರೆ ನಮಗೆ ದೇವೋತ್ತಮ ಪರಮಪುರುಷ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಅವನು ಪರಿಪೂರ್ಣನು ಮತ್ತು ಸಂಪೂರ್ಣನು. ಇಲ್ಲಿ ಏನಿದೆ ಈ ಶ್ಲೋಕದ ಅರ್ಥ, ದೇವೋತ್ತಮ ಪರಮಪುರುಷ ಪರಿಪೂರ್ಣನು ಮತ್ತು ಸಂಪೂರ್ಣನು. ಸಂಪೂರ್ಣ ಅಂತಂದ್ರೆ ಕಂಪ್ಲೀಟ್ ಹೋಲ್,
ಅವನು ಯಾವಾಗಲೂ ಅಪೂರ್ಣವಾಗ್ಲಿಕ್ಕಿಲ್ಲ, ಅವನು ಯಾವಾಗಲೂ ಸಂಪೂರ್ಣ ಮತ್ತು ಅವನು ಪರಿಪೂರ್ಣ. ಪರಿಪೂರ್ಣ ಅಂದರೆ ಪರ್ಫೆಕ್ಟ್. ಸೊ ಅಲ್ಲಿ ಯಾವುದೇ ದೋಷಗಳಿಲ್ಲ, ಅದರ ಅಷ್ಟು ಪರಿಪೂರ್ಣ. ಹಾಗಾಗಿ ಭಗವಂತ ದೇವೋತ್ತಮ ಪರಮ ಪುರುಷನು ಸಂಪೂರ್ಣನು ಮತ್ತು ಪರಿಪೂರ್ಣನು. ಅವನು ಸಂಪೂರ್ಣ ಮತ್ತು ಪರಿಪೂರ್ಣ ಆಗಿರೋದ್ರಿಂದ ಅವನಿಂದ ಏನು ಹೊರಗೆ ಬರುತ್ತೆ, ಈ ದೃಗ್ಗೋಚರ ನಮ್ಮ ಕಣ್ಣಿಗೇನು ಕಾಣುತ್ತೆ ಆ ಜಗತ್ತು, ಅದೆಲ್ಲವೂ ಕೂಡ ಸಂಪೂರ್ಣ ಆಗಿರುತ್ತೆ. ಸೊ ಸಂಪೂರ್ಣ ಭಗವಂತ ಸಂಪೂರ್ಣ ಮತ್ತು ಪರಿಪೂರ್ಣ ಆಗಿರೋದ್ರಿಂದ ಎಲ್ಲವೂ ಅವನಿಂದ ಬಂದಿರತಕ್ಕಂಥದ್ದು ಸಂಪೂರ್ಣ ಮತ್ತು ಪರಿಪೂರ್ಣ. ಸೊ ಆದ್ದರಿಂದ ಅವನಿಂದ ಎಲ್ಲವೂ ಅವನು ಸಂಪೂರ್ಣ ಮತ್ತು ಪರಿಪೂರ್ಣ ಆಗಿರೋದ್ರಿಂದ ಅವನಿಂದ ಎಷ್ಟೇ ಸಂಪೂರ್ಣವಾದ ವಸ್ತುಗಳು ಹೊರಗೆ ಬಂದರೂ ಕೂಡ ಅವನು ಸಂಪೂರ್ಣವಾಗಿ ಶೇಷಭಾಗವಾಗಿ ಉಳಿಯುತ್ತಾನೆ. ಇದು ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ದೇವೋತ್ತಮ ಪರಮಪುರುಷ ಅವನು ಸಾಕ್ಷಾತ್ಕಾರ, ಆ ಭಗವಂತ ಸಾಕ್ಷಾತ್ಕಾರ ಅದು ಸಂಪೂರ್ಣ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ, ಸಚ್ಚಿದಾನಂದ ವಿಗ್ರಹ ಅಂತ. ಸೊ ಇದನ್ನೆಲ್ಲ ನಮಗೆ ನಾವು ಅನೇಕ ಬಾರಿ ಇದನ್ನು ಚರ್ಚೆ ಮಾಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಅವನ ಸೃಷ್ಟಿಸಿದ ಎಲ್ಲ ಭೌತ ವಿಶ್ವವು ಕೂಡ ಅದು ಕೂಡ ಸಂಪೂರ್ಣವಾಗೇ ಇರುತ್ತೆ. ಇದನ್ನು ನಡೆಸಲಿಕ್ಕೆ ಯಾವುದೇ ಬಾಹ್ಯ ಪ್ರಯತ್ನ ಮಾಡಲಿಕ್ಕೆ ಬೇಕಾಗಲಿಲ್ಲ. ನಮಗೀಗ ಯಾವುದೇ ಒಂದು ಈ ಭೌತಿಕ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ, ಅದು ತನ್ನಿಂದ ತಾನೇ ನಡ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ಯಾರೂ ಕೂಡ ಬಾಹ್ಯ ಪ್ರಯತ್ನದಿಂದ ನಡೆಸಬೇಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಹಾಗಾದರೆ ಇಲ್ಲಿ ನಮಗೆ ಮುಖ್ಯವಾಗಿ ಯಾಕೆ ಇದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ, ಈ ಒಂದು ಮಾನವ ಜನ್ಮ ಅದು ಈ ಜೈವಿಕ ಈ ಎಲ್ಲ ಜೀವಿಗಳಲ್ಲಿ ಈ ಮಾನವನ ಪ್ರಜ್ಞೆ ಹಿಡಿದು ಪೂರ್ಣವಾಗಿ ಅಭಿವ್ಯಕ್ತಿಗೊಂಡಿದೆ. ಮಾನವನಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಈ ಮಾನವ ಜನ್ಮದ ಒಂದು ಪ್ರಜ್ಞೆ ಅತ್ಯಂತ ಸಂಪೂರ್ಣವಾಗಿರುತ್ತೆ ಆ ಪ್ರಜ್ಞೆ. ಸೊ ಅದು ಯಾಕೆ ಈ ರೀತಿ ಪ್ರಜ್ಞೆ ಕೊಟ್ಟಿರ್ತಾರೆ ಅಂದರೆ, ನಮಗೆ ಮತ್ತೆ ಭಗವಂತನ ಕಡೆ ಹೋಗ್ಲಿಕ್ಕಾಗಿ ನಾವೇನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗಲಿ ಅಂತ ಈ ಒಂದು ಪೂರ್ಣವಾದ ಪ್ರಜ್ಞೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೆ ನಮ್ಮ ಮುಖ್ಯವಾಗಿದ್ದು ನಾವು ಭಗವಂತನ ಜೊತೆ ಸಮನ್ವಯಗೊಂಡು ನಮ್ಮ ಜೀವನವನ್ನು ಭೌತಿಕ ಈ ಪ್ರಪಂಚದಲ್ಲಿ ಮಾನವ ಜನ್ಮವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ನಾವು ಭಗವಂತನ ಅಂಶ ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ನಾವು ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ, ಎಲ್ಲ ಜೀವಿಗಳು ನನ್ನ ಅಂಶ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಹಾಗಾಗಿ ಈಗ ಅಂಶ ಅಂದರೆ ನಾವು ಪೂರ್ಣ ಭಾಗ, ಭಗವಂತ ಅವನ ಅಂಶ. ಸೊ ಅಂಶದ ಕೆಲಸ ಅಂಶದ ಕರ್ತವ್ಯ ಏನು ಅಂದರೆ ಆ ಪೂರ್ಣನೊಂದಿಗೆ ಸಮನ್ವಯವಾಗಿ ಕೆಲಸ ಮಾಡ್ಕೊಂಡು ಹೋಗೋದು. ಅದು ಹೇಗೆ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಈಗ ನಮ್ಮ ದೇಹಕ್ಕೆ ಕೈ ಅಂಟ್ಕೊಂಡಿರುತ್ತೆ ಅಲ್ವಾ, ಕೈ ಕಾಲು ಎಲ್ಲ. ಸೊ ಈ ಕೈಯನ್ನು ಕತ್ತರಿಸಿ ಬಿಟ್ರೆ ಕೈ ತನ್ನಷ್ಟಕ್ಕೆ ತಾನೇ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕತ್ತರಿಸಿ ಒಂದು ಕಡೆ ಇಟ್ಬಿಟ್ರೆ ಕೈ ಏನು ಕೆಲಸ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಸೊ ಅದು ಚಿಕ್ಕ ಮಗು ಕೂಡ ಅರ್ಥ ಆಗತ್ತೆ. ಕೈಯು ಶರೀರಕ್ಕೆ ಅಂಟಿಕೊಂಡಿದ್ದಾಗ, ಶರೀರದ ಜೊತೆ ಇದ್ದಾಗ ಅದು ಕೆಲಸ ಮಾಡತ್ತೆ. ಸೊ ಅದೇ ರೀತಿ ನಾವು ಕೂಡ ಪೂರ್ಣನ ವಿಭಿನ್ನಾಂಶ, ಆದರೆ ಆ ಪೂರ್ಣನಿಂದ ನಾವು ಬೇರೆ ಆಗ್ಬಿಟ್ಟಿದ್ದೇವೆ. ಸೊ ಬೇರೆ ಆದಾಗ ನಮ್ಮ ಒಂದು ಪೂರ್ಣತೆ ಪರಿಪೂರ್ಣತೆ ಕಡಿಮೆಯಾಗತ್ತೆ. ಸೊ ಅದನ್ನು ನಾವು ಹೇಗೆ ಸರಿ ಮಾಡ್ಕೊಂಡು ಬರಬೇಕು ಅಂದರೆ, ನಾವು ಮಾನವ ಜೀವನದ ಪರಿಪೂರ್ಣತೆಯನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ನಾವು ಪೂರ್ಣನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಅದು ಸಾಧ್ಯ. ಮಾನವನು ಪೂರ್ಣನ ಸೇವೆ ಅಂದರೆ ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಸಾಧ್ಯ. ಹೇಗೆ ನಾವು ಕೈ ಉದಾಹರಣೆ ತಿಳ್ಕೊಂಡ್ವಿ, ಕೈಯನ್ನು ದೇಹಕ್ಕೆ ಅಂಟ್ಕೊಂಡಾಗ ಕೈ ಕೆಲಸ ಮಾಡುತ್ತೆ, ಆವಾಗ ಕೈಗೆ ಪ್ರಾಮಿನೆನ್ಸ್ ಮತ್ತು ಅದರ ಪರಿಪೂರ್ಣತೆ ಆಗತ್ತೆ. ಅದೇ ರೀತಿ ನಾವು ಕೂಡ ಭಗವಂತನ ಈ ವಿಭಿನ್ನಾಂಶವಾಗಿದ್ದೇವೆ. ಸೊ ಹಾಗಾಗಿ ನಾವು ಭಗವಂತನೊಂದಿಗೆ ಸಮನ್ವಯಗೊಳಿಸುವವರೆಗೆ ನಾವು ಅಪರಿಪೂರ್ಣವಾಗಿ ಉಳಿದು ಬಿಡುತ್ತೇವೆ. ಸೊ ಹಾಗಾಗಿ ನಾವು ಪರಿಪೂರ್ಣತೆಯನ್ನು ಹೇಗೆ ಪಡ್ಕೊಳ್ಳೋದು, ನಾವು ಪ್ರತಿಯೊಂದನ್ನು ಪರಿಪೂರ್ಣನೊಂದಿಗೆ ಬೆಸೆದ ವಿಭಿನ್ನಾಂಶಗಳು ಪೂರ್ಣಗೊಳ್ಳುತ್ತವೆ. ಇದು ಬಹುಮುಖ್ಯವಾದದ್ದು. ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೇನು ಹೇಳ್ತಾ ಇದ್ದಾರೆ, ನಾವು ಅಪರಿಪೂರ್ಣ, ನಾವು ಭಗವಂತನ ಜೊತೆ ನಮ್ಮನ್ನು ಬೆಸೆದುಕೊಳ್ಳಬೇಕು ಅಂದರೆ ನಮ್ಮನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡ್ಕೊಳ್ಬೇಕು. ಯಾವಾಗ ಹರೇ ಕೃಷ್ಣ, ದಯವಿಟ್ಟು ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಇಲ್ಲಿ ನಿಮ್ಮಿಂದ ನನಗೆ ಇಲ್ಲಿ ಸ್ವಲ್ಪ ಶಬ್ದಗಳು ಬರುತ್ತೆ, ಅದಕ್ಕೆ ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಭಗವಂತನ ಸೇವೆ ಮಾಡಬೇಕು. ಆ ಸೇವೆಯಲ್ಲಿ ನಾವು ತೊಡ್ಕೊಂಡಾಗ ನಾವು ಕೂಡ ಪರಿಪೂರ್ಣನೊಂದಿಗೆ ನಾವು ನಮ್ಮನ್ನು ತೊಡಗಿಸಿಕೊಂಡು ಅವನೊಂದಿಗೆ ನಾವು ಬೆಸೆದಾಗ, ನಮ್ಮನ್ನು ನಾವು ಜೋಡಿಸಿಕೊಂಡಾಗ
ನಾವು ಕೂಡ ಪೂರ್ಣವಾಗಲಿಕ್ಕೆ ಸಾಧ್ಯ. ಸೊ ಇದು ಮುಖ್ಯವಾದ ಅಂಶ. ಈ ಒಂದು ಪ್ರಾರ್ಥನಾ ಮಂತ್ರದಲ್ಲಿ ಮುಖ್ಯವಾಗಿದ್ದಂದರೆ ಮುಖ್ಯವಾದ ಅಂಶ ಅಂದರೆ ನಮ್ಮನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಆಗ ನಾವು ಪರಿಪೂರ್ಣ ಹೊಂದ್ಬೋದು. ಇದು ಮುಖ್ಯವಾದ ಒಂದು ಮಂತ್ರ. ಒಂದು ಪ್ರಾರಂಭ ಆಗತ್ತೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀತ ಮಾಗೃತಃ ಕಸ್ಯ ಸ್ವಿಧನಂ. ಎಲ್ಲರೂ ಕೂಡ ರಿಪೀಟ್ ಮಾಡಿ. ಈಶಾವಾಸ್ಯಂ ಇದಂ ಸರ್ವಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ತಾಂ ಜಗತ್ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಃ ತೇನ ತೇನ ಭುಂಜೀತ ಮಾಗೃತಃ ಕಸ್ಯ ಸ್ವಿಧನಂ. ಮಾಗೃತಃ ಕಸ್ಯ ಸ್ವಿಧನಂ. ಹರೇ ಕೃಷ್ಣ. ಸೊ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ತಕ್ಕಂಥದ್ದು ಅಂಶ ಅಂದರೆ ಇದು ಪ್ರತಿಯೊಂದು ಈಗ ಜಗತ್ತಿನಲ್ಲಿ ಅಂದರೆ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಎಲ್ಲೆಲ್ಲೂ ಎಲ್ಲ ಜಗತ್ತಿನಲ್ಲಿ ಇಡೀ ಒಂದು ಒಂದು ಪ್ರಕಟಿತವಾದ ಅಪ್ರಕಟಿತವಾದ ಭೌತಿಕವಾಗಲಿ ಆಧ್ಯಾತ್ಮಿಕ ಜಗತ್ತಾಗಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಚರ ಮತ್ತು ಅಚರ ವಸ್ತುಗಳು. ಅಂದರೆ ಚರ ಅಂದರೆ ಅದು ನಡೆದಾಡ್ತಕ್ಕಂಥದ್ದು ಜೀವಿಗಳು, ಅಚರವಾದದ್ದು ನಡೆದಾಡದ ಜೀವಿಗಳು ಮತ್ತು ಎಲ್ಲ ವಸ್ತುಗಳು. ಸೊ ಎಲ್ಲವೂ ಕೂಡ ಭಗವಂತನಿಂದ ಬಂದಿದ್ದು. ಭಗವಂತನಿಂದ ಬಂದಿದ್ದರಿಂದ ಭಗವಂತನೇ ಎಲ್ಲದಕ್ಕೂ ಒಡೆಯ. ಸೊ ಹಾಗಾಗಿ ಭಗವಂತನೇ ಎಲ್ಲದಕ್ಕೂ ಒಡೆಯಾಗಿರೋದ್ರಿಂದ ಬೇರೆ ಯಾರದ ಒಡೆತನ ಎಲ್ಲೂ ಇಲ್ಲ, ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆದ್ದರಿಂದ ಹಾಗಾದರೆ ಹೇಗೆ ನಾವು ಅದನ್ನು ಬಳಸ್ಕೊಳ್ಳೋದು, ನಮ್ಮದು ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ಭಗವಂತ ಏನು ಮಾಡಿದಾನೆ, ಎಲ್ಲರಿಗೂ ಕೂಡ ಅವರವರ ಭಾಗ ಅಂತ ಮೀಸಲಿಟ್ಟಿದ್ದಾನೆ. ನಮಗೆ ಏನು ಭಗವಂತ ಮೀಸಲಿಟ್ಟಿದ್ದಾನೆ ಅದು ನಮಗೆ, ನಾವು ಅದನ್ನು ಸ್ವೀಕರಿಸಬೇಕು ಮತ್ತು ಅದನ್ನು ನಾವು ನಮ್ಮ ಜೀವನವನ್ನು ಮಾಡ್ಕೊಂಡು ಬರಬೇಕು. ಉಳಿದಿದ್ದು ಭಗವಂತ ಬೇರೆಯವರಿಗೆ ಕೊಟ್ಟಿದ್ದಾನೆ. ಸೊ ಅದು ನಮ್ಮದಲ್ಲ. ಸೊ ಬೇರೆಯವರ ವಸ್ತುವನ್ನು ನಾವು ಬಳಸಬಾರದು. ಅದು ಬಳಸಿದರೆ ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಇಚ್ಛೆ ಕೂಡ ಮಾಡಬಾರ್ದು. ಯಾಕೆಂದರೆ ಬೇರೆಯವರದನ್ನು ನಾವು ಬಳಸಿದರೆ ನಾವು ತೆಗೆದುಕೊಂಡು ಬಿಟ್ರೆ ನಾವು ಕಳ್ಳರಾಗ್ಬಿಡ್ತೇವೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಅವರಿಗೆ ಪ್ರತಿಯೊಬ್ಬರಿಗೂ ಜೀವನಕ್ಕೆ ಏನು ಬೇಕೋ ಅಷ್ಟನ್ನು ಭಗವಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಭಗವಂತ ದೇವೋತ್ತಮ ಪರಮಪುರುಷ, ಪರಿಪೂರ್ಣ ಮತ್ತು ಸಂಪೂರ್ಣ. ಇದನ್ನು ಹಿಂದಿನ ಒಂದು ಪ್ರಾರ್ಥನಾ ಮಂತ್ರದಿಂದ ನಾವು ತಿಳ್ಕೊಂಡ್ವಿ. ಸೊ ಹಾಗಾಗಿ ಅವನಿಗೆ ಅನೇಕ ಶಕ್ತಿಗಳಿವೆ. ಅದರ ಮೂಲಕ ಎಲ್ಲವನ್ನೂ ಸರಿಹೊಂದಿಸುವ ಪೂರ್ಣವಾದ ಬುದ್ಧಿಶಕ್ತಿ ಅವನಿಗಿದೆ. ಎಲ್ಲವನ್ನೂ ಸರಿಯಾಗಿ ನಡೆಸ್ಕೊಂಡು ಹೋಗ್ಕೊಂಡಂಥ ಶಕ್ತಿ ಇರೋದು ಅವನೊಬ್ಬನಿಗೆ ಮಾತ್ರ. ಸೊ ಹಾಗಾಗಿ ಇಲ್ಲಿ ಅಗ್ನಿಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅಗ್ನಿಯಿಂದ ಶಾಖ ಮತ್ತು ಬೆಳಕು ಬರುತ್ತೆ. ಸೊ ಇದು ಎಲ್ಲರಿಗೂ ಗೊತ್ತು. ಅದೇ ರೀತಿ ಆ ಭಗವಂತನಿಂದ ಬರ್ತಕ್ಕಂಥದ್ದು ಶಕ್ತಿ. ಆ ಶಕ್ತಿ ಹೇಗೆ ಅಂದರೆ ಎಲ್ಲವೂ ಕೂಡ ಶಕ್ತಿಯೇ ಭಗವಂತನ. ಜೀವಿಗಳು ತಟಸ್ಥ ಶಕ್ತಿ, ಆದರೆ ಅವರು ಪರಾಶಕ್ತಿಗೆ ಸೇರಿದವರು. ಅಪರಾಶಕ್ತಿ ಅಂತಂದರೆ ಇಲ್ಲಿ ನಮಗೆ ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ, ಈ ಪ್ರಕೃತಿಗೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅಪರಾಶಕ್ತಿ. ಸೊ ಇದನ್ನು ತಿಳ್ಕೊಳ್ಬೇಕು ನಾವು. ಯಾಕೆ ಅಂತಂದರೆ ನಾವು ಯಾರಿಗೆ ಸೇರಿದವರು? ನಾವು ತಟಸ್ಥ ಶಕ್ತಿ. ನಮಗೆ ಭಗವಂತನ ಹತ್ರ ಹೋಗಲಿಕ್ಕೆ ಅವಕಾಶ ಉಂಟು, ನಮಗೆ ಬೇಕಾದರೆ ಇಲ್ಲೇ ಉಳ್ಕೊಳ್ಬಹುದು. ಸೊ ಎರಡೂ ಕೂಡ ಉಂಟು. ಆದರೆ ಭಗವಂತನಿಗೆ ಏನಿಚ್ಛೆ, ಎಲ್ಲರೂ ಕೂಡ ತನ್ನ ಮಕ್ಕಳು ತನ್ನ ಜೊತೆ ಬರಬೇಕು, ತನ್ನ ಧಾಮಕ್ಕೆ ಬರಬೇಕು ಅಂತ ಅವನ ಇಚ್ಛೆ ಇದೆ ಭಗವಂತ. ಆದರೂ ಕೂಡ ಇಲ್ಲಿ ಈ ಅಪರಾಶಕ್ತಿಯಲ್ಲಿ ಅಂದರೆ ಭೌತಿಕ ಪ್ರಪಂಚದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಪೋಷಣೆ ಮಾಡ್ತಾನೆ. ಸೊ ಅವನೇ ಎಲ್ಲರ ಒಡೆಯ, ಅವನೇ ಎಲ್ಲರ ನಿಯಂತ್ರಕ, ಅವನೇ ಎಲ್ಲರ ಪೋಷಕ ಕೂಡ. ಪೋಷಣೆ ಹೇಗೆ ಮಾಡ್ತಾನೆ ಅಂತಂದರೆ ಪ್ರತಿಯೊಬ್ಬರಿಗೂ ಅವರವರದ್ದು ಕೋಟ ಇಟ್ಟಿದ್ದಾನೆ. ಈಗ ಹಸುವಿಗೆ ಒಂದು ಹುಲ್ಲನ್ನು ಇಟ್ಟಿದ್ದಾನೆ, ಆಮೇಲೆ ಸಿಂಹಕ್ಕೆ ಮಾಂಸವನ್ನು ಇಟ್ಟಿದ್ದಾನೆ, ಮನುಷ್ಯರಿಗೆ ಎಲ್ಲ ಧಾನ್ಯಗಳು, ದವಸ ಧಾನ್ಯಗಳು, ಹಾಲು ಇದನ್ನೆಲ್ಲ ಇಟ್ಟಿದ್ದಾನೆ. ಸೊ ಹಾಗಾಗಿ ನಮಗೆ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಪಡೆದುಕೊಂಡು ನಾವು ತೃಪ್ತಿಯಿಂದ ಜೀವನ ಮಾಡಬೇಕು. ಅದು ಬಿಟ್ಟು ಎಲ್ಲ ನನಗೆ ಸೇರಿದ್ದು ಅಂತ ಅಂದರೆ ಇದನ್ನು ನಾನು ದುಡಿದಿದ್ದೇನೆ, ಇದು ನಾನು ಇದರ ಒಡೆಯ, ಇದು ನನಗೆ ಸೇರಿದ್ದು, ಈ ಥರ ಭಾವನೆ ಇಟ್ಕೋಬಾರ್ದು. ಅದು ಈಶಾವಾಸ್ಯ ಪ್ರಿನ್ಸಿಪಲ್ ಅಂತಂದರೆ ಎಲ್ಲವೂ ಭಗವಂತನೇ ಸೇರಿದ್ದು. ನಾವೊಂದು ಮನೆ ಕಟ್ಟಿದ್ರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಇರ್ತಕ್ಕಂಥ ಕಲ್ಲು, ಮರಳು, ಸಿಮೆಂಟು ಇದನ್ನು ದುಡ್ಡು ಕೊಟ್ಟು ನಾವು ತಗೊಳ್ಬಹುದು. ಆದರೆ ಅದನ್ನು ಉತ್ಪನ್ನ ಮಾಡಲಿಕ್ಕಾಗತ್ತಾ ನಮಗೆ?
ಮಣ್ಣನ್ನು ಉತ್ಪನ್ನ ಭಗವಂತ ಮಾಡಿರ್ತಾನೆ, ಮರ ಭಗವಂತನೇ ಬಂದಿರೋದು, ಕಲ್ಲು ಅದು ಕೂಡ ನಾವು ಉತ್ಪನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಆದ್ದರಿಂದ ಎಲ್ಲ ಭಗವಂತನಿಂದ ಬಂದಿರೋದ್ರಿಂದ ಅವನೇ ಎಲ್ಲದರ ಒಡೆಯ. ಸೊ ಹಾಗಾಗಿ ಒಡೆತನದ ಭಾವನೆ ಮತ್ತು ಇಂದ್ರಿಯ ಭೋಗದ ಇಚ್ಛೆ ಇವೆರಡೇ ನಮಗೆ ಇಲ್ಲಿ ಬಹಳ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಸುಧಾರಿಸಬೇಕು, ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಂದ್ಕೊಳ್ಬೇಕು. ಅದಕ್ಕೆ ಈಶಾವಾಸ್ಯ ಪ್ರಿನ್ಸಿಪಲ್, ಈ ತತ್ವ, ಇದನ್ನು ನಾವು ಚೆನ್ನಾಗಿ ಅರ್ಥಕೊಳ್ಳಬೇಕು. ನೋಡಿ, ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅವರು ಯಾರೂ ಕೂಡ ಈ ಪ್ರಕೃತಿ ನಿಯಮವನ್ನು ಮುರಿಯೋದಿಲ್ಲ. ಸೊ ಹುಲಿ ಒಂದು ತನ್ನ ಬೇಟೆಯಾಡಿ ತನ್ನ ಮಾಂಸ ತಿನ್ಕೊಳ್ಳುತ್ತೆ, ಅದು ಬಿಟ್ಟು ಅದು ಹಾಲು ಕುಡಿಯೋದಾಗಲಿ ಅಥವಾ ಹುಲ್ಲು ತಿನ್ನೋದಾಗಲಿ ಮಾಡೋದಿಲ್ಲ. ಪಕ್ಷಿಗಳಿಗೂ ಕೂಡ ಅವರದೇ ಆಹಾರ, ಅದನ್ನು ತಿನ್ಕೋತವೆ, ಅಂದರೆ ಹಣ್ಣುಗಳು ಮತ್ತು ಬೇರೆ ಈ ಥರ ತಿನ್ಕೋತವೆ. ಹಾಗೆ ಪ್ರತಿಯೊಂದು ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪ್ರಕೃತಿ ನಿಯಮಗಳನ್ನು ಸರಿಯಾಗಿ ಪಾಲಿಸುತ್ತವೆ. ಹಾಗಾದರೆ ಇಲ್ಲಿ ಆದ್ದರಿಂದ ಅವಕ್ಕೆ ಪಾಪದ ಪ್ರಶ್ನೆ ಇರೋದಿಲ್ಲ. ಆದರೆ ಮನುಷ್ಯ ಜನ್ಮ ಏನಾಗಿದೆ, ನಾವು ಇಲ್ಲಿ ಪ್ರಕೃತಿ ನಿಯಮಗಳನ್ನು ಮುರಿತಾ ಇದ್ದೇವೆ. ಇದು ನಮಗೆ ಜವಾಬ್ದಾರಿಯುತ ಜನ್ಮ ಕೊಟ್ಟಿದ್ದಾನೆ, ಆದರೆ ನಮಗೆ ಇದರ ಅರಿವಿಲ್ಲ. ನಾವು ಅದನ್ನು, ಈ ಪ್ರಕೃತಿ ನಿಯಮಗಳನ್ನು ಯಾಕೆ ಮುರಿತಾ ಇದ್ದೇವೆ ಅಂದರೆ ಅಜ್ಞಾನದಿಂದ. ಈಗ ವೈದಿಕ ಸಾಹಿತ್ಯದಿಂದ ಜ್ಞಾನ ಪಡ್ಕೊಳ್ಬೇಕು. ಅಜ್ಞಾನ ಇದೆ ಅಂತ ನಮಗೆ ಜ್ಞಾನ ಪಡ್ಕೊಳ್ಳಿಕ್ಕೆ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇದನ್ನೆಲ್ಲ ನಾವು ಹೇಗೆ ನಡ್ಸ್ಕೊಂಡು ಹೋಗಬೇಕು, ಅದಕ್ಕೆ ನಮಗೆ ಪ್ರಜ್ಞೆ ಕೊಟ್ಟಿದ್ದಾನೆ. ಈ ಪ್ರಜ್ಞೆ ಮನುಷ್ಯ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಜ್ಞೆ ಕೊಟ್ಟಿದ್ದಾನೆ. ಅದಕ್ಕೆ ಇಂತಹ ಪ್ರಜ್ಞೆ ನಾಯಿ ಬೇಕುಗೆ ಇಲ್ಲ, ಅವರಿಗೆ ಭಗವಂತನ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ನಮಗೆ ಸಾಧ್ಯತೆ ಇದೆ, ಆದರೆ ನಾವು ಅದನ್ನು ಮಾಡಲಿಕ್ಕೆ ನಾವೇ ವಿಚಾರ ಮಾಡಬೇಕು. ಯಾಕೆಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಸೊ ಅದಕ್ಕೆ ನಾವು ಇದನ್ನು ತಿಳ್ಕೊಳ್ಬೇಕು. ಯಾಕೆ ನಮಗೆ ಮಾನವ ಜನ್ಮ ಬಂದಿದೆ, ಇದನ್ನು ತಿಳ್ಕೊಂಡ್ರೆ ಆಮೇಲೆ ಅಜ್ಞಾನನ ನಾವು ನಿವಾರಣೆ ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ನಮಗೆ ಸಸ್ಯಾಹಾರ, ಭಗವಂತ ನಮಗೆ ಸಸ್ಯಾಹಾರವನ್ನು ಕೊಟ್ಟಿದ್ದಾನೆ. ಯಾಕಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ದಾನೆ. ಅದನ್ನು ತನ್ನ 9ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ನೀವು ನನಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯಾವ್ದು ಕೊಟ್ಟರು ಕೂಡ ಪ್ರೀತಿಯಿಂದ ಮತ್ತು ಭಕ್ತಿ ಭಾವದಿಂದ ಕೊಟ್ಟರೆ ಭಗವಂತ ಸ್ವೀಕಾರ ಮಾಡ್ತಾನೆ. ಅದರ ಅರ್ಥ ಏನು, ನಾವು ಕೂಡ ಸಸ್ಯಾಹಾರ ಸ್ವೀಕಾರ ಮಾಡಬೇಕು. ಆದರೆ ಸಸ್ಯಾಹಾರವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡಬೇಕು. ಯಾಕೆಂದರೆ ತೇನ ತ್ಯಕ್ತೇನ ಭುಂಜೀತ. ಸೊ ಅವನು ನಮಗೇನು ಇಟ್ಟಿದ್ದಾನೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಾವು ತಿನ್ನಬೇಕು. ಸೊ ಇಲ್ಲಿ ಒಂದು ನಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಸಾದವನ್ನು ನಾವು ಏನು ಆಹಾರವನ್ನು ತಯಾರು ಮಾಡ್ತೇವೆ ಅದು ಭಗವಂತನಿಗಾಗಿಯೇ ತಯಾರು ಮಾಡಿ ಅದನ್ನು ಅವನಿಗೆ ಭೋಗವನ್ನು ಕೊಟ್ಟು ಅದರ ಒಂದು ಶೇಷ ಫಲವನ್ನು ನಾವು ನಮ್ಮ ಒಂದು ಆಹಾರವಾಗಿ ಸೇವನೆ ಮಾಡಬೇಕು ಅಂತ ಇದನ್ನು ನಾವು ತಿಳ್ಕೊಳ್ಬೇಕು. ಇದನ್ನು ನಮ್ಮ ಜೀವನದಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಯಾರು ತಮ್ಮ ಆಹಾರವನ್ನು ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲವೋ ಅವರು ನಿಜವಾಗಿ ಪಾಪವನ್ನು ತಿಂದು ಪಾಪ ಫಲವಾಗಿ ತಮ್ಮನ್ನು ನಾನಾ ರೀತಿಯ ದುಃಖಕ್ಕೆ ಈಡು ಮಾಡ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಭಗವಂತ ನಮ್ಗೆ ಹೇಳಿದ್ದಾರೆ. ನಮಗೆ ಏಕೆ ದುಃಖ ಬರುತ್ತೆ ಅಂತ ಯಾರಿಗಾದರೂ ನಮಗೆ ಅರ್ಥ ಆಗೋದಿಲ್ಲ ಅಲ್ವಾ? ಹರೇ ಕೃಷ್ಣ, ನನಗೆ ಯಾಕೆ ಇಷ್ಟು ದುಃಖ ಬರ್ತದೆ ಅಂತ ನಾವು ಎಷ್ಟೋ ಸಾರಿ ಯೋಚನೆ ಮಾಡ್ತೇವೆ ಅಲ್ವಾ? ನಮ್ಗೆ ಯಾಕೆ ಕಷ್ಟ ಬಂತು ಅಂತ. ಆ ಕಷ್ಟದ ಮೂಲ ಏನಾದರೂ ಗೊತ್ತಿದೆಯಾ ಹರೇ ಕೃಷ್ಣ ನಮಗೆ? ಕಷ್ಟದ ಮೂಲ ನಾವೇನೆ. ಕಷ್ಟದ ಮೂಲ ಯಾಕೆ ಅಂತ ಇಲ್ಲೊಂದು ನಮಗೆ ಪ್ರಶ್ನೆಗೆ ಉತ್ತರ ಇದೆ. ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಅಂದರೆ ಏ ಪಚಂತಿ ಆತ್ಮ ಕಾರಣಾತ್. ಸೊ ತನ್ನ ಒಂದು ಇದಕ್ಕೆ ತನ್ನ ಸಲುವಾಗಿ ಏನು ಅಡಿಗೆ ಮಾಡಿಕೊಂಡು ಅಂದರೆ ಆಹಾರ ತಯಾರಿಸ್ಕೊಂಡು ಯಾರು ತಿಂತಾರೆ ಅವರು ಪಾಪವನ್ನೇ ಉಣ್ತಾರೆ. ಅದು ಏನಾಗಿದೆ, ನಮಗೆ ಇದರ ಮುಖ್ಯ ಪ್ರಸಾದದ ಮುಖ್ಯ ನಮಗೆ ಅರ್ಥ ಆಗಿರಲಿಲ್ಲ. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಹಿ ಪುಂಜತೆ ತೇ ತು ಅಘಂ ಪಾಪಂ ಏ ಪಚಂತಿ ಆತ್ಮ ಕಾರಣ. ಸೊ ಆದ್ದರಿಂದ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಯಾವಾಗ ಆಹಾರ ತಿನ್ನುತ್ತೇವೆ ಆವಾಗ ನಮಗೆ ಪಾಪ ಬರೋದಿಲ್ಲ. ಇಲ್ಲದಿದ್ದರೆ ಇದು ಪಾಪವೇ. ನಮಗಾಗಿ ನಾವು ಆಹಾರವನ್ನು ತಯಾರು ಮಾಡಿಕೊಂಡು ಅದನ್ನು ನಾವು ಸೇವಿಸಿದರೆ ನಾವು ಪಾಪವನ್ನೇ ತಿನ್ನುತ್ತೇವೆ. ಸೊ ಈ ಪಾಪವನ್ನು ಸಂಗ್ರಹ ಮಾಡಿಕೊಂಡ್ರೆ ನಮಗೆ ದುಃಖ ಬರುತ್ತೆ. ಯಾಕೆಂದರೆ ಆ ಪಾಪವನ್ನು ಅನುಭವಿಸಲೇಬೇಕು. ಸೊ ಹಾಗಾಗಿ ನಾವು ಈ ರೀತಿಯಾದ ಒಂದು ಪಾಪದ ಜೀವನವನ್ನು ನಡೆಸಬಾರದು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ ಅಂಶ ಏನು ಅಂತಂದರೆ
ನಾವು ಭಗವಂತನಿಗೆ ಆಹಾರವನ್ನು ಅರ್ಪಣೆ ಮಾಡಿ ಅದರ ಪ್ರಸಾದವನ್ನು ನಾವು ಸೇವನೆ ಮಾಡಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪಾಪದ ಮೂಲ. ನಮಗೆ ದುಃಖ ಏಕೆ ಬರುತ್ತದೆ? ಪಾಪ. ಸೊ ಪಾಪ ಎಲ್ಲಿಂದ ಶುರುವಾಗುತ್ತೆ? ನಾವು ಭಗವಂತನ ಒಡೆತನವನ್ನು ನಾವು ಒಪ್ಕೊಳ್ಳದೆ ಹೋದರೆ, ನಾವು ಪ್ರಕೃತಿ ನಿಯಮವನ್ನು ಉಲ್ಲಂಘಿಸಿದ ಹಾಗಾಗತ್ತೆ. ಸೊ ಆ ಪ್ರಕೃತಿ ನಿಯಮವನ್ನು ಉಲ್ಲಂಘಿಸೋದು, ಆ ಭಗವಂತನ ಆಜ್ಞೆ, ಭಗವಂತ ಏನು ಹೇಳಿದ್ದಾನೆ, ಸೊ ಈ ಭಗವಂತನ ಆಜ್ಞೆ ಅದು ನಮಗೆ ಎಲ್ಲಿ ಗೊತ್ತಾಗುತ್ತೆ? ಭಗವಂತ ಆಜ್ಞೆ ಭಗವದ್ಗೀತೆಯಲ್ಲಿ ಗೊತ್ತಾಗುತ್ತೆ, ಶ್ರೀಮದ್ ಭಾಗವತಮಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನ ನಾವು ಉಲ್ಲಂಘನೆ ಮಾಡಿದ್ರೆ, ಅದನ್ನ ನಾವು ನಡ್ಸ್ಕೊಂಡು ಹೋಗದೆ ಇದ್ರೆ ಭಗವಂತ ಎಷ್ಟೋ ಆಜ್ಞೆಗಳನ್ನ ಕೊಟ್ಟಿದ್ದಾನೆ. ಯತ್ಕರೋಷಿ ಯದಶ್ನಾಶಿ ಯಜ್ಜು ಹೋಸಿ ದದಾಸಿ ಯತ್ ತಪಸ್ಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಹೇಳಿದ್ದಾನೆ. ಮನ್ಮನಾಂಭವ ಮದ್ಭಕ್ತೋ ಮದ್ಯಾಚಿ ಮಾಂ ನಮಸ್ಕರು ಮಾಮೇ ವೈಶಸಿ ಅಂತ ಹೇಳಿದ್ದಾನೆ. ಅಂದರೆ ಎಲ್ಲವನ್ನೂ ನೀನು ನನಗೋಸ್ಕರ ಮಾಡು ಅಂತ ಹೇಳಿದ್ದಾನೆ. ಅದನ್ನು ಬಿಟ್ಟು ನಾವು ಆ ಆಜ್ಞೆಗಳನ್ನೆಲ್ಲ ಉಲ್ಲಂಘಿಸಿದರೆ ಭಗವಂತ ಏನು ಹೇಳ್ತಾನೆ ಅದೆಲ್ಲ ವೇದವಾಕ್ಯವೇ. ಸೊ ಹಾಗಾಗಿ ಭಗವಂತನ ಆ ಮುಖಕಮಲಿಂದ ಬಂದಿರತಕ್ಕಂಥ ಎಲ್ಲವೂ ಕೂಡ ಭಗವದ್ಗೀತೆ ಎಲ್ಲ ಶ್ಲೋಕ ಭಗವಂತ ಏನು ಹೇಳಿದ್ದಾನೆ ಎಲ್ಲವೂ ಕೂಡ ವೇದವಾಕ್ಯವೇ. ಸೊ ಅದೆಲ್ಲವೂ ಕೂಡ ಆಜ್ಞೆಗಳೇ ನಮಗೆ. ಅದನ್ನು ಉಲ್ಲಂಘನೆ ಮಾಡಿದರೆ, ಭಗವಂತನ ಆಜ್ಞೆ ಉಲ್ಲಂಘನೆ ಮಾಡಿದರೆ, ಪ್ರಕೃತಿ ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡಿದರೆ, ಭಗವಂತನ ಒಡೆತನವನ್ನು ನಾವು ಒಪ್ಕೊಳ್ಳದೆ ಹೋದರೆ ನಾವು ಪಾಪಕ್ಕೆ ಬಲಿಯಾಗ್ತೇವೆ. ಸೊ ಪಾಪ ಮಾಡಿದ್ರೆ ಅದರ ಫಲ ದುಃಖವನ್ನು ಅನುಭವಿಸಲೇಬೇಕಾಗತ್ತೆ. ಈ ವಿಚಾರಗಳು ನಮಗೆ ಹೇಗೆ ಗೊತ್ತಾಗುತ್ತೆ? ನಮಗೆ ಭಕ್ತರ ಸಂಘದಲ್ಲಿ ಇದೆಲ್ಲ ನಾವು ಈಶೋಪನಿಷತ್ತು, ಇಂತಹ ಭಗವದ್ಗೀತೆ, ಭಾಗವತಂ, ಇಂತಹ ಒಂದು ವೇದ ಸಾಹಿತ್ಯವನ್ನು ಭಕ್ತರ ಸಂಘದಲ್ಲಿ ಕೇಳಿ ಅದನ್ನು ಅರ್ಥ ಮಾಡ್ಕೊಂಡಾಗ ನಮಗೆ ಗೊತ್ತಾಗತ್ತೆ. ಅದಕ್ಕೆ ನಾವು ದುಃಖವನ್ನು ನಾವು ಪಡ್ಕೊಳ್ಬಾರ್ದು, ಅಂದರೆ ನಾವು ಪಾಪವನ್ನು ಸಂಗ್ರಹ ಮಾಡ್ಕೊಳ್ಬಾರ್ದು. ಅದಕ್ಕೆ ಭಗವಂತನಿಗೆ ಯಾರು ಮೆಚ್ಚುಗೆಗೆ ಪಾತ್ರರಾಗ್ತಾರೆ? ಶಿಲಪ್ರಭು ತುಂಬ ಚೆನ್ನಾಗಿ ಹೇಳ್ತಾರೆ. ಯಾರು ಶಾಂತಚಿತ್ತನಾಗಿರ್ತಾನೆ, ಯಾರು ಅಂದರೆ ಪ್ರಕೃತಿ ನಿಯಮಗಳನ್ನು ಅರ್ಥ ಮಾಡ್ಕೊಳ್ತಾನೆ, ಯಾರು ಇನ್ನೊಬ್ಬರಲ್ಲಿ ಅತಿಯಾದ ಮೋಹಕ್ಕೆ ಒಳಗಾಗೋದಿಲ್ಲ, ಯಾರು ದ್ವೇಷ ಇನ್ನೊಬ್ಬರಿಂದ ಮಾಡೋದಿಲ್ಲ, ಅವನು ಭಗವಂತನಿಗೆ ಮೆಚ್ಚುಗೆ. ಸೊ 4 ಹೇಳಿದ್ದಾರೆ. ಶಾಂತಚಿತ್ತನಾಗಿರೋದು ಅಂದರೆ ಅದರಲ್ಲಿ ಭಕ್ತ ಮಾತ್ರ ಶಾಂತಚಿತ್ತ. ಕರ್ಮಿ ಜ್ಞಾನಿ, ಸೊ ಕರ್ಮಿ ಜ್ಞಾನಿ ಯೋಗಿ ಸಕಲೆ ಅಶಾಂತ, ಕೇವಲ ಕೃಷ್ಣ ಭಕ್ತ ಶಾಂತ. ಯಾಕಂದ್ರೆ ಅವನಿಗೆ ಇಚ್ಛೆಗಳಿರೋದಿಲ್ಲ, ಭೌತಿಕ ಬಯಕೆಗಳಿರೋದಿಲ್ಲ. ಸೊ ಅದರ ಭೌತಿಕ ಬಯಕೆಗಳು ಇರಬಾರ್ದು. ನಮಗೆ ಶಾಂತಚಿತ್ತನಾಗಿರ್ಬೇಕು ಅಂತಂದ್ರೆ ಆಮೇಲೆ ಪ್ರಕೃತಿ ನಿಯಮಗಳನ್ನು ಅರಿತುಕೊಳ್ಬೇಕು. ಪ್ರಕೃತಿ ನಿಯಮಗಳನ್ನು ಹೇಗೆ ಅರ್ಕೊಳ್ಳೋದು? ಈ ವೈದಿಕ ಸಾಹಿತ್ಯಗಳ ಒಂದು ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ. ಆಮೇಲೆ ಅತಿಯಾದ ಅನುರಕ್ತಿ, ನಾನು ನನ್ನದು ಎಂಬ ವ್ಯಾಮೋಹ, ಅದಕ್ಕೆ ಒಳಗಾಗಬಾರ್ದು. ಇತರರ ದ್ವೇಷ, ಇನ್ನೊಬ್ಬರನ್ನು ನಾವು ದ್ವೇಷ ಮಾಡೋದು, ಸೊ ಅದಕ್ಕೆ ಒಳಗಾಗದೆ ಹೋದರೆ, ಇದೆಲ್ಲವೂ ಈ ರೀತಿಯಾಗಿದ್ದರೆ ನಮಗೆ ಭಗವಂತನ ಮೆಚ್ಚುಗೆಗೆ ನಾವು ಪಾತ್ರ ಆಗಬಹುದು. ಸೊ ಯಾವಾಗ ಭಗವಂತನ ಮೆಚ್ಚುಗೆ ನಾವು ಪಾತ್ರರಾಗ್ತೇವೆ, ನಮ್ಮ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ನಾವು ಅರ್ಹತೆಯನ್ನು ಪಡಿಬಹುದು. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಪಾಪದ ಜೀವನ ಮಾಡಬೇಕಾ ಅಥವಾ ಭಗವಂತನ ಮೆಚ್ಚುಗೆಗೆ ಪಾತ್ರನಾಗಬೇಕಾ? ಹರೇ ಕೃಷ್ಣ. ನಾವು ಭಗವಂತನ ಮೆಚ್ಚುಗೆಗೆ ಪಾತ್ರರಾಗಬೇಕು ಮಾತಾಜಿ. ಅದಕ್ಕಾದ್ರೆ ಇದನ್ನ ನಾವು ಅನುಸರಿಸಬೇಕು. ಶಾಂತಚಿತ್ತನಾಗಿರ್ಬೇಕು, ಪ್ರಕೃತಿ ನಿಯಮಗಳನ್ನು ಅರ್ಥಕೊಳ್ಬೇಕು, ಅತಿಯಾದ ವ್ಯಾಮೋಹ, ನಾನು ನನ್ನದು ಇರಬಾರ್ದು, ದ್ವೇಷಗಳಿಗೆ ನಾವು ಇನ್ನೊಬ್ಬರನ್ನ ದ್ವೇಷ ಮಾಡಬಾರ್ದು ಅಂತ ಶೀಲ ಪ್ರಭುಪಾದ ನಮಗೆ ತಿಳಿಸ್ತಾರೆ. ಈಗ ಮಂತ್ರ 2ರ ಮುಖ್ಯ ವಿಚಾರಗಳನ್ನು ನೋಡೋಣ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾನ್ಯಥೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ರಿಪೀಟ್ ಮಾಡೋಣ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾನ್ಯಥೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದರಲ್ಲಿ ಮನುಷ್ಯ ಅಂದ್ರೆ ಯಾರಿಗೂ ಕೂಡ ಸಾಯ್ಲಿಕ್ಕೆ ಇಷ್ಟ ಇರೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಬದುಕಲಿಕ್ಕೆ ಇಷ್ಟಪಡ್ತಾರೆ. ಇದು ಸಹಜವಾದದ್ದು. ಯಾಕೆ ಇದು ಸಹಜವಾದದ್ದು ಅಂತಂದ್ರೆ, ಸ್ವಭಾವತಃ ಜೀವಿ ನಿತ್ಯನಾದವನು ಅಲ್ವಾ, ಶಾಶ್ವತವಾದದ್ದು. ಆತ್ಮ ಶಾಶ್ವತವಾದದ್ದು. ಸೊ ಹಾಗಾಗಿ ಭೌತಿಕ ದೇಹ ಪಡ್ಕೊಂಡಿದ್ದೇವೆ ನಾವೀಗ ಸದ್ಯದಲ್ಲಿ, ಆದರೆ ನಮಗೆ ನಮ್ಮ ಸ್ವಭಾವ ಏನು? ನಿತ್ಯವಾದದ್ದು, ಶಾಶ್ವತವಾದದ್ದು. ಸೊ ಹಾಗಾಗಿ ನಮಗೆ ಶಾಶ್ವತವಾಗಿ ಇರಲಿಕ್ಕೆ ಇಷ್ಟ. ಆದರೆ
ಈ ಶಾಶ್ವತವಾಗಿ ಇರೋದು ಹೇಗೆ? ನಾವು ಶಾಶ್ವತವಾಗಿರ್ಬೇಕಾದ್ರೆ ನಾವು ಆಧ್ಯಾತ್ಮಿಕ ದೇಹ ಪಡ್ಕೊಳ್ಬೇಕು. ಶಾಶ್ವತವಾಗಿರ್ಬೇಕಾದ್ರೆ ಈ ಭೌತಿಕ ದೇಹ ಪಡ್ಕೊಂಡು ನಮ್ಗೆ ಶಾಶ್ವತ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಭೌತಿಕ ದೇಹಕ್ಕೆ ಸಾವಿದೆ, ಮುಪ್ಪಿದೆ, ರೋಗ ಇದೆ. ಸೊ ಹಾಗಾಗಿ ಸಾವಿದೆ. ಸೊ ಆದ್ದರಿಂದ ಜನನ ಮರಣಗಳ ಚಕ್ರದಿಂದ ಪಾರಾಗಲಿಕ್ಕೆ ನಾವು ಯಾವ ರೀತಿ ಕರ್ಮ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ ಕೂಡ ನಮ್ಗೆ ಈಗ ಅರ್ಥ ಆಗಿದೆ ಭಗವದ್ಗೀತೆಯ ಮೂಲಕ. ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು ಅಂತ. ಕರ್ಮ ಅಂದ್ರೇನು? ಹರೇ ಕೃಷ್ಣ. ಕರ್ಮ ನಾವು ಅಂದ್ರೆ ಮಾಡಿ ಮಾತಾಜಿ ನಾವು ಮಾಡಿ ವೇದಗಳಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅಂತಹ ಕರ್ಮಗಳನ್ನು ಮಾಡ್ಬೇಕು. ಮಾಡ್ಕೊತ ಬೋಲ್ ಹೋಗೋದು. ಹರಿ ಬೋಲ್ ಹರೇ ಕೃಷ್ಣ. ಸೊ ವೇದಗಳ ಅಥವಾ ಧರ್ಮಶಾಸ್ತ್ರಗಳ ಈ ಹೇಳಿದ ಒಂದು ಹೇಳಿದ ಆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಕರ್ಮ. ಆದರೆ ಕರ್ಮದಿಂದ ನಮಗೆ ಬಂಧನ ಉಂಟಾಗತ್ತೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ. ಯಜ್ಞಕ್ಕಾಗಿ ಮಾಡಿದ ಕೆಲಸ ಬಿಟ್ಟು ಬೇರೆ ಎಲ್ಲ ನಮಗೆ ಕರ್ಮ ಬಂಧನವನ್ನು ಉಂಟು ಮಾಡುತ್ತೆ. ಯಾಕೆಂತಂದ್ರೆ ಯಜ್ಞ ಅಂತಂದ್ರೆ ವಿಷ್ಣುವಿಗಾಗಿ ಮಾಡಿದ ಕೆಲಸ, ಕೃಷ್ಣನಿಗಾಗಿ ಮಾಡಿದ ಕೆಲಸ. ಅದೆಲ್ಲ ಬಿಟ್ಟು ಬೇರೆ ಎಲ್ಲವೂ ಕೂಡ ನಮ್ಮ ಕರ್ಮ ಬಂಧನಕ್ಕೆ ಒಳಗಾಗುತ್ತೆ. ಯಾಕೆಂದ್ರೆ ನಾವು ಪುಣ್ಯ ಸಂಪಾದನೆ ಮಾಡಿದ್ರು ನಮಗೆ ಅದನ್ನು ಪಡ್ಕೊಳ್ಳಿಕ್ಕಾಗಿ ಮತ್ತೊಂದು ಜನ್ಮ ಪಡ್ಕೊಳ್ಳೇಬೇಕು. ಸೊ ಅದರಿಂದ ಕರ್ಮವು ಕೂಡ ನಮಗೆ ಬಂಧನಕ್ಕೆ ಒಳಗಾಗುತ್ತೆ. ಅಕರ್ಮ ಅಂದರೆ ನಾವು ಭಗವಂತನಿಗಾಗಿ ಮಾಡಿದ ಕೆಲಸ. ಸೊ ಅದು ನಮಗೆ ಕರ್ಮ ಬಂಧನವನ್ನು ಉಂಟು ಮಾಡೋದಿಲ್ಲ. ಸೊ ಆಮೇಲೆ ವಿಕರ್ಮ ಅಂದರೆ ನಮಗೆ ಅಂದರೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದು, ಅಂದರೆ ಪಾಪದ ಕೆಲಸಗಳನ್ನು ಮಾಡೋದು. ಸೊ ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಕರ್ಮ, ಅಕರ್ಮ, ವಿಕರ್ಮದಲ್ಲಿ ನಾವು ಅಕರ್ಮವನ್ನು ಮಾಡಿದರೆ ಮಾತ್ರ ನಮಗೆ ಕ್ರಿಯೆ ಪ್ರತಿಕ್ರಿಯೆಗಳಿಂದ ನಾವು ಮುಕ್ತರಾಗಬಹುದು. ಯಾಕೆಂದರೆ ಭಗವಂತನ ಲೋಕಕ್ಕೆ ಹೋಗಬೇಕು ಅಂತಂದರೆ ನಮಗೆ ಈ ಜನನ ಮರಣ ಚಕ್ರದಿಂದ ಪಾರಾಗಬೇಕು ಅಂತಂದರೆ ನಮ್ಮ ಕರ್ಮದ ಅಕೌಂಟ್ ಝೀರೋ ಆಗಬೇಕು. ಕರ್ಮದ ಅಕೌಂಟ್ ಝೀರೋ ಮಾಡೋದು ಹೇಗೆ? ನಾವು ಅಕರ್ಮವನ್ನು ಮಾಡೋದರಿಂದ ಮಾತ್ರ. ನಾವು ಯಾವುದೇ ಸಾಂಸಾರಿಕ ಕೆಲಸ, ಈ ಭೌತಿಕ ಕೆಲಸ ಮಾಡಿದ್ರೆ ಅದಕ್ಕೆ ಕರ್ಮ ಬರುತ್ತೆ. ಹಾಗಾದ್ರೆ ನಾವು ಭೌತಿಕ ಕೆಲಸ ಮಾಡಲೇಬಾರ್ದೆ? ಅದಕ್ಕೆ ಹೇಳ್ತಾನೆ, ನಾವು ಭಗವದ್ಗೀತೆಯಲ್ಲೇ ಕೊಟ್ಟಿದ್ದಾನೆ. ಅಂದರೆ ನಾವು ಕೆಲಸ ಮಾಡದೆ ಇರಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು. ಯಾಕೆಂದರೆ ನಮ್ಮ ದೇಹ ಮತ್ತು ನಮ್ಮ ಆತ್ಮವನ್ನು ಒಟ್ಟಿಗೆ ಇರಲಿಕ್ಕಾಗಿ ನಾವು ಕೆಲಸವನ್ನು ಮಾಡಲೇಬೇಕು. ಆದರೆ ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಎಲ್ಲದರಲ್ಲೂ ಕೂಡ ನಾವು ಭಗವಂತನನ್ನು ತರಬೇಕು. ಭಗವತ್ ಕೇಂದ್ರೀಕೃತ ಕೆಲಸ. ಸೊ ಅದು ಆಗ ಅಕರ್ಮ ಆಗುತ್ತೆ. ಅಕರ್ಮವನ್ನಾಗಿ ಮಾಡೋದು ಹೇಗೆ ಅಂತಂದರೆ ಅದಕ್ಕೆ ಕರ್ಮವನ್ನು ನೈಷ್ಕರ್ಮ್ಯ ಅಥವಾ ಅಕರ್ಮವನ್ನು ಮಾಡೋದು ಹೇಗೆ ಅಂದರೆ ಭಗವತ್ ಕೇಂದ್ರೀಕೃತ ಕೆಲಸ. ನಾವು ಏನು ಕೆಲಸ ಮಾಡ್ತೇವೆ ಅಲ್ಲಿ ಕೇಂದ್ರ ಬಿಂದು ಕೃಷ್ಣ ಇರಬೇಕು, ಎಲ್ಲವನ್ನೂ ಕೂಡ ಅದನ್ನು. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು, ಜೀವಾತ್ಮನಿಗೆ ಭಕ್ತಿ ಸೇವೆ ಸಲ್ಲಿಸೋದು ಬಿಟ್ಟು ಬೇರೆ ಯಾವ ಕೆಲಸವೂ ಇಲ್ಲ. ಆದರೆ ಏನಾಗುತ್ತೆ, ಕೆಳಗಿನ ಹಂತ ಅಂದರೆ ನಾವೀಗೇನು ಕರ್ಮಿಗಳ ಹಂತದಲ್ಲಿ ಎಲ್ಲವನ್ನೂ ಬಿಟ್ಟು ಭಕ್ತಿ ಸೇವೆಗೆ ತೊಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಅಂತಂದರೆ ಕಾಮ್ಯಕರ್ಮ ಬಿಡಲಿಕ್ಕೆ ಆಗೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಏನು ಹೇಳ್ತಾರೆ ಅಂತಂದರೆ ಇದನ್ನ ಭಗವತ್ ಕೇಂದ್ರೀಕೃತ ಕರ್ಮವನ್ನು ಮಾಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮಗೆ ಕಾಮ್ಯಕರ್ಮ ಬಿಡ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ? ಹರೇ ಕೃಷ್ಣ. ನಾವಿರ್ತಕ್ಕಂಥ ಹಂತದಲ್ಲಿ ನಮಗೆ ಕಾಮ್ಯಕರ್ಮ ಬಿಡ್ಲಿಕ್ಕೆ ಆಗಲ್ಲ, ನಮಗೆ ಕೇವಲ ಭಕ್ತಿ ಸೇವೆ ಮಾಡಲಿಕ್ಕೆ ಆಗಲ್ಲ ಅಲ್ವಾ? ಹೌದು ಮಾತಾಜಿ. ಆ ಸಂದರ್ಭದಲ್ಲಿ ನಮಗೆ ಏನು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ನಮಗೆ ಶ್ರೀಲ ಪ್ರಭುಪಾದರು ಇಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಭಗವತ್ ಕೇಂದ್ರೀಕೃತವಾಗಿ ಮಾಡ್ತಾ ಇದ್ದಾರೆ. ನಿಮಗೆ ಅಂದರೆ ಕುಟುಂಬಕ್ಕಾಗಿ ನೀವು ಕೆಲಸ ಮಾಡಿ, ಸಮಾಜಕ್ಕಾಗಿ ಕೆಲಸ ಮಾಡಿ, ಅಥವಾ ರಾಷ್ಟ್ರಕ್ಕಾಗಿ ಕೆಲಸ ಮಾಡಿ, ಆದರೆ ಎಲ್ಲದಕ್ಕೂ ಕೂಡ ಮಧ್ಯದಲ್ಲಿ ನೀವು ಕೃಷ್ಣನನ್ನು ಮಾತನ್ನಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಕೇಂದ್ರೀಕೃತ ಕೆಲಸಗಳು. ಸೊ ಅದನ್ನ ಭಗವತ್ ಕೇಂದ್ರೀಕೃತ ಕೆಲಸಗಳು ಎಷ್ಟು ಉಪಯೋಗ ಅಂದರೆ ಸ್ವಲ್ಪನೇ ಮಾಡಿದ್ರು ಸಾಕು. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಾವು ಸ್ವಲ್ಪವನ್ನು ಮಾಡಿದ್ರು ಕೂಡ ನಮಗೆ ಭಗವತ್ ಕೇಂದ್ರೀಕೃತ ಕೆಲಸ ಸ್ವಲ್ಪವನ್ನೇ ಮಾಡ್ಕೊಂಡು ಬನ್ನಿ. ಆಗ ನಿಮಗೆ ಅಷ್ಟು ಸ್ವಲ್ಪವನ್ನು ಮಾಡಿದ್ರು ಕೂಡ ಭಗವಂತ ನಿಮಗೆ ಮತ್ತೊಂದು ಜನ್ಮದಲ್ಲಿ ಏನು ಹೇಳ್ತಾನೆ, ಮನುಷ್ಯ ಜನ್ಮ ಕೊಡ್ತಾನೆ. ಮತ್ತು ಮನುಷ್ಯ ಜನ್ಮದಲ್ಲಿ ಕೂಡ ನಮಗೆ ಏನು ಕೊಡ್ತಾನೆ, ಅದರ ಪ್ರಾಪ್ಯ ಪುಣ್ಯಕೃತಾಂ ಶುಚೀನಾಂ ಶ್ರೀಮತಾಂ ಗೇಹಿ, ನಮಗೆ ಶ್ರೀಮಂತರ ಮನೆಯಲ್ಲಿ ಅಥವಾ ಬ್ರಾಹ್ಮಣರ ಮನೆಯಲ್ಲಿ ಕುಟುಂಬದಲ್ಲಿ ಕೊಡ್ತಾನೆ. ಸೊ ಆಗ ಏನಾಗುತ್ತೆ, ನಮಗೆ ಆಗ ನಮ್ಮ ಭಕ್ತಿ ಸೇವೆಯನ್ನ ಅಥವಾ ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ಮುಂದುವರ್ಸ್ಕೊಂಡು ಬರಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ ಇಲ್ಲಿ. ಆದ್ದರಿಂದ ನಮಗೆ ಮುಖ್ಯವಾಗಿದ್ದು ನಮಗೆ ಭಕ್ತಿ ಸೇವೆಯಲ್ಲಿ ಸ್ವಲ್ಪವಾಗಿ ನಮಗೆ ಮಾಡ್ತಾ ಇದ್ರು ಕೂಡ
ನಮಗೆ ಅದು ಮುಂದೆ ಮನುಷ್ಯ ಜನ್ಮವನ್ನು ಕೊಡ್ತದೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅಂದರೆ, ಓಹೋ ನೀವೆಲ್ಲರೂ ಕೂಡ ಭಕ್ತಿಗೆ ಬಂದಿದ್ದೀರಿ, ಸೊ ಹಾಗಾಗಿ ನೀವು ದೊಡ್ಡ ಅಪಾಯದಿಂದ ಪಾರಾಗಿದ್ದೀರಿ. ಏನದು ಅಪಾಯ ಅಂತ ಕೇಳ್ತಾರೆ ಶ್ರೀಲ ಪ್ರಭುಪಾದ ಶಿಷ್ಯರು. ಅದಕ್ಕೆ ಅವರು ಹೇಳ್ತಾರೆ, ಅಪಾಯ ಅಂತಂದ್ರೆ ನೀವು ಪ್ರಾಣಿ ಜೀವನವನ್ನು ಪಡೆಯುವುದರಿಂದ ನೀವು ಮುಕ್ತರಾಗ್ತೀರಿ. ಪ್ರಾಣಿ ಜೀವನ ಮತ್ತೆ ಬರೋದಿಲ್ಲ. ಭಕ್ತಿಗೆ ಬಂದರೆ ಮತ್ತೆ ಮತ್ತೆ ನಮಗೆ ಭಗವಂತ ನಮಗೆ ಈ ಒಂದು ಪರಿಪೂರ್ಣ ಆಗ್ಲಿಕ್ಕಾಗಿ, ನಮ್ಮ ಒಂದು ಪೂರ್ಣ ಪರಿಪೂರ್ಣತೆಯನ್ನು ಪಡ್ಕೊಳ್ಳಿಕ್ಕಾಗಿ ಮತ್ತೆ ಮನುಷ್ಯ ಜನ್ಮ ಪಡಿಬಹುದು. ಸೊ ಹಾಗಾಗಿ ಎಷ್ಟೋ ದೀರ್ಘಕಾಲ ಬದುಕಿ ಏನು ಪ್ರಯೋಜನ? 1000 ವರ್ಷ ಕಾಲ ಬದುಕಿ, ಈಗ ಮರಗಳು ಕೂಡ 1000 ವರ್ಷ ಕಾಲ ಬದುಕ್ತವೆ. ಅದೇನು ಅರ್ಥ ಇದೆಯಾ ಮರಗಳ ಜೀವಕ್ಕೆ? ಸೊ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಹಾಗ ಅದಕ್ಕೆ ಅಷ್ಟು ದೀರ್ಘಕಾಲ ಬದುಕೊಂಡು ಏನು ಪ್ರಯೋಜನ? ನಾಯಿಗಳ ಥರ, ಹಂದಿಗಳ ಥರ ಅಂದರೆ ಅವರು ಕೂಡ ಮಕ್ಕಳನ್ನು ಪಡ್ಕೊಳ್ತಾರೆ, ಮತ್ತೆ ಅವರು ಕೂಡ ಆಹಾರ ನಿದ್ರೆ ಭಯಮೈಥುನ ಮಾಡ್ತಾರೆ. ಸೊ ಒಂಟೆ ತಿನ್ನುತ್ತೆ, ಚರ್ವಿತ ಚರ್ವಣ ಅದನ್ನೇ ತಿನ್ನುತ್ತಾರೆ. ಸೊ ಏನು ಪ್ರಯೋಜನ? ಮುಳ್ಳು ಕಂಟಿಗಳನ್ನ ತಿನ್ಬಿಡುತ್ತೆ ಒಂಟೆ. ಸೊ ಹೀಗಾಗಿ ಇದರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಭಗವತ್ ಕೇಂದ್ರೀಕೃತ ಜೀವನವನ್ನು ನಡೆಸಿದರೆ ನಮಗೆ ಏನಾಗುತ್ತೆ? ಮುಂದೆ ನಮಗೆ ಒಳ್ಳೇದಾಗತ್ತೆ. ಸೊ ಹೇಗೆ ಒಳ್ಳೇದಾಗತ್ತೆ ಅಂತ ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೇವೆ. ಮತ್ತೆ ಮನುಷ್ಯ ಜನ್ಮ ನಮಗೆ ಪಡಿಬಹುದು. ಪ್ರಾಣಿ ಜನ್ಮ ಅಂತಂದ್ರೆ ಅದು ಕಷ್ಟದ ಜನ್ಮ. ಪ್ರಾಣಿ ಜನ್ಮ ಅಂದ್ರೆ ತುಂಬಾ ಕಷ್ಟದ ಜನ್ಮ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು? ಮುಖ್ಯವಾದ ಸಂದೇಶ ಕೊಡ್ತಾ ಇದ್ದಾರೆ. ಕರ್ಮವನ್ನು ಕರ್ಮಯೋಗವನ್ನಾಗಿ ಮಾಡಿಕೊಳ್ಳಿ. ಕರ್ಮವನ್ನು ನಾವೇನ್ ಮಾಡಬೇಕು? ಕರ್ಮಯೋಗವನ್ನಾಗಿ ಮಾಡ್ಕೊಳ್ಬೇಕು. ಅದು ಹೇಗೆ ಕರ್ಮಯೋಗವನ್ನಾಗಿ ಮಾಡ್ಕೋಬೇಕು ಅಂದರೆ, ಈಶೋಪನಿಷತ್ತಿನ ಮನೋಭಾವ ಅದರಿಂದ ನಡೆಸಿದರೆ, ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಭಗವಂತನಿಗೆ ಸೇರಿದ್ದು. ಎಲ್ಲವೂ ಭಗವಂತನಿಗೆ ಸೇರಿದ್ದರಿಂದ ಹೇಗೆ ನಾವು ನಮ್ಮಲ್ಲಿ ಅದನ್ನು ಅನ್ವಯಿಸ್ಕೊಳ್ಳೋದು ಅಂದರೆ ಎಲ್ಲವನ್ನು ಭಗವಂತನ ಸೇವೆಗಾಗಿ ಬಳಸೋದು. ಸೊ ಅದಕ್ಕೆ ಕರ್ಮಯೋಗ ಆಗತ್ತೆ. ಸೊ ಕರ್ಮದಿಂದ ಕರ್ಮಯೋಗಕ್ಕೆ ಬರಲಿಕ್ಕೆ ಹೇಳ್ತಾರೆ. ಜೋಡ್ನಾ ಹೈ ತೋಡ್ನಾ ನಹಿ, ಅದನ್ನು ಹೇಳಲಿಕ್ಕೆ ಭಗವದ್ಗೀತೆಯಲ್ಲಿ 18.5 ಮತ್ತು 5ರಿಂದ 9ರವರೆಗೆ ಹೇಳಿದೆ. ಸೊ ಅದರಿಂದ ನಾವೇನು ಕರ್ಮ ಮಾಡ್ತಾ ಇದ್ದೇವೆ, ಕರ್ಮ ಬಂಧನದಲ್ಲಿ ಸಿಲ್ಕೊಂಡ್ಬಿಡ್ತೇವೆ. ಆದರೆ ನಾವು ಕರ್ಮಯೋಗವನ್ನು ಮಾಡಿದರೆ ನಮಗೆ ಕರ್ಮ ಬಂಧನ ಇರೋದಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಸೊ ಹಾಗಾಗಿ ಭಗವತ್ ಕೇಂದ್ರೀಕೃತ ಚಟುವಟಿಕೆ ನಾವು ಮಾಡಿದರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಮಾನವ ಜನ್ಮವನ್ನು ಖಚಿತವಾಗಿ ನೀಡುತ್ತವೆ ಅವು. ಸೊ ಹಾಗಾಗಿ ಇಲ್ಲಿ ಖಚಿತ, ಗ್ಯಾರಂಟಿ. ಯಾರು ಕೂಡ ನಮಗೆ ಗ್ಯಾರಂಟಿ ಕೊಡಲ್ಲ. ಶ್ರೀಲ ಪ್ರಭುಪಾದ ನಮ್ಗೆ ಹೇಳ್ತಾರೆ, ನೀವು ಭಕ್ತಿ ಸೇವೆಯನ್ನು ಮಾಡಿದರೆ ಖಂಡಿತವಾಗಿ ನಮಗೆ ಮನುಷ್ಯ ಜನ್ಮ ಸಿಕ್ಕತ್ತೆ ಅಲ್ವಾ? ಹರೇ ಕೃಷ್ಣ. ಮುಂದೆ ನಮಗೆ ಮನುಷ್ಯ ಜನ್ಮ ಸಿಕ್ಕಬೇಕು ಅಂತ ಇದೆಯಾ, ಅಥವಾ ನಮಗೆ ಏನಾದರೂ ಯಾವುದಾದ್ರೂ ಪ್ರಾಣಿಗಳಾದ್ರೂ ಅಡ್ಡಿಲ್ಲ ಅಂತ ಇದೆಯಾ? ಹರೇ ಕೃಷ್ಣ. ಮನುಷ್ಯ ಜನ್ಮ ಬೇಕು ಅಲ್ವಾ? ಮನುಷ್ಯ ಜನ್ಮ ಯಾಕೆ ಮುಖ್ಯ ಅಂತಂದ್ರೆ, ಮನುಷ್ಯ ಜನ್ಮದಲ್ಲಿ ನಮಗೆ ಹೆಚ್ಚಿನ ಸವಲತ್ತುಗಳನ್ನ ಭಗವಂತ ಕೊಟ್ಟಿದ್ದಾನೆ. ಅದನ್ನ 3ನೇ ಮಂತ್ರದಲ್ಲಿ ಹೇಳ್ತಾರೆ ಅಂತ ಕಾಣುತ್ತೆ. ನೋಡೋಣ. ಮಂತ್ರ 3ಕ್ಕೆ ಹೋಗೋಣ. ಅಸೂರ್ಯ ನಾಮ ತೇ ಲೋಕ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೇ ಚ ಆತ್ಮಹನೋ ಜನಾಃ. ರಿಪೀಟ್ ಮಾಡೋಣ. ಅಸೂರ್ಯ ನಾಮ ತೇ ಲೋಕ ಅಸೂರ್ಯ ನಾಮ ತೇ ಲೋಕ ಅಂಧೇನ ತಮಸಾವೃತಾಃ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೇ ಚ ಆತ್ಮಹನೋ ಜನಾಃ. ಏತೇ ಚ ಆತ್ಮಹನೋ ಜನಾಃ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆತ್ಮಘಾತಿ. ಆತ್ಮಘಾತ ಅಂದ್ರೆ ಏನು? ಆತ್ಮಘಾತಿ ಆದರೆ ಅವನು ಅಂಧಕಾರ ಅಜ್ಞಾನಗಳ ವಿಶ್ವಾಸಹೀನರ ಲೋಕವನ್ನು ಸೇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಈ ಮಂತ್ರದಲ್ಲಿ. ಸೊ ಆತ್ಮಘಾತಿ ಅಂದ್ರೆ ಏನು? ಆತ್ಮಘಾತ ಅಂದ್ರೆ ನಮ್ಮನ್ನೇ ನಾವು ಒಂದು ತೊಂದರೆ ತಂದುಕೊಳ್ಳೋದು ಅಲ್ವಾ? ಆತ್ಮಘಾತ, ತನಗೆ ತಾನೇ ತೊಂದರೆ ತಂದುಕೊಳ್ಳೋದು. ಇದು ಹೇಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯನ ಜೀವನಕ್ಕೂ ಪ್ರಾಣಿ ಜೀವನಕ್ಕೂ ವ್ಯತ್ಯಾಸ ಇದೆ. ಏನದು ವ್ಯತ್ಯಾಸ ಅಂತ. ಸೊ ಹಾಗಾಗಿ ಇಲ್ಲಿ ಮನುಷ್ಯ ಜೀವನಕ್ಕೆ ತುಂಬ ಜವಾಬ್ದಾರಿ ಜೀವನ. ಮನುಷ್ಯ ಜೀವನಕ್ಕೆ ಬಂದರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು, ಅದು ನಮ್ಮದು ಮುಖ್ಯ. ಪ್ರಾಣಿ ಜೀವನದಲ್ಲಿ ತನ್ನಿಂತಾನೆ ಮತ್ತೊಂದು ಅವರು ಜೀವನ ಚಕ್ರದಲ್ಲಿ ಅವರು ಜೀವ ವಿಕಾಸ ಚಕ್ರದಲ್ಲಿ ಅವರು ಮುಂದೆ ಬಂದು ಮನುಷ್ಯ ದೇವನ ಪಡಲಿಕ್ಕೆ ಅವ್ರಿಗೆ ಬರುತ್ತೆ. ಆದರೆ ಮನುಷ್ಯ ದೇವನ ಪಡ್ಕೊಂಡ್ಮೇಲೆ ನಮಗೇನಾಗುತ್ತೆ? ನಮಗೆ ಭಗವಂತನ ಲೋಕಕ್ಕೆ ಸೇರಬೇಕು, ಅದು ಕೊನೆಯ ವಿಚಾರ. ಸೊ ಹಾಗಾಗಿ ಈ ಮನುಷ್ಯ ಜನ್ಮ ಹೇಳೋದು ಅನೇಕ ಒಂದು ಸಾವಿರಾರು ಮಿಲಿಯಾಂತರ ವರ್ಷಗಳ ನಂತರ ಸಿಕ್ಕಿದೆಯಂತೆ ನೋಡಿ. ಅಪರೂಪದ ಜನ್ಮ ಅಲ್ವಾ? ಅಪರೂಪದ ಜನ್ಮ. 94 ಲಕ್ಷ ಯೋನಿ ದಾಟಿ ನಮಗೆ ಇದು ಸಿಕ್ಕಿದೆ. ಸೊ ಹಾಗಾಗಿ ಇದು ಮತ್ತೆ ಈ ಜನ್ಮದಲ್ಲಿ ಏನಿದೆ,
ಅದು ಒಂದು ಸುದೃಢ ನೌಕೆ, ವೆರಿ ಸ್ಟ್ರಾಂಗ್ ನೌಕೆ ಇದ್ದಂಗೆ, ಅದು ತುಂಬ ಸುದೃಢವಾಗಿದೆ. ಮತ್ತು ಇಲ್ಲಿ ಈ ನಮ್ಮ ಬದುಕನ್ನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಾಗಿ ನಮಗೆ ಗುರುಗಳು ಕೊಟ್ಟಿದ್ದಾರೆ. ಮತ್ತು ನಮಗೆ ಭಗವದ್ಗೀತೆ, ಭಾಗವತವಂತಹ ಶ್ರೇಷ್ಠ ಗ್ರಂಥಗಳನ್ನು, ಧರ್ಮಗ್ರಂಥಗಳನ್ನು ಭಗವಂತ ಕೊಟ್ಟಿದ್ದಾನೆ. ಇದೆಲ್ಲವನ್ನೂ ನಾವು ಬಳಸ್ಕೊಳ್ಳದೆ ಹೋದರೆ ಅವನು ಆತ್ಮಘಾತಕ, ಅಂದರೆ ತನ್ನಗೆ ತಾನೇ ಅವನು ಕಷ್ಟವನ್ನು ತಂದ್ಕೊಳ್ತಾನೆ. ಸೊ ತನಗೆ ತಾನೇ ಕಷ್ಟವನ್ನು ತಂದ್ಕೊಂಡ್ರೆ, ಈಗ ಇನ್ನೊಬ್ಬರು ಯಾರಾದರೂ ಕಷ್ಟ ತಂದ್ಕೊಟ್ರೆ ಅದು ಬೇರೆ ವಿಚಾರ, ನಮಗೆ ನಾವೇ ಕಷ್ಟ ತಂದ್ಕೊಂಡ್ರೆ ಅದು ನಾವೇ ಹೊಣೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮಘಾತಕ. ಆತ್ಮಃ ಅಂದರೆ ಆತ್ಮಘಾತಕ, ತನಗೆ ತಾನೇ ಕಷ್ಟವನ್ನು ಅನುಭವಿಸ್ಕೊಳ್ಳಿಕ್ಕೆ ತನಗೆ ತಾನೇ ಜವಾಬ್ದಾರಿ. ಸೊ ಅದನ್ನು ನಾವು ಮಾಡ್ಕೊಳ್ಬಾರ್ದು, ಯಾಕೆ ನಮಗೆ ನಾವೇ ನಮ್ಮನ್ನು ನಾವು ತೊಂದರೆಗೆ ತಂದ್ಕೊಳ್ಬಾರ್ದು ಅಲ್ವಾ? ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಹಾಗಾದ್ರೆ ನಾವು ಯಾಕೆ ಆತ್ಮಘಾತಕ ಆಗ್ತೇವೆ ಅಂತಂದ್ರೆ, ನಾವು ಅಜ್ಞಾನದಿಂದ ಆಗ್ತೇವೆ. ಜ್ಞಾನ ಇಲ್ಲ ನಮಗೆ. ಸೊ ಅದಕ್ಕೆ ಹೇಳ್ತಾರೆ ಇಲ್ಲಿ, ಹಂದಿಗಳಿಗೂ, ನಾಯಿಗಳಿಗೂ, ಒಂಟೆಗಳಿಗೂ, ಕತ್ತೆಗಳಿಗೂ ನಮ್ಮ ಹಾಗೆ ಅವಶ್ಯಕತೆ ಇರುತ್ತೆ. ನಮ್ಮ ಹಾಗೆ ಆಹಾರ ಬೇಕು, ನಮ್ಮ ಹಾಗೆ ಮಲಗಬೇಕು, ನಮ್ಮ ಹಾಗೆ ಅವರಿಗೆ ಮೈಥುನ, ನಮ್ಮ ಹಾಗೆ ಅವರಿಗೆ ಎಲ್ಲ ಕೂಡಿಡೋದು ಎಲ್ಲ ಅವ್ರ ಜನ್ಮದಲ್ಲೂ ಇರುತ್ತೆ. ಆದರೆ ಅವರ ಜನ್ಮದಲ್ಲಿ ಏನಾಗಿರುತ್ತೆ ಅಂದರೆ, ಅಸಹ್ಯಕರವಾದ ರೀತಿಯಲ್ಲಿ ಅವರಿಗೆ ಅದನ್ನು ಪೂರೈಸ್ಕೊಳ್ಬೇಕಾಗತ್ತೆ, ಅಹಿತಕರವಾದ ರೀತಿಯಲ್ಲಿ ಪೂರೈಸ್ಕೊಳ್ಬೇಕಾಗತ್ತೆ ಅಲ್ವಾ? ಪ್ರಾಣಿಗಳಿಗೆ ಅವರಿಗೂ ಹಸಿವಾಗತ್ತೆ, ಅವರಿಗೂ ಎಲ್ಲವೂ ಇದೆ, ಅನ್ನ ಆಹಾರ ನಿದ್ರೆ ಭಯಮೈಥುನ ಇದೆ. ಆದರೆ ಮನುಷ್ಯರಿಗೆ ಹೆಚ್ಚಿನ ಸೌಕರ್ಯ ಕೊಟ್ಟಿದ್ದಾನೆ. ಇಲ್ಲಿ ಶ್ರೀಲ ಪ್ರಭುಪಾದ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಯಾಕೆ ಹೆಚ್ಚಿನ ಸೌಕರ್ಯ ಕೊಟ್ಟಿದ್ದಾನೆ ಮನುಷ್ಯರಿಗೆ. ಸೌಕರ್ಯ ಕೊಡೋಕ್ಕಾದ್ರೂ ಒಂದು ಉದ್ದೇಶ ಇರುತ್ತೆ ಅಲ್ವಾ? ಇಲ್ಲಿ ನೋಡಿ, ಗುಮಾಸ್ತನಿಗೆ ಹೆಚ್ಚಿನ ಸೌಕರ್ಯ ಇಲ್ಲ. ಕೋರ್ಟಲ್ಲಿ ಅಂತ ಇಟ್ಕೊಳ್ಳಿ, ಅಲ್ಲಿ ಜಡ್ಜಿಗೆ ಹೆಚ್ಚಿನ ಸೌಕರ್ಯ. ಅವನಿಗೆ ಏನು ಅಂತಂದರೆ ಎಲ್ಲ ಒಂದು ವೆಹಿಕಲ್ ಕೊಟ್ಟಿರ್ತಾರೆ, ಅವನ ಮನೆಯಲ್ಲಿ ಒಂದು ಸರ್ವೆಂಟ್ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಅವಕಾಶ ಯಾಕೆ ಕೊಟ್ಟಿರ್ತಾರೆ? ಅವರಿಗೆ ಜವಾಬ್ದಾರಿ ಕೆಲಸ ಮಾಡಲಿಕ್ಕಾಗಿ ಕೊಟ್ಟಿರ್ತಾರೆ. ಅದೇ ರೀತಿ ನಮಗೆ ಈ ಮಾನವ ಶರೀರ ಕೊಟ್ಟಾಗ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ನಮಗೆ. ತುಂಬ ಉನ್ನತ ಪ್ರಜ್ಞೆ ಮತ್ತು ಗುರುಗಳು, ಮತ್ತು ನಮಗೆ ಭಗವಂತ ಅನೇಕ ಬಾರಿ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದ ನಮಗೆ ಅದನ್ನು ಅಂದರೆ ತಿಳಿಯ ಹೇಳ್ತಾನೆ, ಭಗವದ್ಗೀತೆ ಕೊಡ್ತಾನೆ, ಭಾಗವತಂ ಕೊಡಿಸ್ತಾನೆ. ಸೊ ಹಾಗಾಗಿ ನಮಗೆ ಮತ್ತೆ ಇಲ್ಲಿ ಗುರುಗಳನ್ನ ಕಳಿಸ್ತಾನೆ, ತನ್ನ ಪ್ರತಿನಿಧಿ. ಇಷ್ಟೆಲ್ಲ ಯಾಕೆ ಕೊಡ್ತಾನೆ ನಮ್ಗೆ ಸೌಕರ್ಯ? ಹರೇ ಕೃಷ್ಣ. ಹರೇ ಕೃಷ್ಣ. ಜವಾಬ್ದಾರಿಯುತವಾದ ಕೆಲಸವನ್ನ ನಿರ್ವಹಿಸಬೇಕು. ಯಾವುದು ಜವಾಬ್ದಾರಿ? ಅದು ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯುವುದು, ಭಗವಂತನೊಟ್ಟಿಗೆ ನಮ್ಮ ಸಂಬಂಧವನ್ನು ಜೋಡಿಸಿಕೊಳ್ಳು. ಭಗವಂತನ ಜೊತೆ ನಮ್ಮ ಸಂಬಂಧ ಉಳಿಸ್ಕೋಬೇಕು. ನಾವು ಬರೇ ನಮ್ಮ ಹೊಟ್ಟೆಪಾಡಿಗೆ ದುಡಿಕೋತ ನಮ್ಮ ಜೀವನವನ್ನ ಕಳಿಬಾರ್ದು ಅಂತ ಹೇಳ್ತಾರೆ. ಆದರೆ ಮನುಷ್ಯನಿಗೆ ಅರ್ಥ ಆಗೋದಿಲ್ಲ. ಹೊಟ್ಟೆಪಾಡಿಗಾಗಿ ದುಡ್ಕೋತ ಕೂತ್ಕೊಂಡ್ರೆ, ಅಥವಾ ನಾವು ನಮ್ಮದ ಒಂದು ಭೌತಿಕ ಜೀವನವನ್ನೇ ಮಾಡ್ಕೋತ ಕೂತ್ಕೊಂಡ್ಬಿಟ್ರೆ, ಪ್ರಕೃತಿ ನಿಯಮ ಕಠೋರವಾದದ್ದಂತೆ. ಎಷ್ಟು ದುಡಿದ್ರೂ ನಿರುದ್ಯೋಗ ಬಂದ್ಬಿಡ್ತದೆ ಅಂತೆ. ದುಡಿಬೇಕು ಅಂತ ಮನಸ್ಸಿದ್ರು ಕೂಡ ಪ್ರಕೃತಿ ನಿಯಮದ ಪ್ರಕಾರ ನಿರುದ್ಯೋಗ ಬಂದ್ಬಿಡುತ್ತಂತೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ಗಮನ ಕೊಡದೆ ಹೋದ್ರೆ ನಮಗೆ ಈ ಪ್ರಕೃತಿ ನಿಯಮದ ಪ್ರಕಾರ ನಾವು ಕಷ್ಟಪಟ್ಟು ಬೇಕಾಗತ್ತೆ. ಸೊ ಹಾಗಾಗಿ ಈ ಜೀವನ ಇದು ಇರೋದು ಕತ್ತೆಗಳಂತೆ ದುಡಿಯೋದಕ್ಕಲ್ಲ. ಇದರಲ್ಲಿ ನಮಗೆ ಮಾಂ ಅನುಸ್ಮರ ಯುದ್ಧಚ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೀನು ಕೆಲಸ ಮಾಡೋ, ಕೆಲಸ ಮಾಡ್ಲಿಕ್ಕೆ ಬೇಡ ಅಂತ ಯಾರು ಹೇಳಲಿಲ್ಲ ಭಗವದ್ಗೀತೆಯಲ್ಲಿ. ಆಮೇಲೆ ಕೆಲಸ ಮಾಡಬೇಕು, ನಮ್ಮ ಕರ್ತವ್ಯವನ್ನ ಮಾಡಬೇಕು, ಅದರ ಜೊತೆಗೆ ನಾವು ಆತ್ಮ ಸಾಕ್ಷಾತ್ಕಾರ ಅದನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಇಲ್ಲಿ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಾವು 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆಗೆ ಬರದೆ ಹೋದ್ರು, ಸ್ವಲ್ಪವನ್ನೇ ಮಾಡ್ಕೊಂಡ್ರು ಕೂಡ ಶುಚಿನಾಂ ಶ್ರೀಮತಾಂ ಗೇಹೆ, ಶ್ರೋತ್ರಿಯ ಬ್ರಾಹ್ಮಣರ ಮನೆಯಲ್ಲಿ ಅಥವಾ ಶ್ರೀಮಂತರ ಮನೆಯಲ್ಲಿ ಸಿಕ್ಕುತ್ತೆ ನಮಗೆ ಜನ್ಮ. ಹಾಗಾಗಿ ಅದನ್ನ ನಮಗೆ ಪ್ರಾಮಾಣಿಕವಾಗಿ ಮತ್ತೆ ಪ್ರಯತ್ನ ಮಾಡಿಕೊಂಡು ಮತ್ತೆ ನಮಗೆ ಕೃಷ್ಣ ಪ್ರಜ್ಞೆಯನ್ನು ಮುಂದುವರ್ಲಿಕ್ಕೆ ಭಗವಂತ ನಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸಾರಾಂಶ ಇಷ್ಟೇ, 3ನೇ ಶ್ಲೋಕದ್ದು. ನಾವು ಬದುಕಿರೋದು ಮನುಷ್ಯರಾಗಿ, ನಾವು ನಮ್ಮ ಒಂದು ಆರ್ಥಿಕ ಸಮಸ್ಯೆಯನ್ನು ನಾವು ದೂರ ಮಾಡಿಕೊಂಡು ಅದನ್ನೆಲ್ಲ ನಾವು ಹೆಚ್ಚಿನ ಒಂದು ಪಾಲಿಶ್ಡ್ ಲೈಫು, ಅಂದರೆ ಅದಕ್ಕೆ ಏನ್ ಹೇಳ್ತಾರೆ, ಪಾಲಿಶ್ಡ್ ಲೈಫಿಗೆ ಕನ್ನಡದಲ್ಲಿ ಪಾಲಿಶ್ಡ್ ಲೈಫ್, ನಾಗರಿಕ ಜೀವನ. ಅದೇ ಆಹಾರ ನಿದ್ರೆ ಮೈಥುನದಲ್ಲಿ ನಾವು ನಮ್ಮನ್ನೇ ಹೆಚ್ಚು ಸುಖ ಪಡ್ಲಿಕ್ಕೆ ನೋಡೋದು, ಇಂದ್ರಿಯ ಭೋಗವನ್ನ. ಅದು ಮತ್ತೆ ಅದಕ್ಕಿಂತ ಹೆಚ್ಚಿನ ಸೌಕರ್ಯ, ಅಂದರೆ ತಿನ್ನಲಿಕ್ಕೆ 5 ಸ್ಟಾರ್ ಹೋಟೆಲ್ಲು ಅಥವಾ ಅದು ಮತ್ತೆ ಏನೋ ಒಳ್ಳೆ ವ್ಯವಸ್ಥೆಗಳು,
ಅಥವಾ ಇರಲಿಕ್ಕೆ ಒಂದು ಐಷಾರಾಮವಾದ ಜೀವನ ಮಾಡಲಿಕ್ಕೆ ಬೇಕಾದ ಸೌಕರ್ಯಗಳನ್ನು ಬದಲಾವಣೆ ಮಾಡೋದು, ಅದಕ್ಕಲ್ಲ ಈ ಮಾನವ ಜೀವನ ಇರೋದು. ಮಾನವ ಜೀವನ ಇರೋದು ಈ ಪ್ರಕೃತಿ ನಿಯಮ ಏನದು, ಜನ್ಮ ಮೃತ್ಯು ಜರಾ ವ್ಯಾಧಿ. ಪ್ರಕೃತಿ ನಿಯಮ ಏನದು, ತ್ರಿವಿಧ ತಾಪತ್ರಯಗಳು. ಇದಕ್ಕೆ ಪರಿಹಾರ ಪಡ್ಕೊಳ್ಳೋಕ್ಕಾಗಿ ಈ ಮನುಷ್ಯ ಜೀವನ ಭಗವಂತ ಕೊಟ್ಟಿದ್ದಾನೆ ಅಂತ ಇದನ್ನ ಈ ಒಂದು ಶಿಲ ಪ್ರಭುಪಾದರು ಸಾರಾಂಶ 3ನೇ ಮಂತ್ರಕ್ಕೆ ಕೊಟ್ಟಿದ್ದಾರೆ. ಈಗ ಮಂತ್ರ 4ಕ್ಕೆ ಹೋಗೋಣ. ಅನೇಜದೇಕಂ ಮನಸೋ ಜವೀಯೋ ನೈನತ್ಯೇವ ಆಪ್ನುವನ್ ಪೂರ್ವಮಾರ್ಷತ್ ತದ್ದಾವತೋ ಅನ್ಯಾನತ್ಯೇತಿ ತಿಷ್ಟತ್ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ಅನೇಜದೇಕಂ ಮನಸೋ ಜವೀಯೋ ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವ ಆಪ್ನುವನ್ ಪೂರ್ವಮಾರ್ಷತ್ ದೇವ ಆಪ್ನುವನ್ ಪೂರ್ವಮಾರ್ಷತ್ ತದ್ದಾವತೋ ಅನ್ಯಾನತ್ಯೇತಿ ತಿಷ್ಟತ್ ತಸ್ಮಿನ್ ಅಪೋ ಮಾತರಿಶ್ವಾ ದದಾತಿ. ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ಅಂದ್ರೆ ಇಲ್ಲಿ ಈ ಒಂದು ಮಂತ್ರದಲ್ಲಿ ಭಗವಂತನ ಶ್ರೇಷ್ಠತೆ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನ ತುಂಬಾ ಮುಖ್ಯವಾಗಿದೆ. ಇದು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನ ಶ್ರೇಷ್ಠತೆಯನ್ನ ಇಲ್ಲಿ ಭಗವಂತನ ವೈಯಕ್ತಿಕ ಸ್ವರೂಪಗಳ ಬಗ್ಗೆ ಇಷ್ಟೊಂದು ವಿವರಣೆ ಕೊಡ್ತಾ ಇದ್ದಾರೆ ಈ ಮಂತ್ರದಲ್ಲಿ. ಅಂದ್ರೆ ಯಾಕೆ ವಿವರಣೆ ಕೊಡ್ತಾ ಇದ್ದಾರೆ ಮತ್ತೆ ಹೇಗೆ ಕೊಡ್ತಾ ಇದ್ದಾರೆ ನೋಡೋಣ. ಅಂದ್ರೆ ಭಗವಂತ ತನ್ನ ಧಾಮದಲ್ಲೇ ಇರ್ತಾನೆ, ಆದರೆ ಅವನು ಮನಸ್ಸಿಗಿಂತಲೂ ವೇಗವುಳ್ಳವನು. ಭಗವಂತ ಓಡ್ತಾನೆ ಜೋರಾಗಿ, ಎಲ್ಲರನ್ನೂ ಕೂಡ ಹಿಂದೆ ಹಾಕಬಲ್ಲನು. ದೇವತೆಗಳು ಕೂಡ ಅವನನ್ನು ಸಮೀಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವನು ಒಂದೇ ಸ್ಥಳದಲ್ಲಿ ಇರ್ಬೋದು, ಗೋಲೋಕದಲ್ಲಿ ಗೋಲೋಕ ಏವ ನಿವಸತಿ ಸಕಲಾತ್ಮಭೂತ, ಗೋಲೋಕದಲ್ಲಿ ಇರ್ತಾನೆ, ಆದರೆ ಎಲ್ಲರಲ್ಲೂ ಅವನು ನಿಯಂತ್ರಣ ಮಾಡ್ತಾನೆ. ಸೊ ಗಾಳಿ ಮಳೆ ಕೊಡುವ ಎಲ್ಲರನ್ನೂ ನಿಯಂತ್ರಿಸುವವನು. ಗಾಳಿ ಮಳೆ ಕೊಡುವವರು ದೇವತೆಗಳು ಅವನ ಒಂದು ಭಗವಂತನ ಒಂದು ಆದೇಶದಂತೆ ಭಗವಂತನ ನಿಯಂತ್ರಣದಲ್ಲೇ ಇರ್ತಾರೆ, ಅವರನ್ನು ನಿಯಂತ್ರಿಸ್ತಾನೆ ದೇವತೆಗಳನ್ನು ಕೂಡ. ಸೊ ಹಾಗಾಗಿ ಅವನು ಎಲ್ಲರಲ್ಲಿಯೂ ಶ್ರೇಷ್ಠ. ಸೊ ಹೀಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನ ಒಂದು ಒಂದು ವ್ಯಕ್ತಿತ್ವ, ಆ ವ್ಯಕ್ತಿ ಭಗವಂತ ದೇವೋತ್ತಮ ಪರಮಪುರುಷ ವ್ಯಕ್ತಿ. ಇದರಲ್ಲಿ ಏನು ನಿರ್ಣಯ ಸಿಕ್ಕುತ್ತೆ ಅಂದ್ರೆ, ಭಗವಂತ ವ್ಯಕ್ತಿ, ಅವನು ನಿರಾಕಾರ ಅಲ್ಲ, ಅವನಿಗೆ ಆಕಾರ ಇದೆ, ಸಾಕಾರ ಮೂರ್ತಿ, ಮತ್ತೆ ಅವನು ಶ್ರೇಷ್ಠ, ಎಲ್ಲರಿಗಿಂತ ಶ್ರೇಷ್ಠ. ಸೊ ಹಾಗಾಗಿ ಇದನ್ನ ಇಲ್ಲಿ ತುಂಬಾ ಚೆನ್ನಾಗಿ ನಾವು ಈ ಒಂದು ಮಂತ್ರದಿಂದ ತಿಳ್ಕೊಳ್ಬಹುದು. ಭಗವಂತ ಎಷ್ಟು ಅಂದ್ರೆ ಶ್ರೇಷ್ಠ, ಅದನ್ನ ತಿಳ್ಕೊಳ್ಳಿಕ್ಕೆ ತತ್ವಜ್ಞಾನಿಗೆ ಸಾಧ್ಯ ಇಲ್ಲ. ತತ್ವಜ್ಞಾನಿ ಏನೋ ಅವನು ಮನೋವೇಗದಲ್ಲಿ 100,000 ವರ್ಷ ಪ್ರಯಾಣ ಮಾಡಿದ್ರು ಕೂಡ ಅವನಿಗೆ ಭಗವಂತ ಕಣ್ಣಿಗೆ ಕಾಣೋದಿಲ್ಲ. ಸೊ ಆ ಭಗವಂತನನ್ನು ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಅಂದ್ರೆ, ಅವರಿಗೆ ಆ ಭಗವಂತನನ್ನು ಕಾಣಲಿಕ್ಕೆ ಅವರ ತತ್ವಜ್ಞಾನ ಸಾಕಾಗೋದಿಲ್ಲ. ಯಾಕಂದ್ರೆ ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಭೌತಿಕ ಆಗಲಿ ಅಥವಾ ಆಧ್ಯಾತ್ಮಿಕದಲ್ಲಾಗಲಿ ಇರೋದು ಭಗವಂತ ಮತ್ತು ಭಗವಂತನ ಶಕ್ತಿಗಳು ಮಾತ್ರ. ಇದನ್ನೇ ನಾವು ಕೂಡ ಹಿಂದಿನ ಮಂತ್ರದಲ್ಲೂ ಕೂಡ ನೋಡಿದ್ದೇವೆ. ಅಗ್ನಿಗೆ ಬೆಳಕು ಶಾಖ ಇರುವಂತೆ ಭಗವಂತನೂ ಕೂಡ ಅವನಿಗೆ ನಾನಾ ಶಕ್ತಿಗಳಿವೆ. ಸೊ ಅದನ್ನೇ ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ ಮತ್ತು ಬಾಹ್ಯ ಶಕ್ತಿ. ನಾವು ತಟಸ್ಥ ಶಕ್ತಿ ಜೀವಿಗಳು. ಬಾಹ್ಯ ಶಕ್ತಿ ಅಂದ್ರೆ ಪ್ರಕೃತಿ ಬಾಹ್ಯ ಶಕ್ತಿ. ಅಂತರಂಗ ಶಕ್ತಿ ಅಂದ್ರೆ ಅದು ಭಗವಂತನ ಆ ದಿವ್ಯ ಶಕ್ತಿ, ಅದು ಅಂತರಂಗ ಶಕ್ತಿ, ರಾಧಾರಾಣಿ. ಅದರಿಂದ ಅಂತರಂಗ ಶಕ್ತಿಯಿಂದ ಅವನು ಆಧ್ಯಾತ್ಮಿಕ ಲೋಕದಲ್ಲಿ ಅಂತರಂಗ ಶಕ್ತಿ ಇರುತ್ತೆ, ಭೌತಿಕ ಲೋಕದಲ್ಲಿ ಬಾಹ್ಯ ಶಕ್ತಿ. ಸೊ ಭೌತ ಜಗತ್ತಿನಲ್ಲಿ ಭಗವಂತನ ಬಾಹ್ಯ ಶಕ್ತಿ ಸೃಷ್ಟಿ, ಆಧ್ಯಾತ್ಮಿಕ ಆಕಾಶ ಅಂದ್ರೆ ಭಗವಂತನ ಸಾಮ್ರಾಜ್ಯ, ಅಂತರಂಗ ಶಕ್ತಿಯ ಅಭಿವ್ಯಕ್ತಿ. ಸೊ ಹಾಗಾಗಿ ಭಗವಂತ ಅವನ ನಾನಾ ಶಕ್ತಿಗಳ ಮೂಲಕ ಎಲ್ಲ ಕಡೆ ಇದ್ದಾನೆ. ಹಾಗಾಗಿ ಭಗವಂತನ ತಿಳ್ಕೊಳ್ಳಿಕ್ಕೆ ಅವನಿಗೆ ಆ ಅಚಿಂತ್ಯ ಶಕ್ತಿಗಳು ಭಗವಂತನಿರೋದು. ಆ ಭಗವಂತನ ತಿಳ್ಕೊಳ್ಳಿಕ್ಕೆ ಯಾರಿಗೂ ಕೂಡ, ಮಹರ್ಷಿಗಳಿಗೂ ಕೂಡ ಸಾಧ್ಯವಿಲ್ಲ. ಮಹಾ ಋಷಿಗಳು, ದೇವತೆಗಳು, ದೇವತೆಗಳು ಅವರಿಗೂ ಕೂಡ ಇದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮೇ ವಿದುಹು ಸುರಗಣಾಹ ನ ಮಹರ್ಷಯ ಅಹಮಾದಿರ್ಹಿ ದೇವಾನಾಂ ಮಹರ್ಷೀನಾಂ ಚ. ಸೊ ಆದ್ದರಿಂದ ಭಗವಂತ ದೇವತೆಗಳಿಗೂ ಮೂಲ,
ಋಷಿಗಳಿಗೂ ಮೂಲ. ಸೊ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವನ ವೈಯಕ್ತಿಕ ಸ್ವರೂಪ ಇಷ್ಟು ಅದರ ಇದಿದೆ, ವಿವರಣೆ ಒಂದು ಮಹತ್ವದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆ ಭಗವಂತನ ಆ ದಿವ್ಯ ಸ್ಥಾನ, ಆ ಒಂದು ಸ್ವರೂಪ, ಅದನ್ನ ತಿಳ್ಕೊಳ್ಳಿಕ್ಕೆ ಊಹಾಪೋಹ ಮಾಡಿಕೊಂಡು ಸಾಧ್ಯ ಆಗೋದಿಲ್ಲ. ಸೊ ಆದ್ದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಆ ಶಕ್ತಿಯನ್ನ ಪ್ರತಿಯೊಬ್ಬರಿಗೂ, ಒಬ್ಬರಿಗೆ ಏನಾದ್ರೂ ಒಂದೊಂದು ಕಲೆ ಜೀವನದಲ್ಲಿ ಶಕ್ತಿ ಇರುತ್ತೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ. ಆದರೆ ಆ ಶಕ್ತಿಯನ್ನ ನಾವು ಭಗವಂತನಿಗಾಗಿ ಉಪಯೋಗಿಸಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ. ಇದರಲ್ಲಿ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಭಗವಂತನ ಶಕ್ತಿ ಎಂದು ಅರಿತಾರೆ. ಅವರ ಮಾಯೆಯ ಈಗ ಭಗವಂತನ ಪ್ರವರ್ತನ ಶಕ್ತಿಯನ್ನ ಸ್ವೀಕರಿಸಬೇಕು, ಭಗವಂತ ಕೊಟ್ಟಿದ್ದನ್ನ, ಮತ್ತು ಅದನ್ನ ಕ್ರಿಯಾಶೀಲತೆಯನ್ನು ಭಗವಂತನ ಸೇವೆಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು. ಒಬ್ಬರಿಗೆ ಒಳ್ಳೆಯ ಅಂದ್ರೆ ಅಡಿಗೆ ಮಾಡುವ ಕಲೆ ಇರುತ್ತೆ, ಮತ್ತೊಬ್ಬರಿಗೆ ಒಳ್ಳೆಯ ಒಂದು ಜನರಿಗೆ ತಿಳಿಸಿ ಹೇಳ್ತಕ್ಕಂಥ ಕಲೆ ಇರುತ್ತೆ. ಅಂದ್ರೆ ಪಾಠವನ್ನಾಗ್ಲಿ ಅಥವಾ ಒಂದು ಈ ಕೃಷ್ಣ ಪ್ರಜ್ಞೆಯ ಬಗ್ಗೆ ಪ್ರಸಾರ ಮಾಡೋದಾಗ್ಲಿ, ಅದು ಹೇಳಲಿಕ್ಕೆ ಕೆಲವರಿಗೆ ತುಂಬಾ ಒಳ್ಳೆಯ ಒಂದು ಶಕ್ತಿ ಕೊಟ್ಟಿರ್ತಾನೆ ಭಗವಂತ. ಕೆಲವರಿಗೆ ಒಳ್ಳೆಯ ಪೇಂಟಿಂಗ್ ಮಾಡೋದು, ಕಲೆ, ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು. ಕೆಲವರಿಗೆ ಪುಸ್ತಕ ವಿತರಣೆ ಮಾಡ್ಲಿಕ್ಕೆ ಒಳ್ಳೆಯ ಒಂದು ಕಲೆ ಕೊಟ್ಟಿರ್ತಾನೆ, ಒಳ್ಳೆಯ ಒಂದು ಶಕ್ತಿ ಕೊಟ್ಟಿರ್ತಾನೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಯಾರಿಗೂ ಶಕ್ತಿ ಕೊಡ್ಲಿಲ್ಲ ಅಂತ ಇಲ್ಲವೇ ಇಲ್ಲ. ಸೊ ಆದ್ದರಿಂದ ಅವರವರಿಗೆ ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನ ಭಗವಂತನ ಸೇವೆಯಲ್ಲಿ ಬಳಸ್ಬೇಕಂತೆ. ಸೊ ಆಗ ಮಾಯೆಯ ಬಹಿರಂಗ ಶಕ್ತಿಯ ಸಂಪರ್ಕದಿಂದ ಕಳೆದು ಹೋದ ಮೂಲ ಪ್ರಜ್ಞೆಯನ್ನು ಪಡ್ಕೋಬಹುದು. ನಮಗೆ ಮೂಲ ಪ್ರಜ್ಞೆ ಇದೆ, ಕೃಷ್ಣ ಪ್ರಜ್ಞೆ, ಆದ್ರೆ ಅದೀಗ ಮರ್ತು ಬಿಟ್ಟಿದ್ದೇವೆ. ಸೊ ಯಾಕೆ ಮರ್ತಿದ್ದೇವೆ? ನಾವು ಮಾಯೆಯ ಒಂದು ಸಂಪರ್ಕದಲ್ಲಿ ಇದ್ದೇವೆ. ಈ ಬಹಿರಂಗ ಶಕ್ತಿ, ಆ ಬಹಿರಂಗ ಶಕ್ತಿ ಸಂಪರ್ಕದಲ್ಲಿ ಇರೋದ್ರಿಂದ ನಮಗೆ ಭಗವಂತ ಮರ್ತು ಬಿಟ್ಟಿದ್ದಾನೆ, ಆ ಭಗವಂತನ ಸಂಬಂಧ ಮರ್ತೋಗಿದೆ. ಸೊ ಹಾಗಾಗಿ ಎಲ್ಲ ಶಕ್ತಿ ಭಗವಂತನಿಗೆ ಬರುತ್ತೆ. ಆದ್ದರಿಂದ ಪ್ರತಿಯೊಂದು ಶಕ್ತಿಯನ್ನು ಭಗವಂತನ ಇಚ್ಛೆಯಂತೆ ನಡೆಸಬೇಕೆ ಹೊರತು ಅದರ ವಿರುದ್ಧವಾಗಲ್ಲ. ಹೀಗೆ ಭಗವಂತನ ಇಚ್ಛೆ ಏನು? ಭಗವಂತನ ಇಚ್ಛೆ ನಾವು ನಮ್ಮ ಇಂದ್ರಿಯ ಭೋಗಕ್ಕೆ ಆ ಶಕ್ತಿಯನ್ನು ಬಳಸ್ಕೊಳ್ಬಾರ್ದು, ನಾವು ಭಗವಂತನ ಸೇವೆಗೆ ಅದನ್ನು ಬಳಸ್ಕೊಳ್ಬೇಕು. ಸೊ ಹಾಗಾಗಿ ಯಾರಿಗೆ ಶರಣಾಗತಿ ಸ್ವಭಾವ ಇರುತ್ತೆ ಅವನು ಭಗವಂತನನ್ನ ತಿಳ್ಕೊಳ್ಬಹುದು. ಸೊ ಆದ್ದರಿಂದ ಶರಣಾಗತನಾಗಿ ನಮಗೆ ಏನು ಶಕ್ತಿ ಇದೆ, ನಮಗೇನು ಭಗವಂತ ಕೊಟ್ಟಿದ್ದಾನೆ, ಅದರಿಂದ ನಾವು ಭಗವಂತನ ಸೇವೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಂತ್ರ 4. ಮಂತ್ರ 5 ನೋಡೋಣ. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ರಿಪೀಟ್ ಮಾಡೋಣ. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಹರೇ ಕೃಷ್ಣ. ಇಲ್ಲಿ ವಿರೋಧಾಭಾಸದ ವಿಚಾರಗಳನ್ನ ಕೊಟ್ಟಿದ್ದಾರೆ. ಭಗವಂತ ನಡೀತಾನೆ, ನಡೆಯೋದಿಲ್ಲ. ಭಗವಂತ ದೂರ ಇದ್ದಾನೆ, ಭಗವಂತ ತುಂಬಾ ಹತ್ತಿರದಲ್ಲಿದ್ದಾನೆ. ಅವನು ಎಲ್ಲದರ ಒಳಗಿದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ. ಇದು ಹೇಗೆ ಅಂತ, ಇದು ವಿರೋಧಾಭಾಸ ಅಲ್ವಾ? ನಮಗೆ ಭೌತಿಕದಲ್ಲಿ ನಾವು ಹತ್ರ ಇರ್ಬೋದು, ನಾವು ದೂರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹತ್ರ ಇದ್ರೆ ದೂರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ದೂರ ಇದ್ರೆ ಹತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಒಂದೇ ನಾವು ಕೂತ್ಕೊಂಡಿರ್ಬೋದು, ಅಲ್ಲ ಒಂದೇ ನಡೆದಾಡ್ಬೋದು. ಎರಡು ಒಟ್ಟಿಗೆ ಮಾಡ್ಲಿಕ್ಕೆ ಆಗತ್ತಾ? ಒಂದೇ ನಾವು ಒಳಗಿರ್ಬೋದು, ಮನೆ ಒಳಗೆ ಅಥವಾ ಮನೆ ಹೊರಗಿರ್ಬೋದು. ಎರಡು ಒಟ್ಟಿಗೆ ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಇದು ವಿರೋಧಾಭಾಸ. ಇದು ವಿರೋಧಾಭಾಸ ಅಂತ ನಮಗೆ ಕಾಣುತ್ತೆ. ಇದು ಮೇಲ್ನೋಟಕ್ಕೆ ನಮಗೆ ಭಗವಂತನಲ್ಲಿ ವಿರೋಧಾಭಾಸ ಕಾಣುತ್ತೆ. ಆದ್ರೆ ನಾವು ಯಾವಾಗ ಆಳವಾಗಿ ಭಗವಂತನ ಬಗ್ಗೆ ತಿಳ್ಕೊಳ್ತೇವೆ, ಅದೆಲ್ಲವೂ ಸರಿಯಾಗಿ ಇದೆ. ಸೊ ಅಂತಹ ಒಂದು ಇದು ಹೇಗೆ ಕೇಳಿದ್ರೆ, ಭಗವಂತ ನಿರಾಕಾರನೂ ಹೌದು, ಭಗವಂತ ಸಾಕಾರನೂ ಹೌದು. ಹೇಗೆ ಸಾಕಾರ? ಭಗವಂತನಿಗೆ ಸಚ್ಚಿದಾನಂದ ವಿಗ್ರಹ ಇದೆ. ಭಗವಂತ ಸಚ್ಚಿದಾನಂದ ವಿಗ್ರಹ ರೂಪ. ಆದ್ರೆ ಭಗವಂತನ ಶರೀರದಿಂದ ಪ್ರಭೆ ಬರುತ್ತೆ, ಆ ಪ್ರಭೆ ನಿರಾಕಾರ. ಆದ್ರೆ ಭಗವಂತನ ಶರೀರ ಸಚ್ಚಿದಾನಂದ ವಿಗ್ರಹ. ಈಗ ಏನ್ ಮಾಡ್ತಾರೆ ನಿರಾಕಾರವಾದಿಗಳು? ಅವರು ಭಗವಂತನ ನಿರಾಕಾರವನ್ನ ಅಷ್ಟೇ ಒಪ್ಕೊಬಿಡ್ತಾರೆ. ಯಾಕೆ? ಅವರಿಗೆ ಸಾಕಾರ ರೂಪದ ಸಾಕ್ಷಾತ್ಕಾರ ಆಗಿರೋದಿಲ್ಲ. ಆದರೆ ಭಾಗವತರು ಅಂದ್ರೆ ಭಗವದ್ ಭಕ್ತರು, ಅವರು ಈ ಅಚಿಂತ್ಯ ಶಕ್ತಿಯನ್ನ ಒಪ್ಕೊಳ್ತಾರೆ. ಇದು ಯಾಕೆ ಒಪ್ಕೊಳ್ತಾರೆ ಅಂತಂದ್ರೆ, ಭಗವಂತ ಅಚಿಂತ್ಯ ಶಕ್ತಿ ಇದೆ, ಅದಿಲ್ಲದ್ರೆ ಅವನು ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಮ್ಮ ಹಾಗೆ ಆಗ್ಲಿಕ್ಕೆ ಸಾಧ್ಯವಾ? ನಾವು ನಮ್ಮ ಸೀಮಿತ ಪ್ರಜ್ಞೆ, ನಾವು ನಡಿತೇವೆ ಅಥವಾ ಕೂರ್ತೇವೆ, ಅಥವಾ ನಾವು
ಒಳಗಿರ್ತೇವೆ ಅಥವಾ ಹೊರಗಿರುತ್ತೆ. ಈ ತರ ನಮ್ಮ ಒಂದು ಚೌಕಟ್ಟಿನಲ್ಲಿ ಭಗವಂತನ ತಂದ್ರೆ ಅವ್ನು ಭಗವಂತ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅದ್ ಸಾಧ್ಯ ಇಲ್ಲ. ಹೌದು So ಅವನಿಗೆ ಅಚಿಂತ್ಯ ಶಕ್ತಿಗಳು ಇರುತ್ತೆ. ಸೊ ಆದ್ದರಿಂದ ಭಗವಂತ ನಿರ್ಗುಣನೂ ಹೌದು, ಸಗುಣನೂ ಹೌದು. ನಿರ್ಗುಣ ಅಂದ್ರೆ ಭಗವಂತನಿಗೆ ಭೌತಿಕ ಗುಣಗಳಿಲ್ಲ. ಸಗುಣ ಅಂದ್ರೆ ಅವನಲ್ಲಿ ಭಂಡಾರ ಇದೆ, ಆಧ್ಯಾತ್ಮಿಕ ಗುಣದ ಭಂಡಾರ ಇದೆ. ಸೊ ಹಾಗಾಗಿ ನಮ್ಮ ಕಣ್ಣಿನಿಂದ ನಾವು ಭಗವಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಭಗವಂತ ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈಗ ಇಲ್ಲ ನಮ್ಮ ಬಿಡಿ. ಕಣ್ಣಿಗೆ ಭಗವಂತ ಕಾಣೋದಿಲ್ಲ ಅಲ್ವಾ? ಭಗವಂತ ಇಲ್ಲ ಅಂತ ಹೇಳಕ್ಕಾಗತ್ತಾ? ಆ ಭಗವಂತ ನೋಡೋ ಇಲ್ಲ. ಕಣ್ಣನ್ನ ನಾವು ಬೆಳೆಸ್ಕೋಬೇಕು ಅಲ್ವಾ? ಸೊ ಅದೇ ರೀತಿ ಹೌದು. ಭಗವಂತ ದೂರ ಇದ್ದಾನೆ, ಹತ್ರನೂ ಇದ್ದಾನೆ. ಯಾರಿಗೆ ದೂರ ಇದ್ದಾನೆ? ಅವನು ಭಗವದ್ ಭಕ್ತರಲ್ಲದವರಿಗೆ ದೂರ ಇದ್ದಾನೆ. ಯಾಕಂದ್ರೆ ಜ್ಞಾನಿಗಳು ಅವರು ಎಷ್ಟೋ ವೇಗದಿಂದ ಹೋದ್ರೂ ಕೂಡ ಭಗವಂತನ ಲೋಕಕ್ಕೆ ಅಥವಾ ಭಗವಂತನ ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಾಧ್ಯ ಇಲ್ಲ. ಆದರೆ ಹೌದು. ಭಕ್ತರು ಇಲ್ಲಿ ನೋಡಿ ಉದಾಹರಣೆ ಕೊಟ್ಟುಬಿಟ್ಟಿದ್ದಾರೆ. ಭಕ್ತರಿಗೆ ಇದರಲ್ಲಿ ಪ್ರಹ್ಲಾದ ಮಹಾರಾಜನ ಉದಾಹರಣೆ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಈ ಶ್ಲೋಕದಲ್ಲಿ. ಇಲ್ಲ, ಮುಂದಿನ ಶ್ಲೋಕದಲ್ಲಿ ಕೊಡ್ತಾರೆ. ಭಕ್ತರ ಕರೆಗೆ ಚಕ್ಕಂತ ಓಡಿ ಬಂದ್ಬಿಡ್ತಾನೆ ಭಗವಂತ ಅಲ್ವಾ? ಒಂದೇ ಕ್ಷಣದಲ್ಲಿ ಹೌದು ಮತ್ತೆ. ಶುದ್ಧ ಹೌದು. ಭಕ್ತರ ಕರೆಗೆ. ಸೊ ಹಾಗಾಗಿ ಬರ್ತಾನೆ. ಭಕ್ತರಿಗೆ ಒಂದು ತುಂಬಾ ಹತ್ತಿರ. ಯಾಕಂದ್ರೆ ಭಕ್ತರು ಯಾವಾಗಲೂ ಹೃದಯದಲ್ಲಿ ಭಗವಂತನನ್ನ ಕ್ಯಾರಿ ಮಾಡ್ತಾರೆ. ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ, ಆದರೆ ಭಕ್ತರ ಹೃದಯದಲ್ಲಿ ಅವನು ಸಚೇತನನಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವರು ಭಗವಂತನನ್ನು ಹೃದಯದಲ್ಲಿ ಪ್ರತಿ ಸೆಕೆಂಡು ನೋಡ್ತಾ ಇರ್ತಾರೆ. ಹಾಗಾಗಿ ಭಗವಂತ ಯಾರಿಗೆ ತೀರ ಹತ್ತಿರ? ಭಕ್ತರಿಗೆ ತೀರ ಹತ್ತಿರ. ಭಗವಂತ ಯಾರಿಗೆ ದೂರ? ಭಕ್ತರಲ್ಲದವರಿಗೆ ದೂರ ಅಲ್ವಾ? ಗೋಲೋಕ ವೃಂದಾವನ ತುಂಬಾ ದೂರ ಅಲ್ವಾ? ತುಂಬಾ ದೂರ. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಭಗವಂತ ಭಕ್ತರಿಗಾಗಿ ಅಂದ್ರೆ ಭಗವಂತ ತುಂಬಾ ಕರುಣಾಮಯಿ. ಅದಕ್ಕೆ ನಮ್ಮ ಕಣ್ಣಿಂದ ಭಗವಂತನ ಕಾಣ್ಲಿಕ್ಕೆ ಆಗಲ್ಲ, ದೂರ ಅಂತ ಹೇಳಿ ನಮ್ಮ ಕಣ್ಣೆದುರಿಗೆ ಬರುವಾಗೆ ಅವನು ವಿಗ್ರಹ ರೂಪದಲ್ಲಿ ಬರ್ತಾನೆ ಅಲ್ವಾ? ವಿಗ್ರಹ ರೂಪದಲ್ಲಿ ಇಲ್ಲಿ ಬಂದಿರ್ತಾನೆ, ಅರ್ಚಾ ರೂಪದಲ್ಲಿ. ಯಾಕೆ ಅರ್ಚಾ ವಿಗ್ರಹ ರೂಪದಲ್ಲಿ ಭಗವಂತ ಇರ್ಲಿಕ್ಕೆ ಹೇಗೆ ಸಾಧ್ಯ? ಅವನ ಅಚಿಂತ್ಯ ಶಕ್ತಿ, ಅವನಿಗೆ ಭೌತಿಕ ಶಕ್ತಿಯು ಒಂದೇ, ಆಧ್ಯಾತ್ಮಿಕ ಶಕ್ತಿ ಒಂದೇ, ಎರಡೂ ಕೂಡ ಅವನಿಂದನೇ ಬರ್ತಕ್ಕಂಥದ್ದು. ಅವನು ಭೌತಿಕ ಶಕ್ತಿಯನ್ನು ಆಧ್ಯಾತ್ಮೀಕರಿಸಬಲ್ಲ, ಆಧ್ಯಾತ್ಮಿಕ ಶಕ್ತಿಯನ್ನು ಭೌತಿಕವಾಗಿ ಮಾಡಬಲ್ಲ. ಈಗ ನೋಡಿ, ಭಕ್ತರಲ್ಲದವರಿಗೆ ಅಥವಾ ಆರಂಭಿಕ ಭಕ್ತರಿಗೆ ವಿಗ್ರಹ ರೂಪದಲ್ಲಿ ಕಾಣ್ತಾನೆ ಅಲ್ವಾ? ಅದೇ ಶುದ್ಧ ಭಕ್ತರಿಗೆ ಅವರು ಭಗವಂತನನ್ನ ಅಲ್ಲೇ ಕಾಣ್ತಾರೆ. ನಾವು ಸಾಕ್ಷಿ ಗೋಪಾಲನ ವಿಚಾರ ನಾವು ನೋಡಿದ್ದೇವೆ. ಕನಕನ ಕಿಂಡಿಯಲ್ಲಿ ಇವರಿಗೆ ಯಾರು ಕನಕದಾಸರಿಗೆ. ಸೊ ಹಾಗಾಗಿ ಅನೇಕ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ ಅಲ್ವಾ? ಹಾ, ಆಗ ವಿಗ್ರಹ ಅವನು ಯಾರು ಭಗವಾನ್ ಸಾಕ್ಷಾತ್ಕಾರ ಮಾಡಿದ್ದಾರೆ ಅವರಿಗೆ ಅವನು ವಿಗ್ರಹ ಅಲ್ಲ, ಅವನು ಸಾಕ್ಷಾತ್ ಭಗವಂತ, ಅವನು ಅಲ್ಲೇ ವಾಸವಾಗಿರ್ತಾನೆ. ಸೊ ಅದೇ ಆರಂಭಿಕ ಭಕ್ತರಿಗೆ ಅವನು ಭೌತಿಕ ರೂಪ ಅಲ್ವಾ? ಹೌದು. ಅಥವಾ ಭಕ್ತರಲ್ಲದವರಿಗೆ ಕಲ್ಲು ಅಲ್ವಾ? ಕಲ್ಲು ಅಥವಾ ಲೋಹ. ಆದರೆ ಭಕ್ತರಾದವರಿಗೆ ಅವನು ಭೌತಿಕ ಅಲ್ಲ, ಅವನು ಸಚ್ಚಿದಾನಂದ ವಿಗ್ರಹ, ಆಧ್ಯಾತ್ಮಿಕ. ಸೊ ಹಾಗಾಗಿ ಇಲ್ಲಿ ಭಕ್ತನ ಶರಣಾಗತಿಗೆ ತಕ್ಕಂತೆ ಅವನು ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಸೊ ಶರಣಾಗತನಾದವನಿಗೆ ಅವನು ತುಂಬಾ ಹತ್ತಿರ, ಇದ್ದವರಿಗೆ ಅವನು ಕೈಗೂ ಎಟುಕಲಿಕ್ಕೆ ಸಾಧ್ಯ ಇಲ್ಲ, ತುಂಬಾ ದೂರ ಇದ್ದಾನೆ. ಹಾಗಾಗಿ ಭಗವಂತ ಸಗುಣನೂ ಹೌದು, ನಿರ್ಗುಣನೂ ಹೌದು. ಭಗವಂತ ಹೊರಗೂ ಇರ್ತಾನೆ, ಒಳಗೂ ಇರ್ತಾನೆ. ಅದು ಹೇಗೆ ಸಾಧ್ಯ? ಹೊರಗೂ ಇರ್ತಾನೆ, ಒಳಗೂ ಇರ್ತಾನೆ ಅಲ್ವಾ? ಹೊರಗೆ ಎಲ್ಲ ಕಡೆಗೂ ಇರ್ತಾನೆ, ಒಳಗೂ ಇರ್ತಾನೆ, ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಇರ್ತಾನೆ. ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ, ಅಂದ್ರೆ ಪ್ರಹ್ಲಾದನದ್ದು ಉದಾಹರಣೆ. ಯಾಕೆಂತಂದ್ರೆ ಅವನು ಎಲ್ಲಿಂದ ಪ್ರತ್ಯಕ್ಷ ಆಗ್ಬಿಟ್ಟ ನರಸಿಂಹಾವತಾರ ತಗೊಂಡು ಅಲ್ವಾ? ಹೌದು. ಸೊ ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು ಭಗವಂತ. ಆಮೇಲೆ ಅವನು ಹೇಗೆ ಹೊರಗೂ ಒಳಗೂ ಇರ್ತಾನೆ? ಹೊರಗೆ ವಿರಾಟ್ ರೂಪಧಾರಿಯಾಗಿ ಇರ್ತಾನೆ, ಒಳಗೆ ಅಂತರ್ಯಾಮಿ ಪರಮಾತ್ಮನಾಗಿ ಇರ್ತಾನೆ. ಪರಮಾತ್ಮನಾಗಿದ್ಕೊಂಡು ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ಕೊಂಡು ನಾವೇನ್ ಕೆಲಸ ಮಾಡ್ತಾನೆ ಅದನ್ನೆಲ್ಲ ವೀಕ್ಷಣೆ ಮಾಡ್ತಾನೆ. ಈಸ್ ಪರಮ ಸಾಕ್ಷಿಯಾಗಿರ್ತಾನೆ. ಆಮೇಲೆ ನಮ್ಮ ಕರ್ಮಕ್ಕೆ ಫಲವನ್ನ ಅವನು ಕೊಡ್ತಾನೆ. ಸೊ ಆದ್ದರಿಂದ ನಮಗೆ ತೀರಾ ಹತ್ತಿರದಲ್ಲಿ ಇದ್ದಾನೆ. ಆದರೆ ಭಕ್ತರಲ್ಲದವರಿಗೆ ಯಾರು ಭಕ್ತರಾಗಿದ್ದಾರೆ ಅವರಿಗೆ ತೀರಾ ಹತ್ತಿರ, ಯಾರು ಭಕ್ತರಲ್ಲದವರಿಗೆ ಅವನು ತುಂಬಾ ದೂರ. ಸೊ ಒಳಗೂ ಹೊರಗೂ ದೇವರಲ್ಲದೆ ಬೇರೇನೂ ಇಲ್ಲ.
ಸೊ ಆಗ ಒಳಗೂ ಕೂಡ ಅವನೇ, ಹೊರಗೂ ಕೂಡ ಅವನೇ. ಯಾಕೆಂದ್ರೆ ಈಗ ಆ ಭೂಮಿ, ಆ ಪಂಚಮಹಾಭೂತಗಳು ಎಲ್ಲವೂ ಅವನಿಂದನೇ ಬಂದಿದೆ ಅಲ್ವಾ? ಹೌದು ಮಾತಾಜಿ. ನಮಗೆ ಹೊರಗೆ ಕಾಣ್ತದೆ, ಅದೇ ಒಳಗೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಅವನು ಅವನ ಭಗವಂತನ ಆ ಒಂದು ಸ್ವಾಂಶ ವಿಸ್ತರಣೆ. ಈಗ ಆ ಜೀವಾತ್ಮ ಇದೆ, ಜೀವಾತ್ಮವು ಭಗವಂತನ ಅಂಶ ಅಲ್ವಾ? ಹೌದು, ವಿಭಿನ್ನ ಅಂಶ. ಹೊರಗೆ ಒಳಗೆ ಬಿಟ್ರೆ, ಭಗವಂತನ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಮಂತ್ರ 5 ಹೇಳುತ್ತೆ. ಭಗವಂತ ಈ ರೀತಿಯಾದ ಒಂದು ಅಂದ್ರೆ ವಿರೋಧಾಭಾಸವಾಗಿ ನಮಗೆ ಕಾಣುತ್ತೆ. ಆದ್ರೆ ಯಾರು ಚೆನ್ನಾಗಿ ಭಗವಂತನ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಎಲ್ಲ ಕೂಡ ಅರ್ಥ ಆಗ್ತದೆ. ಮಂತ್ರ 6 ನೋಡೋಣ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವಾನುಪಶ್ಯತಿ ಸರ್ವಭೂತೇಷು ಚ ಆತ್ಮಾನಂ ತಥೋ ನ ವಿಜುಗುಪ್ಸತೆ. ರಿಪೀಟ್ ಮಾಡೋಣ. ಯಸ್ತು ಸರ್ವಾಣಿ ಭೂತಾನಿ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವಾನುಪಶ್ಯತಿ ಆತ್ಮನ್ನೇವಾನುಪಶ್ಯತಿ ಸರ್ವಭೂತೇಷು ಚ ಆತ್ಮಾನಂ ಸರ್ವಭೂತೇಷು ಚ ಆತ್ಮಾನಂ ತಥೋ ನ ವಿಜುಗುಪ್ಸತೆ. ತಥೋ ನ ವಿಜುಗುಪ್ಸತೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವನು ಎಲ್ಲವನ್ನು ಪರಮ ಪ್ರಭುವಿಗೆ ಸಂಬಂಧಿಸಿದಂತೆ ನೋಡುತ್ತಾನೋ, ಎಲ್ಲ ಜೀವಿಗಳನ್ನು ಅವನ ವಿಭಿನ್ನಾಂಶಗಳನ್ನು ಕಾಣುತ್ತಾನೋ ಮತ್ತು ಎಲ್ಲದರಲ್ಲೂ ಪರಮ ಪ್ರಭುವನ್ನೇ ಕಾಣುತ್ತಾನೋ, ಅವನು ಯಾವ ವಸ್ತುವನ್ನು, ಯಾವುದೇ ಜೀವಿಯನ್ನು ದ್ವೇಷಿಸುವುದಿಲ್ಲ. ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಇಲ್ಲಿ ಮಹಾಭಾಗವತರ ಬಗ್ಗೆ ಹೇಳ್ತಾ ಇದ್ದಾರೆ. ಮಹಾಭಾಗವತ ಅಂತಾನೆ ಮುಂದು ತುಂಬಾ ಅಂದ್ರೆ ಭಗವಂತನಲ್ಲಿ ಆ ಒಂದು ಕೃಷ್ಣನ ಆ ಶುದ್ಧ ಭಕ್ತರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಶುದ್ಧ ಭಕ್ತರು, ಮಹಾಭಾಗವತರು, ಅವರು ಎಲ್ಲ ಜೀವಿಗಳನ್ನು ನೋಡ್ತಾರೆ. ಆದ್ರೆ ಅವರು ಜೀವಿಗಳಲ್ಲಿ ಆತ್ಮ ಪರಮಾತ್ಮನನ್ನು ಮಾತ್ರ ಕಾಣ್ತಾರೆ. ಆತ್ಮ ಅಂದ್ರೆ ಭಗವಂತನ ವಿಭಿನ್ನ ಅಂಶ, ಪರಮಾತ್ಮ ಅಂದ್ರೆ ಭಗವಂತನ ಸ್ವಾಂಶ ವಿಸ್ತರಣೆ, ಅದನ್ನೇ ನೋಡ್ತಾರೆ. ಎಲ್ಲದರಲ್ಲೂ ಪ್ರಭುವನ್ನೇ ನೋಡ್ತಾರೆ. ಅಂದ್ರೆ ಪರಮಾತ್ಮ ಕಾಣ್ತಾರೆ ಅವರಿಗೆ, ಭಗವಂತನೇ ಕಾಣ್ತಾರೆ. ಎಲ್ಲೆಲ್ಲೂ ಕೃಷ್ಣನನ್ನೇ ಅವರು ಕಾಣ್ತಾರೆ. ಒಂದೇ ಕೃಷ್ಣನ ವಿಭಿನ್ನ ಅಂಶ, ಆಮೇಲೆ ಕೃಷ್ಣನೇ ಅವರ ಎಲ್ಲರ ಜೀವಿಗಳಲ್ಲಿ ಇದ್ದಾನೆ, ಇದನ್ನ ನೋಡ್ತಾರೆ. ಸೊ ಹಾಗಾಗಿ ಅವರಿಗೆ ಎಲ್ಲರೂ ಕೂಡ ಯಾರನ್ನೂ ಅವರು ದ್ವೇಷನೇ ಮಾಡುವುದಿಲ್ಲ. ಅಜಾತ ಶತ್ರು, ಈಗ ನಾವು ಕೇಳಿದ್ದೇವೆ, ಯಾರು ಅಜಾತ ಶತ್ರು? ಈಗ ಇವರು ಯುಧಿಷ್ಠಿರ ಮಹಾರಾಜ ಅಜಾತ ಶತ್ರುವೇ ಇಲ್ಲ ಅಂತವ್ರಿಗೆ. ಯಾಕೆ? ಮಹಾಭಕ್ತರು ಅವರು. ಎಲ್ಲರಲ್ಲೂ ಕೂಡ ಜೀವಿಗಳಲ್ಲಿಯೂ, ಎಲ್ಲ ಜೀವಿಗಳಲ್ಲಿಯೂ ದೇವರನ್ನೇ ಕಾಣ್ತಾನೆ, ಭಗವಂತನನ್ನೇ ಕಾಣ್ತಾನೆ, ಕೃಷ್ಣನನ್ನೇ ಕಾಣ್ತಾನೆ. ಸೊ ಹಾಗಾಗಿ ಇಲ್ಲಿ ಆರಂಭಿಕ ಭಕ್ತ, ಕನಿಷ್ಠ ಅಧಿಕಾರಿ, ಆಮೇಲೆ ಮಧ್ಯಮ ಅಧಿಕಾರಿ, ಮಧ್ಯಮ ಭಕ್ತ ಅವನು, ಮತ್ತೆ ಉನ್ನತ ಒಂದು ಮಧ್ಯಮ ಭಕ್ತ, ಮತ್ತೆ ಉನ್ನತವಾದದ್ದ ಭಕ್ತ ಅಂದ್ರೆ ಉತ್ತಮ ಅಧಿಕಾರಿ. ಇವು ಮೂರರ ಬಗ್ಗೆ ಇಲ್ಲಿ ಶೀಲಪ್ರಭು ನಮ್ಗೆ ತಿಳಿಸ್ಕೊಡ್ತಾರೆ. ಪ್ರಾಥಮಿಕ ಭಕ್ತ ಅಂದ್ರೆ ಅವನಿಗೆ ಏನಿರುತ್ತೆ, ಅವನು ದೇವಸ್ಥಾನದಲ್ಲಿ ಮಾತ್ರ ವಿಗ್ರಹದಲ್ಲಿ ಭಗವಂತ ಕಾಣ್ತಾನೆ, ಎಲ್ಲೆಲ್ಲೂ ಕಾಣೋದಿಲ್ಲ. ಮತ್ತು ಅವನು ಆರಂಭಿಕ ಭಕ್ತ, ಅವನು ಇದರಲ್ಲಿ ಇರ್ತಾನೆ, ಅಂದ್ರೆ ಭೌತಿಕ ಭಕ್ತ, ಐಹಿಕ ಭಕ್ತ. ಅವನು ಹೆಚ್ಚಾಗಿ ಐಹಿಕದಲ್ಲಿ ಇರ್ತಾನೆ, ಆದರೆ ಭಕ್ತಿಗೆ ಬಂದಿರ್ತಾನೆ, ಇನ್ನು ಆರಂಭ ಮಾಡ್ತಾನೆ. ಶಾಸ್ತ್ರಗಳ ಜ್ಞಾನ ಇರೋದಿಲ್ಲ, ಹೆಚ್ಚಿನ ಶಾಸ್ತ್ರಗಳ ಜ್ಞಾನ, ಯಾರು ಭಕ್ತರು ಯಾರು ಅಭಕ್ತರು ಅಂತ ಗುರುತು ಹಿಡಿಯೋದಿಲ್ಲ. ತನಗಿಂತ ಉತ್ತಮ ಭಕ್ತರ ಆಗಿರುತ್ತಾರೆ, ಇದನ್ನು ಕೂಡ ಅವನು ಒಪ್ಪಿಕೊಳ್ಳುವುದಿಲ್ಲ ಅಂತ. ಯಾಕೆಂದ್ರೆ ಅವನಿಗೆ ಶಾಸ್ತ್ರ ಜ್ಞಾನ ಹೆಚ್ಚಿರುವುದಿಲ್ಲ ಮತ್ತು ಭಕ್ತಿಯಲ್ಲಿ ಅವನು ಮುಂದುವರಿಯುವುದಿಲ್ಲ. ಆಮೇಲೆ ಮಧ್ಯಮ ಭಕ್ತ ಅಂದ್ರೆ ಅವರು ಭಕ್ತಿಯಲ್ಲಿ ಮುಂದುವರೆದಿರ್ತಾರೆ. ಅವರ ಶ್ರದ್ಧೆ, ಇಲ್ಲಿ ಕನಿಷ್ಠ ಅಧಿಕಾರಿಗೆ ಶ್ರದ್ಧೆ ತುಂಬಾ ಕೋಮಲವಾಗಿರುತ್ತೆ, ಆದರೆ ಮಧ್ಯಮ ಅಧಿಕಾರಿಗೆ ಶ್ರದ್ಧೆ ತುಂಬಾ ನಿಷ್ಠಾ ಹಂತಕ್ಕೆ ಬಂದಿರ್ತಾರೆ. ಅವರಿಗೆ ಶ್ರದ್ಧೆ ತುಂಬಾ ದೃಢವಾಗಿರುತ್ತೆ. ಮತ್ತೆ ಅವರು ಭಕ್ತರು ಯಾರು, ಮತ್ತೆ ಅಜ್ಞಾನಿಗಳು ಯಾರು, ಮತ್ತೆ ಭಗವದ್ ಭಕ್ತರಲ್ಲದವರು ಯಾರು, ಇದನ್ನ ಕಂಡುಹಿಡಿತಾರೆ. ಅವರು ಭಗವಂತನನ್ನ ಪ್ರೀತಿ ಮಾಡ್ತಾರೆ, ಪ್ರೇಮ ಮಾಡ್ತಾರೆ, ಭಗವತ್ ಪ್ರೇಮಕ್ಕೆ ಬಂದಿರ್ತಾರೆ. ಮತ್ತು ಅವರು ಭಗವಂತನ ಭಕ್ತರು ಯಾರು ಅಂತ ಗೊತ್ತಾಗುತ್ತೆ ಅವರಿಗೆ. ಆ ಭಕ್ತರ ಜೊತೆ ಸ್ನೇಹ ಸಂಬಂಧ ಇಟ್ಟಿರ್ತಾರೆ. ಅಜ್ಞರು ಅಂದ್ರೆ ಅಜ್ಞಾನಿಗಳು, ಅವರಿಗೆ ಕರುಣೆಯಿಂದ ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾರೆ. ಆದರೆ ಭಕ್ತಿಯಲ್ಲಿ ಯಾರು ಬರ್ಲಿಲ್ಲ, ನಾಸ್ತಿಕರು ಯಾರಿದ್ದಾರೆ, ಆ ಭಕ್ತಿ ಸೇವೆ ಮಾಡೋದನ್ನ ದ್ವೇಷ ಮಾಡ್ತಾರೆ, ಅವರ ಜೊತೆ ಅವರು ಏನನ್ನೂ ಕೂಡ ಸ್ಪಂದಿಸುವುದಿಲ್ಲ, ಅವರಷ್ಟಕ್ಕೆ ಬಿಟ್ಟು ಬಿಡ್ತಾರೆ. ಸೊ ಇದು ಪ್ರೀಚಿಂಗ್ ಮಾಡ್ಬೇಕಾದ್ರೆ ಮಧ್ಯಮ ಹಂತಕ್ಕೆ ಬರಬೇಕು. ಉತ್ತಮ ಭಕ್ತ ಅವನು ಎಲ್ಲೆಲ್ಲೂ ಕೃಷ್ಣನನ್ನೇ ನೋಡ್ತಾನೆ. ಈಗಷ್ಟೇ ನಾವು ಈ ಒಂದು ಮಂತ್ರದಲ್ಲಿ ಹೇಳಿದ್ದೆ, ಅವನು ಎಲ್ಲರಲ್ಲೂ ಕೂಡ ಅವನು ಜೀವಾತ್ಮ ಪರಮಾತ್ಮನನ್ನು ಕಾಣ್ತಾನೆ. ಸೊ ಪಂಡಿತಾಹ ಸಮದರ್ಶಿನಃ ಅಂತ ಹೇಳ್ತಾರೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ.
ಅಂದ್ರೆ ಎಲ್ಲರಲ್ಲೂ ನಾಯಿ ಆಗ್ಲಿ, ಒಂದು ಮನುಷ್ಯರಾಗ್ಲಿ, ಅಥವಾ ಬ್ರಾಹ್ಮಣನಾಗ್ಲಿ, ಅಥವಾ ಚಾಂಡಾಲನಾಗ್ಲಿ, ಎಲ್ಲರೂ ಕೂಡ ಒಂದೇ. ಅವರಲ್ಲಿ ಭೇದ ಭಾವ ಮಾಡೋದಿಲ್ಲ. ಆಮೇಲೆ ಅವರದ್ದು ಶ್ರದ್ಧೆ ಅತ್ಯಂತ ದೃಢವಾದ ಶ್ರದ್ಧೆ. ಅವ್ರ ಶಾಸ್ತ್ರಜ್ಞಾನ ಎಷ್ಟಿರ್ತದೆ ಅಂದ್ರೆ, ಅವರು ಶಾಸ್ತ್ರಗಳಲ್ಲಿ ಕರತಲಾಮಲಕ ಆಗಿರ್ತಾರೆ. ಭಗವಂತನ ಯಾವುದೇ ಒಂದು ಬಗ್ಗೆ ಯಾರಾದರೂ ಮಂಡನೆ ಮಾಡಿ ಏನಾದರೂ ಅಂದ್ರೆ ವಿವಾದಗಳನ್ನ ಹೇಳಿದ್ರೆ ಚೆನ್ನಾಗಿ ಮಂಡಿಸ್ತಾರೆ. ಶಾಸ್ತ್ರ ನಿರ್ಣಯ ಅವರಿಗೆ ಚೆನ್ನಾಗಿ ಗೊತ್ತು. ಭಗವಂತನನ್ನು ಅವರು ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರಿಗೆ ಗೊತ್ತು, ಈ ಬ್ರಾಹ್ಮಣ ಕಣ ಅದು ಭಗವಂತನಿಂದ ದೊರೆತ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡ್ಕೊಳ್ಳಿಲ್ಲ, ಭಗವಂತನ ಸೇವೆಯಲ್ಲಿದ್ದಾನೆ. ಆಮೇಲೆ ನಾಯಿ ಕಣ ಸ್ವತಂತ್ರ ದುರುಪಯೋಗ ಪಡಿದೆ. ಸೊ ಹಾಗಾಗಿ ಅವರಿಗೆ ಗೊತ್ತು. ಆದರೆ ಆ ಸ್ಥಿತಿಯಲ್ಲಿ ಅವರು ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡೋದ್ರಿಂದ ಅವರಿಗೆ ಭಕ್ತಿ ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವ್ರು ಎಲ್ಲರೂ ಭಕ್ತರು, ನಾನು ಮಾತ್ರ ಭಕ್ತ ಅಲ್ಲ, ಈ ರೀತಿಯಾದ ಭಾವನೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರು ಉನ್ನತ ಭಕ್ತರು, ಅವರು ಮಧ್ಯಮ ಅಧಿಕಾರಿಗೆ ಬಂದು ಪ್ರೀಚ್ ಮಾಡ್ತಾರೆ. ಶ್ರೀಲ ಪ್ರಭುಪಾದರು ಉನ್ನತ ಭಕ್ತರು, ಉನ್ನತ ಅಧಿಕಾರಿ, ಆದರೆ ಅವರು ಮಧ್ಯಮ ಹಂತಕ್ಕೆ ಬಂದು ಜನರಿಗೆ ಪ್ರಚಾರ ಮಾಡಿದ್ರು. ಸೊ ಅದರಿಂದ ನಾವು ಇದು ತಿಳ್ಕೊಳ್ಬೇಕು. ಹಾಗಾದ್ರೆ ನಾವು ಆ ಒಂದು ಕನಿಷ್ಠ ಅಧಿಕಾರಿಯಾಗಿ ಉಳ್ಕೊಳ್ಬೇಕಾಗ್ಲಿಲ್ಲ, ನಾವು ಕನಿಷ್ಠ ಮಧ್ಯಮ ಅಧಿಕಾರಿ ಲೆವೆಲಿಗಾದ್ರೂ ಬರಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಉನ್ನತ ಅಧಿಕಾರಿ ಆಗ್ಲಿಕ್ಕೆ ಹೀಗೆ ಪೊಟೆನ್ಶಿಯಾಲಿಟಿ ಇದೆ, ಅಷ್ಟು ಪೊಟೆನ್ಶಿಯಾಲಿಟಿ ಇದೆ, ಭಗವಂತ ಕೊಟ್ಟಿದ್ದಾನೆ ಅವಕಾಶ. ಅದನ್ನ ನಾವು ಅದನ್ನ ಬೆಳೆಸ್ಕೊಳ್ಬೇಕು. ನಾವು ಕನಿಷ್ಠ ಅಧಿಕಾರಿ ಲೆವೆಲಲ್ಲಿ ಉಳ್ಕೋಬಾರ್ದು. ಯಾಕಂದ್ರೆ ಪ್ರೀಚ್ ಮಾಡ್ಲಿಕ್ಕಾಗಲ್ಲ ಸರಿಯಾಗಿ. ಆಮೇಲೆ ನಮಗೆ ಭಗವಂತನ ಬಗ್ಗೆ ದೃಢವಾದ ನಂಬಿಕೆ ಇರೋದಿಲ್ಲ. ಭಗವಂತನ ಭಕ್ತಿ ಸೇವೆ ಮಾಡ್ಲಿಕ್ಕೂ ಕೂಡ ನಮಗೆ ಮಧ್ಯಮ ಅಧಿಕಾರಿ ಲೆವೆಲ್ಗೆ ನಾವು ಬರಬೇಕು ಅಂತ ಹೇಳ್ತಾರೆ. ಹೇಗೆ ಬರೋದು ಹರೇ ಕೃಷ್ಣ ಮಧ್ಯಮ ಅಧಿಕಾರಿ ಲೆವೆಲ್ಗೆ? ಹರೇ ಕೃಷ್ಣ. ಭಕ್ತಿ ಸೇವೆಯನ್ನ ಮಾಡ್ಬೇಕು. ಮತ್ತೆ ಭಕ್ತಿ ಸೇವೆ ಮಾಡ್ಕೋತ ಈ ರೀತಿ ಪ್ರವಚನ ಮಾಡ್ಬೇಕು. ನೀವು ಮಾಡ್ದಂಗೆ ಪ್ರಸಾರ ಮಾಡಬೇಕು, ಭಕ್ತಿ ಸೇವೆ ಮಾಡಬೇಕು, ಶ್ರವಣ ಮಾಡಬೇಕು. ಸೊ ನಾವು ಶ್ರವಣ ಮಾಡಬೇಕು, ಕೀರ್ತನ ಮಾಡಬೇಕು, ಮತ್ತೆ ಸ್ಮರಣ ಮಾಡಬೇಕು, ಮತ್ತೆ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು, ಪ್ರಸಾದ ಸೇವನೆ ಮಾಡಬೇಕು, ಭಕ್ತರ ಸಂಘದಲ್ಲಿ ಇರಬೇಕು. ಈ ರೀತಿ ಆದಾಗ ನಾವು ಕೂಡ ಮಧ್ಯಮ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ. ಮಧ್ಯಮ ಹಂತದಿಂದ ಉತ್ತಮ ಹಂತಕ್ಕೆ ಕೂಡ ನಾವು ಇದನ್ನೇ ಕಂಟಿನ್ಯೂ ಮಾಡ್ತಾ 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 ನಾವು ಯಾವಾಗ ಪೂರ್ತಿಯಾಗಿ ಶುದ್ಧವಾಗ್ತೇವೆ, ಅಂದ್ರೆ ನಮ್ಮ ಹೃದಯ ಅಂದ್ರೆ ಮತ್ತೆ ಮನಸ್ಸು, ಹೃದಯ, ಪ್ರಜ್ಞೆ ಎಲ್ಲ ಪರಿಶುದ್ಧ ಆಗ್ತದೆ, ಆವಾಗ ಉನ್ನತ ಮಟ್ಟಕ್ಕೆ ಕೂಡ ತಲುಪಲಿಕ್ಕೆ ಎಲ್ಲರಿಗೂ ಕೂಡ ಪೊಟೆನ್ಶಿಯಾಲಿಟಿ ಉಂಟು. ಇಲ್ಲಿ ಮುಖ್ಯವಾಗಿದ್ದು ಅನುಪಶ್ಯತಿ. ಇದು ಅನುಪಶ್ಯತಿಯ ಶಬ್ದ ಇಲ್ಲಿ ಮುಖ್ಯ. ಅನುಪಶ್ಯತಿ ಅಂತಂದ್ರೆ ನಾವು ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಅನುಪಶ್ಯತಿ ಅಂದ್ರೆ ಗುರುವನ್ನ ಅನುಸರಿಸುವುದು, ಹಿಂದಿನ ಆಚಾರ್ಯರನ್ನ ನಾವು ಅನುಸರಿಸುವುದು. ಸೊ ನಮ್ಮ ಕಣ್ಣಿಂದ, ನಮ್ಮ ಕಣ್ಣು ಬರೇ ಇದಲ್ವಾ, ಬರೇ ಭೌತಿಕ ಕಣ್ಣುಗಳು, ಭೌತಿಕ ಇಂದ್ರಿಯಗಳು. ಸೊ ಅದರಿಂದ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ, ಸರಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಅನುಪಶ್ಯತಿ ಅಂದ್ರೆ ಹಿಂದಿನ ಆಚಾರ್ಯರುಗಳು, ಗುರು ಪರಂಪರೆಯಲ್ಲಿ ಬಂದ ಗುರುಗಳು, ಅವರು ಭಗವಂತನನ್ನು ಕಂಡಿದ್ದಾರೆ. ಸೊ ಹಾಗಾಗಿ ಅವರು ಏನ್ ಹೇಳ್ತಾರೆ ಅದನ್ನು ನಾವು ಅನುಸರಿಸ್ಕೊಂಡು ಬರಬೇಕು, ಸತೋವೃತ್ತಿ. ಸೊ ಹಾಗಾಗಿ ಅವರ ಉಪದೇಶಗಳನ್ನ ನಾವು ಕೇಳಬೇಕು. ಸೊ ಗುರುಮುಖೇನ ನಾವು ಉಪದೇಶಗಳನ್ನ ಕೇಳಬೇಕು. ಅದನ್ನೇ ಇಲ್ಲಿ ಅನುಪಶ್ಯತಿ ಅಂತ ಹೇಳ್ತಾರೆ. ಆಮೇಲೆ ನಾವು ಹೇಗೆ ಭಗವದ್ ಭಕ್ತಿಯಲ್ಲಿ ಮುಂದುವರಿಯೋದು? ಒಂದು ಅನುಪಶ್ಯತಿ ಅಂದ್ರೆ ಗುರು ಮುಖೇನ ನಾವು ಕೇಳ್ತಾ ಇರಬೇಕು, ಆಮೇಲೆ ಶ್ರವಣ ಮಾಡಬೇಕು. ಎರಡನೇದು ಯಾವುದನ್ನು ನಾವು ಶ್ರವಣ ಮಾಡಬೇಕು? ಭಗವದ್ಗೀತೆ ಮತ್ತು ಅಪೌರುಷೇಯ ಧರ್ಮಗ್ರಂಥ, ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ. ಇದನ್ನ ನಾವು ಕೇಳ್ಕೊಳ್ಬೇಕು, ಪ್ರತಿನಿತ್ಯ ಶ್ರವಣ ಮಾಡಬೇಕು, ಮತ್ತೆ ಅದನ್ನ ಸ್ಮರಣೆ ಮಾಡಬೇಕು, ಏನ್ ಕೇಳಿದ್ದೇವೆ. ಮತ್ತೆ ಕೀರ್ತನೆಯನ್ನು ಮಾಡ್ತಾ ಇರಬೇಕು. ಕೀರ್ತನೆ ಹರೇ ಕೃಷ್ಣ ಮಹಾಮಂತ್ರ ಕೀರ್ತನೆ, ಮತ್ತೆ ಈ ಒಂದು ಭಗವದ್ಗೀತೆ ಭಾಗವತವನ್ನ ನಾವೇ ಸ್ವತಃ ಅದನ್ನು ಕೀರ್ತನೆ ಓದುವುದು. ಸೊ ಹಾಗಾಗಿ ಭಗವದ್ಗೀತೆ ಮತ್ತು ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಎಲ್ಲವೂ ಒಂದೇ, ಅಂದ್ರೆ ಎಲ್ಲವೂ ಒಂದೇ ಹೇಳ್ತದೆಯಂತೆ. ಇಲ್ಲಿ ವೇದಗಳು ಹೇಳೋದು ಅದೇ, ವೇದಾಂತ ಸೂತ್ರ ಹೇಳೋದು ಅದೇ, ಉಪನಿಷತ್ತುಗಳು ಹೇಳೋದು ಅದೇ, ಶ್ರೀಮದ್ ಭಾಗವತಂ ಹೇಳೋದು ಅದೇ, ಭಗವದ್ಗೀತೆ ಹೇಳೋದು ಅದೇ, ಎಲ್ಲದರಲ್ಲೂ ಕೂಡ. ಆಮೇಲೆ ಗುರು ಸಂಪ್ರದಾಯ ಹೇಳೋದು ಅದೇ. ಆದರೆ ಇಲ್ಲೆಲ್ಲದರಲ್ಲೂ ಕೂಡ ಹೊಂದಾಣಿಕೆ ಇದೆ ಒಂದಕ್ಕೊಂದು. ಸೊ ಆದ್ದರಿಂದ ನಮಗೆ ಏನಾಗಿದೆ, ನಮಗೆ ಈ ವೇದಗಳು, ವೇದಾಂತಗಳು, ಉಪನಿಷತ್ತುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ಭಗವದ್ಗೀತೆ ಭಾಗವತ ಕೊಟ್ಟಿದ್ದಾರೆ ಅಲ್ವಾ? ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಕನಿಷ್ಠ ಅಧಿಕಾರಿ ಹಂತದಲ್ಲಿ ಉಳಿಬಾರ್ದು, ನಾವು ನಾವು ಮಧ್ಯಮ ಅಧಿಕಾರಿ ಹಂತಕ್ಕಾದ್ರೂ ನಾವು ಬರಬೇಕು.
ಯಾವಾಗ ನಾವು ಯಾವಾಗ ವ್ಯಕ್ತಿ ಉತ್ತಮ ಅಧಿಕಾರಿ ಆಗ್ತಾನೆ, ಅವನು ಸ್ವಂತ ಸೋದರನಂತೆ ಎಲ್ಲರನ್ನು ನಾವು ನೋಡಬಹುದು. ಅಂತಹ ಉತ್ತಮ ಅಧಿಕಾರಿ ಅಂದ್ರೆ ವಸುದೈವ ಕುಟುಂಬಕಂ. ಸೊ ಎಲ್ಲರೂ ಕೂಡ ಭಗವಂತನ ಮಕ್ಕಳು ಅಂತ. ಸ್ವಂತ ಸೋದರ ಹೇಗೆ, ಅವನು ಎಲ್ಲರೂ ಕೂಡ ಭಗವಂತನ ಮಕ್ಕಳು ಅಲ್ವಾ. ಈ ಒಂದು ನೆಲೆಗೆ ಬರಬೇಕು ಅಂತಂದ್ರೆ ಅವನು ಉತ್ತಮ ಅಧಿಕಾರಿ ನೆಲೆಗೆ ಬರಬೇಕು. ಆದರೆ ಈಗ ರಾಜಕಾರಣಿಗಳು ಏನ್ ಹೇಳ್ತಾರೆ, ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಆದ್ರೆ ರಾಜಕಾರಣಿಗಳು ಅವರು ದೇಹದ ಸೇವೆ ಮಾಡಬಹುದು ಅಲ್ವಾ, ಬಾಹ್ಯ ದೇಹದ ಸೇವೆ. ಆದರೆ ಆತ್ಮ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರಿಗೆ ಆತ್ಮಜ್ಞಾನ ಇಲ್ಲ. ಸೊ ಅವರಿಗೆ ಭಗವಾನ್ ಸಾಕ್ಷಾತ್ಕಾರ ಆಗಿಲ್ಲ. ಆದರೆ ಇಲ್ಲಿ ಉತ್ತಮ ಭಕ್ತನಾದವನು ಅವನು ಏನ್ ಹೇಳ್ತಾನೆ, ಉತ್ತಮ ಅಧಿಕಾರಿ ಜೀವಿಯ ಆತ್ಮವನ್ನು ನೋಡ್ತಾನೆ, ಆತ್ಮದ ಸೇವೆಯನ್ನು ಅವನು ಮಾಡ್ತಾನೆ. ಈಗ 7ನೆಯ ಮಂತ್ರಕ್ಕೆ ಹೋಗೋಣ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಮೋಹ ಕಃ ಶೋಕ ಏಕತ್ವಂ ಅನುಪಶ್ಯತಃ. ರಿಪೀಟ್ ಮಾಡೋಣ. ಯಸ್ಮಿನ್ ಸರ್ವಾಣಿ ಭೂತಾನಿ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಮೋಹ ಕಃ ಶೋಕ ತತ್ರ ಕೋ ಮೋಹ ಕಃ ಶೋಕ ಏಕತ್ವಂ ಅನುಪಶ್ಯತ. ಏಕತ್ವಂ ಅನುಪಶ್ಯತ. ಯಾವನು ಎಲ್ಲ ಜೀವಿಗಳನ್ನು ಅಧ್ಯಾತ್ಮ ಕಿಡಿಗಳೆಂದು ನೋಡುವನೋ, ಗುಣದಲ್ಲಿ ಭಗವಂತನು ಅವರು ಒಂದೇ ಎಂದು ನೋಡುವನೋ, ಅವನು ನಿಜವಾದ ತಿಳುವಳಿಕೆ ಉಳ್ಳವನು. ಆಗ ಅವನಿಗೆ ಮೋಹವೆಲ್ಲಿ ಕಳವಳವೆಲ್ಲಿ. ಅಂದ್ರೆ ಇಲ್ಲಿ ಮೋಹ ಮತ್ತು ಕಳವಳ, ಈ ಚಿಂತೆ, ಮೋಹ, ಇದು ಅಟ್ಯಾಚ್ಮೆಂಟ್. ಮೋಹ ಅಂದ್ರೆ ಅಟ್ಯಾಚ್ಮೆಂಟ್, ಕಳವಳ ಅಂದ್ರೆ ಚಿಂತೆ. ಸೊ ಇದರಿಂದ ನಾವು ಹೊರಗೆ ಬರೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಜೀವಿಗಳು ಆಧ್ಯಾತ್ಮಿಕ ಕಿಡಿಗಳು, ಅಂದ್ರೆ ಭಗವಂತನ ಮಕ್ಕಳು. ಇದನ್ನ ಅವರು ಗುಣದಲ್ಲಿ ಭಗವಂತನು ಒಂದೇ, ಅವರು ಒಂದೇ. ಗುಣದಲ್ಲಿ, ಪರಿಮಾಣದಲ್ಲಿ ಭಗವಂತ ವಿಭು, ಜೀವಾತ್ಮ ಅಣು. ಈ ರೀತಿಯಾದ ಯಾವ ತಿಳುವಳಿಕೆ ಇರುತ್ತೆ, ಅವನು ನಿಜವಾದ ತಿಳುವಳಿಕೆ ಉಳ್ಳವನು. ಸೊ ರಿಯಲ್ ನಾಲೆಡ್ಜ್ ಯಾವುದು, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಜೀವಿಗಳ ಬಗ್ಗೆ ತಿಳ್ಕೊಳ್ಳೋದು, ಅದು ನಿಜವಾದ ಜ್ಞಾನ. ಯಾರಿಗೆ ನಿಜವಾದ ಜ್ಞಾನ ಇರುತ್ತೆ ಅವರಿಗೆ ಯಾರ ಮೇಲೂ ಮೋಹ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಮತ್ತೆ ಕಳವಳ, ಇಲ್ಲಿ ಏನಾಗಿದೆ, ಭೌತಿಕ ಪ್ರಪಂಚ ಕಳವಳ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಸದಾ ಕಳವಳ ಇರುತ್ತೆ, ಮುಂದೇನಾಗುತ್ತೋ ಅಂತ ಅಲ್ವಾ, ಚಿಂತೆ. ಆದರೆ ಯಾವಾಗ ಭಗವಂತನ ಬಗ್ಗೆ, ಸ್ವರೂಪ ಬಗ್ಗೆ ತಿಳ್ಕೊಳ್ತಾನೆ, ಜೀವಿಗಳು ಎಲ್ಲರ ಬಗ್ಗೆ ತಿಳ್ಕೊಳ್ತಾನೆ, ಅವನಿಗೆ ಯಾವಾಗ ಮೋಹ ಇಲ್ಲ ಅಥವಾ ಕಳವಳ ಇಲ್ಲ. ಸೊ ಈ ರೀತಿಯಾದ ಒಂದು ಆಧ್ಯಾತ್ಮಿಕ ಸ್ಥಾನ, ಜೀವಿ ಭಗವಂತನ ಕಿಡಿ, ಭಗವಂತನ ಅಂಶ, ಇದು ಆಧ್ಯಾತ್ಮಿಕ ಜ್ಞಾನ. ಇದನ್ನ ತಿಳ್ಕೊಳ್ಳಕ್ಕೆ ಯಾರಿಗೆ ಸಾಧ್ಯ, ಮಧ್ಯಮ ಅಧಿಕಾರಿಗೆ, ಉತ್ತಮ ಅಧಿಕಾರಿಗೆ ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗ ಬೆಂಕಿಯನ್ನು ಇಲ್ಲಿ ಭಗವಂತನಿಗೆ ಹೋಲಿಸಿದ್ದಾರೆ, ಬೆಂಕಿಯ ಕಿಡಿಯನ್ನು ಜೀವಾತ್ಮನಿಗೆ ಹೋಲಿಸಿದ್ದಾರೆ. ಸೊ ಹಾಗಾಗಿ ಬೆಂಕಿಯೂ ಒಂದೇ, ಬೆಂಕಿ ಕಿಡಿಯೂ ಒಂದೇ, ಎರಡರಲ್ಲೂ ಕೂಡ ಬೆಳಕು ಬರುತ್ತೆ, ಮತ್ತೆ ಎರಡರಲ್ಲೂ ಕೂಡ ಬೆಂಕಿ ಶಾಖ ಇರುತ್ತೆ ಅಲ್ವಾ. ಸೊ ಆದರೆ ಇಲ್ಲಿ ಶಾಖ ಬೆಳಕು ಕಡಿಮೆ ಇರುತ್ತೆ ಕಿಡಿ ಒಳಗೆ, ಆದರೆ ಬೆಂಕಿ ಜ್ವಾಲೆ ಒಳಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವ್ಯತ್ಯಾಸ ಏನು, ಪರಿಮಾಣದಲ್ಲಿ ವ್ಯತ್ಯಾಸ. ಸೊ ಹಾಗಾಗಿ ಶಕ್ತಿಗೂ ವ್ಯತ್ಯಾಸ ಇಲ್ಲ. ಸೊ ಹಾಗಾಗಿ ಬೆಂಕಿಗೂ ಶಾಖ ಬೆಳಕಕ್ಕೂ ವ್ಯತ್ಯಾಸ ಇಲ್ಲ. ಇಲ್ಲಿ ಏಕತ್ವಂ ಅನುಪಶ್ಯತಃ ಅಂದ್ರೆ ಎಲ್ಲ ಜೀವಿಗಳು ಒಂದೇ. ಏಕತ್ವಂ ಹಿಂದಿನ ಮಂತ್ರದಲ್ಲಿ ಅನುಪಶ್ಯತಃ ತಿಳುವಳಿಕೆ, ನಾವು ಗುರುವಿನ ಸಂಪ್ರದಾಯದ ಗುರುವಿನಿಂದ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡ್ವಿ. ಆದರೆ ಇಲ್ಲಿ ಏನ್ ತಿಳ್ಕೊಳ್ತಾ ಇದ್ದೀವಿ, ಏಕತ್ವಂ ಅನುಪಶ್ಯತಃ, ಎಲ್ಲ ಜೀವಿಗಳು ಒಂದೇ. ಯಾಕೆ ಒಂದೇ, ಎಲ್ಲರೂ ಭಗವಂತನ ಮಕ್ಕಳು. ಸೊ ಇದನ್ನ ನಾವು ಹೇಗೆ ಗೊತ್ತಾಗುತ್ತೆ, ಶ್ರುತಿಗಳಲ್ಲಿ ಹೇಳಿದೆ. ಶ್ರುತಿ ಅಂದ್ರೆ ವೇದಗಳು. ಸೊ ಹಾಗಾಗಿ ಎಲ್ಲವೂ ಕೂಡ ಗುಣದಲ್ಲಿ ಭಗವಂತನ ಗುಣವನ್ನೇ ಹೊಂದಿದೆ. ಆದರೆ ಎಷ್ಟು ಗುಣ ತುಂಬಾ ಅಲ್ಪ ಪ್ರಮಾಣದಲ್ಲಿ ಇದೆ. ಇದನ್ನೇ ಇಲ್ಲಿ ಒಂದು ನೀರಿನ ಹನಿಯಲ್ಲಿ, ಅಂದರೆ ಆ ಸಮುದ್ರದಲ್ಲಿ ಉಪ್ಪು ರಾಶಿ ಇರುತ್ತೆ ಪ್ರಮಾಣದಲ್ಲಿ, ಆದರೆ ಒಂದು ಹನಿಯಲ್ಲೂ ಅದೇ ಉಪ್ಪಿರುತ್ತೆ, ಆದರೆ ತುಂಬಾ ಚಿಕ್ಕ ಪ್ರಮಾಣದಲ್ಲಿ. ಸೊ ಇದನ್ನ ನಾವು ಏಕತ್ವಂ ಅನುಪಶ್ಯತಃ. ಈಗ ಏಕತ್ವಂ ಅನುಪಶ್ಯತಃ ಅರ್ಥ ಆದ ಮೇಲೆ ಇನ್ನೊಂದು ವಿಚಾರ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಕುಟುಂಬದಲ್ಲಿ ಎಲ್ಲರಿಗೂ ಸಮಾನ ಹಿತಾಸಕ್ತಿ ಇರುತ್ತೆ ಅಲ್ವಾ, ಒಂದೇ ಒಂದು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಒಂದು ಕುಟುಂಬದಲ್ಲಿ. ಹರೇ ಕೃಷ್ಣ. ಹೌದು ಮಾತಾಜಿ. ಅದೇ ರೀತಿ ಭಗವಂತನ ಕುಟುಂಬ, ಭಗವಂತನದು ಎಲ್ಲರೂ ಕೂಡ ಭಗವಂತನ ಕುಟುಂಬಕ್ಕೆ ಸೇರಿದವರೇ. ಆ ಭಗವಂತನ ಕುಟುಂಬ, ಪರಮ ಕುಟುಂಬದ ವಿಭಿನ್ನ ಅಂಶ ಎಲ್ಲರೂ ಕೂಡ.
ಸೊ ಹಾಗಾಗಿ ಯಾರಿಗೂ ಕೂಡ ಭಗವಂತನ ಹಿತಾಸಕ್ತಿಗೆ ವಿಭಿನ್ನ ಅಂಶದ ಹಿತಾಸಕ್ತಿಗೆ ವ್ಯತ್ಯಾಸ ಇರಬಾರ್ದು ಅಲ್ವಾ? ಹೌದು ಮಾತಾಜಿ. ಆದರೆ ಈಗ ನಮ್ಗೆ ವ್ಯತ್ಯಾಸ ಇದೆ. ನಮ್ಗೇನಿದೆ, ನಾವು ಎಂಜಾಯ್ ಮಾಡಬೇಕು, ನಾವು ಒಡೆತನ ಪಡ್ಕೊಳ್ಬೇಕು, ಇದು ನಮ್ಮ ಸ್ವಂತ ಹಿತಾಸಕ್ತಿ ಅಲ್ವಾ? ಆದರೆ ಭಗವಂತನ ಕುಟುಂಬದಲ್ಲಿ ಈ ಹಿತಾಸಕ್ತಿ ಇಲ್ಲ. ಹಿತಾಸಕ್ತಿ ಒಂದೇ, ಭಗವಂತ ಎಂಜಾಯ್ ಮಾಡಬೇಕು, ಭಗವಂತನ ಸೇವೆ ನಾವು ಮಾಡಬೇಕು. ಆದರೆ ಆ ಸೇವೆ ಒಳಗೆ ನಾವು ಆನಂದವನ್ನು ಪಡಿಬೇಕು. ಇದು ಏಕತ್ವಂ ಅನುಪಶ್ಯತಿ, ಅದರಲ್ಲಿ ಸಮಾನ ಹಿತಾಸಕ್ತಿ. ಇದು ಸಮಾನ ಹಿತಾಸಕ್ತಿ. ಯಾಕೆ ಅಂತ ಹೇಳ್ತಾರೆ ಸಮಾನ ಹಿತಾಸಕ್ತಿ? ಸೊ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ 14ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ಶ್ಲೋಕದಲ್ಲಿ ಎಲ್ಲಾ ಜೀವಿಗಳು ಅಂದ್ರೆ ಹಕ್ಕಿಗಳಿರ್ಬೋದು, ಹಾವುಗಳಿರ್ಬೋದು, ಇರುವೆಗಳಿರ್ಬೋದು, ಜಲಚರಗಳಿರ್ಬೋದು, ಮರಗಳಿರ್ಬೋದು, ಮತ್ತೆ ಮನುಷ್ಯರಿರ್ಬೋದು, ದೇವತೆಗಳಿರ್ಬೋದು, ಎಲ್ಲರೂ ಕೂಡ ಭಗವಂತನಿಂದ ಬಂದಿರೋರು. ಎಲ್ಲರೂ ಭಗವಂತನಿಂದ ಬಂದಿರೋದ್ರಿಂದ, ತಂದೆ ಒಬ್ಬನೇ ಆಗಿರೋದ್ರಿಂದ ಎಲ್ಲರೂ ಭಗವಂತನ ಕುಟುಂಬಕ್ಕೆ ಸೇರಿದವರು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದನ್ನ ನಾವು ಯಾವಾಗ ತಿಳ್ಕೊಳ್ತೇವೆ, ನಾವು ಇನ್ನೊಬ್ಬರನ್ನ ದ್ವೇಷ ಮಾಡೋದೇ ಇಲ್ಲ ಅಲ್ವಾ? ನಾವು ದ್ವೇಷ ಮಾಡಕ್ ಸಾಧ್ಯ ಇಲ್ಲ, ಎಲ್ಲರೂ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ. ಸೊ ಹಾಗಾಗಿ ಇದು ಇನ್ನೊಂದು ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಜೀವಿಗಳಿರುವುದು ಸುಖಾನುಭವಕ್ಕಾಗಿ ಅಲ್ವಾ? ಎಲ್ಲರಿಗೂ ಸುಖವನ್ನು ಪಡಿಬೇಕು ಅಂತ ಎಲ್ಲರಿಗೂ ಇರುತ್ತದೆ. ಆದರೆ ಭಗವಂತನು ಯಾವ ತರ ಇರ್ತಾರೆ ಅಂದ್ರೆ, ಭಗವಂತನು ಮತ್ತು ಅವನು ಮತ್ತೆ ಅಲ್ಲದೆ ಪ್ರತಿಯೊಂದು ಜೀವಿಯೂ ಕೂಡ ಶಾಶ್ವತ ಸುಖವನ್ನು ಅನುಭವಿಸ್ಲಿಕ್ಕಾಗೇ ಇರೋದು. ಎಲ್ಲ ಜೀವಿಗಳು ಕೂಡ ಶಾಶ್ವತ ಸುಖವನ್ನು ಅನುಭವಿಸ್ಲಿಕ್ಕಾಗೇ ಇರೋದು. ಎಲ್ಲರೂ ಕೂಡ ಭಗವಂತನ ಲೋಕದಲ್ಲಿ ಶಾಶ್ವತ ಸುಖವನ್ನು ಅನುಭವಿಸ್ತಾರೆ ಭಗವಂತನ ಜೊತೆ. ಯಾಕಂದ್ರೆ ಭಗವಂತನ ಕುಟುಂಬದಲ್ಲಿ ಒಂದಾಗಿ ಅವರು ಭಗವಂತನ ಸೇವೆ ಮಾಡುತ್ತಾ ಬೇರೆ ಯಾವ ಹಿತಾಸಕ್ತಿ ಇಲ್ಲ. ಎಲ್ಲರ ಹಿತಾಸಕ್ತಿ ಏನು? ಭಗವಂತನನ್ನು ಸೇವೆ ಮಾಡಿ ಭಗವಂತನ ಆನಂದದಲ್ಲಿ ಪಾಲ್ಗೊಳ್ಳುವುದು. ಆದ್ದರಿಂದ ಅಲ್ಲಿ ಅವರಿಗೆ ಸುಖ ಇದೆ. ಆದರೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಏನಾಗಿದೆ ಅಂತಂದರೆ, ದೋಷಪೂರಿತ ನೆಲೆಯಲ್ಲಿ ಸುಖವನ್ನು ಹುಡುಕ್ತಾ ಇದ್ದಾರೆ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಸುಖ ಇಲ್ಲ, ನಿಜವಾದ ಸುಖ ಇಲ್ಲ. ಇಲ್ಲಿರೋದು ದುಃಖಾಲಯ ಮತ್ತು ಇದು ಅಶಾಶ್ವತ. ಈ ದುಃಖಾಲಯದಲ್ಲಿ ನಾವು ಸುಖ ಹುಡುಕಿದರೆ ಸುಖ ಸಿಕ್ಕುತ್ತಾ? ಇಲ್ಲ. ಸೊ ಹಾಗಾಗಿ ಇಲ್ಲಿ ಸುಖವನ್ನು ನಾವು ಹುಡುಕ್ತಾ ಇದ್ದೇವೆ, ಆದರೆ ಇಲ್ಲಿ ಆನಂದ ಇಲ್ಲವೇ ಇಲ್ಲ. ಆನಂದ ಭಗವಂತನ ಲೋಕದಲ್ಲಿ, ಭಗವಂತನ ಪಾದದಡಿಯಲ್ಲಿ ಆನಂದ ಇದೆ. ಮತ್ತೆ ಈ ಐಹಿಕ ಜಗತ್ತಲ್ಲಿ ಯಾವಾಗಲೂ ಸ್ವಂತ ಹಿತಾಸಕ್ತಿ ಇರುತ್ತೆ ಅಲ್ವಾ? ಪ್ರತಿಯೊಬ್ಬರಿಗೂ ಅವರದೇ ಆದ ಹಿತಾಸಕ್ತಿ ಇರುತ್ತೆ. ಆದ್ದರಿಂದ ಘರ್ಷಣೆ ಅಂದ್ರೆ ಒಬ್ರಿಗೊಬ್ರಿಗೆ ತಿಕ್ಕಾಟ ಇದ್ದಿರುತ್ತೆ ಅಲ್ವಾ? ಇಲ್ಲಿ ಸುಖದ ಕೇಂದ್ರ ಬಿಂದು ಇಲ್ಲ. ಅಲ್ಲಿ ಸುಖದ ಕೇಂದ್ರ ಬಿಂದು ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣನ ಒಂದು ಸೆಂಟ್ರರು, ಸುತ್ತಲೂ ರಾಸಲೀಲೆ ಕೇಂದ್ರ ಬಿಂದು. ಎಲ್ಲಿ ರಾಸಲೀಲೆಗೆ ಹೋದ್ರೆ, ಈ ಉದಾಹರಣೆ ಕೊಟ್ಟಿದ್ದಾರೆ ರಾಸಲೀಲೆ. ಸೊ ಆದ್ದರಿಂದ ಭಗವಂತನ ಲೋಕದಲ್ಲಿ, ಭಗವಂತನ ಕುಟುಂಬದಲ್ಲಿ ಎಲ್ಲ ಜೀವಿಗಳು ಕೂಡ ಆನಂದವನ್ನ ಆ ಶಾಶ್ವತ ಲೋಕದಲ್ಲಿ ಪಡಿತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಕೇಂದ್ರ ಬಿಂದು ಕೃಷ್ಣ, ಆನಂದದ ಕೇಂದ್ರ ಬಿಂದು ಕೃಷ್ಣ. ಅಲ್ಲಿ ಎಲ್ಲರ ಹಿತಾಸಕ್ತಿ ಒಂದೇ. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಏನಾಗಿದೆ, ನಮಗೆ ಹಿತಾಸಕ್ತಿ, ಪ್ರತಿಯೊಬ್ಬರಿಗೂ ಅವರವರದೇ ಆದ ಹಿತಾಸಕ್ತಿ. ಇಲ್ಲಿ ಕೇಂದ್ರ ಬಿಂದು ಈ ಆನಂದದ ನೆಲೆ ಕೃಷ್ಣ ಅಲ್ಲ. ಸೊ ಹಾಗಾಗಿ ಇದು ಮಾಯಾ ಪ್ರಪಂಚ. ಇಲ್ಲಿ ಏನಾಗುತ್ತೆ, ಭಗವಂತ ರಹಿತ ನಾಗರಿಕತೆ. ಇದು ಮಾಯಾ ನಾಗರಿಕತೆ ಅಂದ್ರೆ ಏನು? ಭಗವಂತ ರಹಿತ ನಾಗರಿಕತೆ. ಸೊ ಹಾಗಾಗಿ ಭಗವಂತನಿಗೆ ಯಾರು ಶರಣಾಗೋದಿಲ್ಲ ಮತ್ತು ಅವರು ಪ್ರಕೃತಿ ನಿಯಮಗಳನ್ನ ಅವರು ಮೀರುತ್ತಾರೆ. ಆದ್ದರಿಂದ ಇಲ್ಲಿ ಗೋಳು ಅಲ್ವಾ? ಹರೇ ಕೃಷ್ಣ. ಕಳವಳ ಯಾಕೆ ಬರುತ್ತೆ ಇಲ್ಲಿ? ಗೋಳಾಟ ಯಾಕಿದೆ? ಭಗವಂತ ರಹಿತವಾದ ಮತ್ತೇನು? ಮತ್ತೆ ಯಾವ ವಿಚಾರ ಇಲ್ಲಿ ಹೇಳಿದ್ದಾರೆ? ಇಲ್ಲಿ ಯಾಕೆ ಭೌತಿಕ ಪ್ರಪಂಚದಲ್ಲಿ ಗೋಳಾಟ, ತೊಂದರೆ? ಹರೇ ಕೃಷ್ಣ. ಯಾವಾಗ್ಲೂ ಜನ ಕಳವಳದಿಂದ ತುಂಬಿರ್ತಾರೆ. ಯಾಕೆ? ಬದ್ಧಾತ್ಮರು, ಕರ್ಮ ಬಂಧನಕ್ಕೊಳಗಾಗಿದ್ದೇವೆ ನಾವು. ಸೊ ಇಲ್ಲಿ ಯಾಕೆ ಅಂತಂದ್ರೆ ಭಗವಂತನ ಪಾದ. ಮೂರು ಗುಣಗಳಿಂದ ನಾವು ಹೇಳಿ ಮಾತಾಜಿ. 3 ಗುಣಗಳಿಂದ ನಾವು ಬಂಧಿತರಾಗಿದ್ದೇವೆ ಮಾತಾಜಿ. ಇಲ್ಲಿ ಏನು ಅಂತಂದ್ರೆ ಮುಖ್ಯ ವಿಚಾರ, ನಮಗಿಲ್ಲಿ ಯಾಕೆ ಕೋಳಾಟ, ನಮಗಿಲ್ಲಿ ಯಾಕೆ ದುಃಖ, ನಮಗಿಲ್ಲಿ ಯಾಕೆ ಕಳವಳ? ಈ ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಅಲ್ವಾ? ನಾನೇನ್ ಪಾಪ ಮಾಡಿದೆ, ನನಗೆ ಇಷ್ಟು ಕಷ್ಟ? ಈ ಪ್ರಶ್ನೆ ಬರ್ತದೆ ಕಷ್ಟ ಬಂದಾಗ ಜೀವನದಲ್ಲಿ ಅಲ್ವಾ? ಬಂದೇ ಬರ್ತದೆ ಅಲ್ವಾ? ಪ್ರತಿಯೊಬ್ಬರಿಗೂ ಕಷ್ಟ ಬಂದೇ ತಾಪತ್ರಯಗಳು. ಆ ತಾಪತ್ರಯಗಳು ಬಂದಾಗ ನಮಗೆ ಯಾಕೆ ಈ ಕಷ್ಟ, ಬೇರೆ ಎಲ್ಲರೂ ಸುಖದಲ್ಲಿದ್ದಾರೆ, ಈ ತರ ಪ್ರಶ್ನೆಗಳು ಬರುತ್ತೆ ಅಲ್ವಾ? ಅಲ್ಲಿ ಯಾಕೆ ಅಂದ್ರೆ ಇದು ದುಃಖಾಲಯ. ಇದು ಯಾಕೆ ದುಃಖಾಲಯ ಅಂದ್ರೆ, ಇಲ್ಲಿ ಇರ್ತಕ್ಕಂತ ಜೀವಾತ್ಮರು, ಬದ್ಧಾತ್ಮರು, ಅವರು ಭಗವಂತನಿಗೆ ಶರಣಾಗಿಲ್ಲ.
ಏನಕ್ಕೆ ಕಷ್ಟ? ಕಷ್ಟ ಯಾಕೆ ಬಂದಿದೆ? ಭಗವಂತನ ಶರಣಾಗಿದೆ. ಭಗವಂತನ ಶರಣಾಗಿಲ್ಲ. ಶರಣ ಭಗವಂತನ ಪಾದ, ಇಲ್ಲಿ ಶೀಲ ಪ್ರಭುಪಾದರು ಕೊಟ್ಟಿದ್ದಾರೆ ನೋಡಿ, ಪರಮ ಪ್ರಭುವಿನ ಪಾದಾರವಿಂದಗಳಿಗೆ ಶರಣಾಗದಿರುವವರು ಮತ್ತೆ ಅವರು ಪ್ರಕೃತಿ ನಿಯಮಗಳನ್ನ ಮೀರ್ತಾರೆ. ಸೊ ಹಾಗಾಗಿ ಕಷ್ಟ. ಯಾಕೆ ಕಷ್ಟ? ಭಗವಂತನಿಗೆ ಶರಣಾಗತ ಆದರೆ ಪ್ರಕೃತಿ ನಿಯಮಗಳನ್ನ ಮೀರದೆ ಹೋದ್ರೆ ಕಷ್ಟವೇ ಇಲ್ಲ. ಹೌದು ಮತ್ತೆ ಇಲ್ಲಿ ನಮಗೆ ಯಾಕೆ ಕಷ್ಟ ಬರುತ್ತೆ, ಯಾಕೆ ಕಳವಳ ಬರುತ್ತೆ, ಯಾಕೆ ಗೋಳಾಟ ಇದೆ? ಭೌತಿಕ ಪ್ರಪಂಚದಲ್ಲಿ ನಾವು ಬದ್ಧಾತ್ಮರು ತ್ರಿಗುಣದಲ್ಲಿ ಇದ್ದೇವೆ. ನಾವು ಭೌತಿಕ ಪ್ರಕೃತಿಯ ನಿಯಮಗಳನ್ನು ಮೀರಿ ಬಿಡುತ್ತೇವೆ ಅಲ್ವಾ? ಭಗವಂತ ಒಡೆತನ, ಅದು ಬಡತನ. ಭಗವಂತ ಎಲ್ಲದರ ಒಡೆಯ, ಅದನ್ನ ನಾವು ಒಡೆಯ ಆಗ್ಲಿಕ್ಕೆ ಇಷ್ಟಪಡ್ತೇವೆ ಅಲ್ವಾ? ನಾವು ಇಂದ್ರಿಯ ಭೋಗ ಮಾಡಬಾರ್ದು ಅಂತ ಹೇಳಿದೆ, ಆದ್ರೆ ನಾವು ಇಂದ್ರಿಯ ಭೋಗದಲ್ಲಿ ಆಸಕ್ತರಾಗಿದ್ದೇವೆ. ಹಾಗಾಗಿ ನಾವು ಪ್ರಕೃತಿ ನಿಯಮವನ್ನ ಮೀರುತ್ತೇವೆ. ಆಮೇಲೆ ಭಗವಂತನಿಗೆ ಶರಣಾಗತ ಆಗಿಲ್ಲ ನಾವು, ಯಾಕಂದ್ರೆ ನಂಬಿಕೆ ಬರ್ಲಿಲ್ಲ ಇನ್ನು ಅಲ್ವಾ? ಹೌದು ಮತ್ತೆ. ಅದಕ್ಕೆ ನಮ್ಗೆ ಈ ಗೋಳಾಟ ಮತ್ತೆ ಈ ಒಂದು ಕಳವಳ ಮತ್ತೆ ಕಷ್ಟ. ಸೊ ಆದ್ದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾವು ಈ ಕಳವಳ, ಈ ಕಷ್ಟ, ಈ ಮಾಯೆಯಿಂದ ಗೋಳಾಟ, ಇದನ್ನ ನಾವು ಮುಕ್ತರಾಗಬೇಕು ಅಲ್ವಾ? ಇದು ಬೇಕು ಅಂತ ಯಾರಿಗಾದ್ರು ಇದೆಯಾ? ಯಾರಿಗಾದ್ರೂ ರೋಗ ಬೇಕು, ಯಾರಿಗಾದ್ರೂ ಮುಪ್ಪು ಬೇಕು, ಯಾರಿಗಾದ್ರೂ ಸಾವು ಬೇಕು ಅಂತ ಇದೆಯಾ? ಇಲ್ಲ. ಯಾರಿಗಾದ್ರೂ ತ್ರಿವಿಧ ತಾಪತ್ರಯಗಳು ಬರ್ಬೇಕು ಅಂತ ನಾವು ಕೇಳ್ತೇವಾ? ಇಲ್ಲ. ಇಲ್ಲ. ಹಾಗಾದ್ರೆ ನಾವು ಈ ರೀತಿ ಬಯಸಿದರೆ, ನಮ್ಗೆ ಬೇಡ ಅಂತ ಬಯಸಿದರೆ, ನಾವು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಭಗವಂತನನ್ನು ನಾವು ತರಬೇಕು. ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು ನಮಗೆ? ನಮ್ ಕೆಲಸ ಕಾರ್ಯಲ್ಲಿ ಭಗವಂತನ್ ತರ್ಬೇಕು ಅಂತ ಹೇಳಿ. ಅಷ್ಟೇ. ನಮಗೆ ದುಃಖ ಬೇಡ, ನಮಗೆ ಕಳವಳ ಬೇಡ, ನಮಗೆ ಚಿಂತೆ ಬೇಡ. ನಮಗೆ ಅಂದ್ರೆ ನಾವು ಎಲ್ಲ ಕೆಲಸದಲ್ಲೂ ಭಗವಂತನನ್ನ ನಾವು ತರಬೇಕು. ಭಗವತ್ ಕೇಂದ್ರೀಕೃತ ಚಟುವಟಿಕೆಗಳು. ನಾವು ಅಡಿಗೆ ಮಾಡ್ತೇವೆ, ಪ್ರಸಾದ ಮಾಡಿ ಸೇವನೆ ಮಾಡೋದು. ನಾವು ಮನೆಯನ್ನ ಚೊಕ್ಕ ಮಾಡ್ತೇವೆ, ಎಲ್ಲರೂ ಕೆಲಸ ಮಾಡಲೇಬೇಕು. ಅಲ್ಲಿ ಇದು ಭಗವಂತನ ಮನೆಯಪ್ಪ, ನಾನು ಅದನ್ನು ಚೊಕ್ಕ ಮಾಡಿ ಇಡಬೇಕು, ಇದನ್ನ ಮಾಡ್ಬೇಕು. ನಾವು ಮಕ್ಕಳನ್ನ ಸಾಕ್ತೇವೆ, ಇದು ಭಗವಂತನ ಮಕ್ಕಳು. ನಾವೇನ್ ತಿಳ್ಕೊತೇವೆ? ನಮ್ಮ ಮಕ್ಕಳು ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ನಾವೇನ್ ತಿಳ್ಕೊಳ್ತೇವೆ? ನಮ್ಮ ಮನೆ ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ಹೌದು ಮತ್ತೆ. ನಾವು ಏನೋ ಒಂದು ಹೊರಗೆ ಕೆಲಸ ಮಾಡ್ತೇವೆ ಅಲ್ವಾ? ಇದು ನನ್ನ ಬಿಸಿನೆಸ್ ಅಂತ ತಿಳ್ಕೊಂಡ್ಬಿಡ್ತೇವೆ. ಇದು ನನ್ನ ನೌಕರಿ ಅಥವಾ ಯಾರೋ ಒಬ್ರು ಮಾಡ್ತಾರೆ, ಇದು ಅಲ್ವಾ? ನಾನು ಮಾಡ್ತೇನೆ. ಇಲ್ಲಿ ನಾನು ನನ್ನದು, ಇದನ್ನು ಬಿಡಬೇಕು. ಇದು ಭಗವಂತನ ಕೆಲಸ. ಭಗವಂತ ನನಗೆ ಈ ಕೆಲಸ ಮಾಡ್ಲಿಕ್ಕೆ ಈ ಜೀವನದಲ್ಲಿ ಕೊಟ್ಟಿದ್ದಾನೆ, ಅದರ ಅವನ ಕೆಲಸ ಮಾಡ್ತೇನೆ, ಅವನ ಕೆಲಸ ನಾನ್ ಮಾಡ್ತೇನೆ. ಅವನ ಮತ್ತೆ ಆ ಕೆಲಸದ ಆ ಒಂದು ಫಲವನ್ನ ನಾನು ಭಗವಂತನಿಗೆ ಕೊಡ್ತೇನೆ ಅಲ್ವಾ? ಆ ಕೆಲಸದಲ್ಲಿ ನಾನ್ ಮಾಡಿದ್ದೇನೆ, ನಾನ್ ಸಾಧನೆ ಮಾಡಿದ್ದೇನೆ, ಇದನ್ನ ಯಾವಾಗ ಬಂತು ಅಲ್ಲಿ ನಾವು ಮತ್ತೆ ಭೌತಿಕದಲ್ಲೇ ಉಳ್ಕೋಬೇಕು. ಅಲ್ಲಿ ಭಗವಂತ ಇಲ್ಲ ಅಲ್ವಾ? ನಾವು ಅದನ್ನ ನಾವು ಬಯಸ್ಕೊಂಡ್ರೆ ಭಗವಂತ ಇಲ್ಲ ಅಲ್ವಾ? ಇದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳ ಫಲವನ್ನು, ನಾವು ಎಲ್ಲ ಕೆಲಸವನ್ನು ಭಗವತ್ ಕೇಂದ್ರೀಕೃತ ಕೆಲಸ ಮಾಡಬೇಕು. ಕೆಲಸದ ಫಲವನ್ನು ಭಗವತ್ ಸೇವೆಗಾಗಿ ಬಳಸಬೇಕೇ ಹೊರತು ಬೇರೆ ಉದ್ದೇಶಗಳಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಫಲವನ್ನು ನಾವೇ ತಿನ್ಬಾರ್ದು. ಸೊ ಇದನ್ನೇ ಭಗವಂತನ ಸೇವೆ ಮಾಡುವುದರಿಂದ ಆತ್ಮಭೂತ ಹಿತವನ್ನು ಅರಿಯಬಹುದು. ಭಗವಂತನ ಸೇವೆ ಮಾಡಿದರೆ ಅದೇ ನಮ್ಮ ಹಿತ. ಏನ್ ಹಿತ? ನಮ್ಮ ಹಿತ ಯಾವುದು? ಭಗವಂತನ ಸೇವೆ ಮಾಡುವುದೇ ನಮ್ಮ ಹಿತ. ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಆತ್ಮನೇ, ಪರಮಾತ್ಮನೇ ದೇವರು, ಸೂಕ್ಷ್ಮಾತ್ಮನೇ ಜೀವಿ. ಸೊ ಹಾಗಾಗಿ ಭಗವಂತ ಒಬ್ಬನೇ ಎಲ್ಲ ಜೀವಿಗಳನ್ನು ಕಾಪಾಡ್ತಾನೆ ಅಲ್ವಾ? ಭಗವಂತನೇ ಏಕೋ ಹಿ ಬಹುನಾಂ ವಿದದಾತಿ ಕಾಮಾನ್. ಸೊ ಯಾಕಂದ್ರೆ ಭಗವಂತ ಹೇಗೆಂದ್ರೆ ಅವನು ಪರಮ ಪಿತ. ಅವನೇನ್ ಮಾಡ್ತಾನೆ? ಇಷ್ಟಪಡ್ತಾನೆ. ಅವನು ಪರಮ ಪ್ರಭುವು, ಪ್ರೇಮದಿಂದ ಸಂತೋಷ ಪಡ ಬಯಸುತ್ತಾನೆ. ಅವನಿಗೆ ಖುಷಿ ಆಗ್ತದೆಯಂತೆ ಎಲ್ಲ ಮಕ್ಕಳನ್ನು ತಾನು ವಂಶ ಬೆಳೆಸಿ ಅವರ ಪ್ರೀತಿಯಿಂದ ತಾನು ಸುಖವನ್ನು ಅನುಭವಿಸ್ತಾನೆ. ಎಲ್ಲ ಮಕ್ಕಳು ಪ್ರೀತಿ ಪಟ್ರೆ ತಂದೆ ನಿಜವಾಗಿ ಖುಷಿ ಪಡ್ತಾನೆ ಅಲ್ವಾ? ಹರೇ ಕೃಷ್ಣ. ಭೌತಿಕ ತಂದೆ ಪ್ರಕಾರ ಮಕ್ಕಳು ನಡ್ಕೊಂಡ್ರೆ ಆ ಸಂಸಾರ ಸುಗಮವಾಗಿ ಇರುತ್ತೆ, ಸಂತೋಷ ವಾತಾವರಣ ಅಲ್ವಾ? ತಂದೆ ಖುಷಿಯಲ್ಲಿ ಇರ್ತಾನೆ, ಮಕ್ಕಳು ಖುಷಿಯಲ್ಲಿ ಇರ್ತಾರೆ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತನ ಕುಟುಂಬ ಹೇಗಿರುತ್ತೆ ಅಂದ್ರೆ ದಿವ್ಯ ಕುಟುಂಬ. ಅಲ್ಲಿ ಭಗವಂತ ತನ್ನೆಲ್ಲ ಆ ದಿವ್ಯ ಒಂದು ಭಗವಂತನ ಶುದ್ಧ ಭಕ್ತರು ಇರ್ತಾರೆ ಭಗವಂತನ ಕುಟುಂಬದಲ್ಲಿ. ಅಲ್ಲಿ ಆ ಒಂದು ಆಧ್ಯಾತ್ಮಿಕ ಕುಟುಂಬದಲ್ಲಿ ಆ ರೀತಿ ವ್ಯವಸ್ಥೆ ಇದೆ. ಭಗವಂತ ಆನಂದದಿಂದ ತನ್ನ ದಿವ್ಯ ಭಕ್ತರ ನಡುವೆ ಆನಂದದಿಂದ ಲೀಲೆಗಳಲ್ಲಿ ತೊಡಗಿರುತ್ತಾನೆ. ಸೊ ಆ ಕುಟುಂಬದಲ್ಲಿ ನಾವು ಭಾಗಿಯಾಗಬೇಕು ಅಲ್ವಾ? ಈ ಭೌತಿಕ ಕುಟುಂಬದಲ್ಲಿ ದುಃಖಗಳ ನಡುವೆ ಇರ್ಬೇಕಾ? ಹರೇ ಕೃಷ್ಣ.
ಇದನ್ನ ನಾವು ತಿಳ್ಕೊಳ್ಬೇಕು. ಸೊ ಇದನ್ನೇ ಹೇಳ್ತಾ ಇದ್ದಾರೆ ಮಂತ್ರದಲ್ಲಿ. ಸೊ ಪರಬ್ರಹ್ಮ ಜೀವಾತ್ಮರಂತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗಾಗಿ ಭಗವಂತನು ವ್ಯಕ್ತಿ, ಜೀವಿಗಳು ವ್ಯಕ್ತಿ. ಜೀವಿಗಳು ನಿರಾಕಾರ ಅಲ್ಲ, ಭಗವಂತನು ನಿರಾಕಾರ ಅಲ್ಲ. ಸೊ ಆದರೆ ಇದನ್ನ ನಾವು ತಿಳ್ಕೊಳ್ಬೇಕು. ಇದು ಮಾಯಾವಾದದ ವಿರುದ್ಧ ಅಲ್ವಾ? ಮಾಯಾವಾದದ ಹೇಳ್ತಾರೆ ಭಗವಂತನಿಗೂ ನಿರಾಕಾರ, ನಾವು ಕೂಡ ದೇವರ ಕಳೆದ ಮೇಲೆ ಭಗವಂತನಲ್ಲಿ ಒಂದಾಗೋದು ಅಲ್ವಾ? ಈ ತರ ಅವರು ಹೇಳ್ತಾರೆ. ಆದರೆ ಇಲ್ಲಿ ಏನ್ ಹೇಳ್ತಾರೆ, ಭಗವಂತನು ಒಬ್ಬ ವ್ಯಕ್ತಿ, ಅವನು ದಿವ್ಯ ವ್ಯಕ್ತಿ, ಅವರಿಗೆ ಸಚ್ಚಿದಾನಂದ ರೂಪ ವಿಗ್ರಹ ಇದೆ. ಆಮೇಲೆ ಜೀವಿಗಳಿಗೂ ನಿರಾಕಾರ ಅಲ್ಲ, ಜೀವಿಗಳಿಗೂ ಕೂಡ ವ್ಯಕ್ತಿ ರೂಪ ಇದೆ. ಆದರೆ ಜೀವಿಗಳು ಯಾವಾಗ ಇದನ್ನ ತಿಳ್ಕೊಳ್ತಾರೆ, ಯಾವಾಗ ಪೂರ್ತಿ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ, ಅವ್ರು ಯಾವಾಗ ಭಗವಂತನ ಪಾದಾರವಿಂದಗಳಿಗೆ ಶರಣಾಗ್ತಾರೆ, ಅವರು ಭಗವಂತನ ಲೋಕ ಸೇರ್ಲಿಕ್ಕೆ ಸಾಧ್ಯ. ಅಂತಹ ಮಹಾತ್ಮ ದುರ್ಲಭ ಅಂತೆ. ಯಾರು ದುರ್ಲಭ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಅಂದ್ರೆ ಆ ವಾಸುದೇವನೇ ಸರ್ವಸ್ವ, ಇದನ್ನು ತಿಳ್ಕೊಂಡವರು ಬಹಳ ಕಡಿಮೆ ಅಲ್ವಾ? ಹೌದು. ಈಶಾವಾಸ್ಯ ಇದು ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣ. ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣ. ಆ ಸರ್ವಕಾರಣ ಕಾರಣ ಕೃಷ್ಣ, ಆ ವಾಸುದೇವನೇ ಸರ್ವಸ್ವ. ಇಂತಹ ಮಹಾತ್ಮ ಸಿಕ್ಕೋದು ದುರ್ಲಭ. ಸೊ ಅದು ಯಾವಾಗ ಅರಿವು ಬರುತ್ತೆ, ಆಗ ಭಗವಂತನ ಪಾದಾರವಿಂದಗಳಿಗೆ ವ್ಯಕ್ತಿ ಶರಣಾಗ್ತಾನೆ ಅಲ್ವಾ? ಯಾವಾಗ ಈ ಸ್ಥಿತಿ, ಯಾವ ಸ್ಥಿತಿ? ವಾಸುದೇವನೇ ಸರ್ವಸ್ವ, ಈ ಸ್ಥಿತಿಯನ್ನು ನಾವು ತಲುಪಿದರೆ ನಮ್ಮ ಜೀವನದಲ್ಲಿ ಅನುಭವಿಸುವ ಐಹಿಕ ಸಂಸಾರದ ಮಾಯೆಯಾಗಲಿ, ದುಃಖಗಳಾಗಲಿ, ಜನನ ಮರಣಗಳಾಗಲಿ ಇರುವುದಿಲ್ಲ. ಇದು ಈಶೋಪನಿಷತ್ತಿನ ಈ ಮಂತ್ರದಿಂದ ತಿಳಿದು ಬರುವ ವಿಷಯ. ಇಲ್ಲಿ ಕಾಮೋಹ ಬೇಡ ಮಾತಾಜಿ. ಹರೇ ಕೃಷ್ಣ. ಏನ್ ಬೇಡ? ಹರೇ ಕೃಷ್ಣ. ಏನ್ ಬೇಡ ಮಾತಾಜಿ? ಲೋಕದಲ್ಲಿ ಜೀವನ. ಹರೇ ಕೃಷ್ಣ. ಅದು ಬೇಡ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಶರಣಾಗ್ಬೇಕು. ಇಲ್ಲಿ ಶ್ಲೋಕವೇ ಹೋಯ್ತು. ಕಾಮೋಹ, ಇಲ್ಲಿ ಕಾಮೋಹ ಕಾಶೋಕ ಅಲ್ವಾ? ಕೋಮೋಹ ಕಾಶೋಕ. ಎಲ್ಲಿ ಮೋಹ, ಎಲ್ಲಿ ಶೋಕ, ನಮಗೆ ಎಲ್ಲಿ ಅಟ್ಯಾಚ್ಮೆಂಟ್? ಇದು ಬೇಡ. ಯಾಕೆಂದ್ರೆ ಇದು ದುಃಖಕ್ಕೆ ಮೂಲ ಅಲ್ವಾ? ಅದಕ್ಕೆ ನಮಗ್ ಬೇಡ ಅಂದ್ರೆ ನಾವೇನ್ ಮಾಡ್ಬೇಕು? ಯಾವ ಸ್ಥಿತಿ ತಲುಪಬೇಕು? ವಾಸುದೇವನೇ ಸರ್ವಸ್ವ, ಈ ಸ್ಥಿತಿ ತಲುಪಬೇಕು ಅಲ್ವಾ? ವಾಸುದೇವನೇ ಸರ್ವಸ್ವ, ಕೃಷ್ಣನೇ ಸರ್ವಸ್ವ. ಈ ಸ್ಥಿತಿ ಯಾವಾಗ ನಾವು ತಲುಪ್ಕೊಂಡೆ, ಸರ್ವಸ್ವ ಅಂದ್ರೆ ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ಎಲ್ಲವೂ ನೀನಯ್ಯ, ತುಕಾಯನ್ನ ಮಾತಿದಯ್ಯ, ಪಾಂಡುರಂಗ ರಂಗಯ್ಯ ಅಲ್ವಾ? ಆ ಸ್ಥಿತಿ ತಲುಪೋದು. ಆ ಸ್ಥಿತಿ ತಲುಪಿದರೆ ನಮಗೆ ಈ ಐಕ ಸಂಸಾರದಲ್ಲಿ ದುಃಖ, ಕಷ್ಟ, ಆಮೇಲೆ ಜನ್ಮ ಬರುತ್ತದೆ, ಮೃತ್ಯು ಬರುತ್ತದೆ, ಹುಟ್ಟು ಸಾವು ಎಲ್ಲವೂ ಕಷ್ಟವೇ. ಹುಟ್ಟುವುದು ಕಷ್ಟ, ಸಾಯುವುದು ಕಷ್ಟವೇ, ಬದುಕುವುದು ಕಷ್ಟ ಅಲ್ವಾ? ಈ ಭೌತಿಕದಲ್ಲಿ ಯಾಕೆಂದ್ರೆ ತ್ರಿವಿಧ ತಾಪತ್ರಯಗಳು, ಒಂದಲ್ಲ ಒಂದು ತಾಪತ್ರಯ ಇದ್ದೇ ಇದೆ ಅಲ್ವಾ? ಪದಂ ದ್ವಿಪದಂ. ಆದ್ದರಿಂದ ಇದರಿಂದ ದಾಟಬೇಕು ಅಂದ್ರೆ ನಾವು ಯಾವ ಸ್ಥಿತಿಗೆ ಬರಬೇಕು? ವಾಸುದೇವಂ ಸರ್ವಂ ಇತಿ. ಸೊ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವ ಕಾರಣ ಕಾರಣ. ಭಗವಂತನೇ ಎಲ್ಲವೂ ಕಾರಣ. ಅದರಿಂದ ಭಗವಂತನ ಪಾದಾರವಿಂದಗಳಿಗೆ ಶರಣಾಗಬೇಕು. ಆದ್ಮೇಲೆ ಭಕ್ತಿ ಸೇವೆ ಅದೇ ನಮಗೆ ಇದೊಂದೇ ಮದ್ದು, ನಮಗೆ ಬೇರೆ ಯಾವುದೂ ಇಲ್ಲ ಅಲ್ಲ. ಇದೆಯಾ ಯಾವ್ದಾದ್ರು ಹರಿ ಕೃಷ್ಣ? ಇಲ್ಲ. ಸೊ ಇನ್ನೊಂದು ಶ್ಲೋಕ ಮಾಡೋಣ. ಮಂತ್ರ 8 ನೋಡೋಣ. ಸಾ ಪರ್ಯಗಾತ್ ಶುಕ್ರಂ ಅಕಾಯಂ ಆವೃಣಂ ಅಸ್ನಾವಿರಂ ಶುದ್ಧಂ ಅಪಾಪ ವಿದ್ಧಂ ಕವಿರ್ಮನೀಷಿ ಪರಿಭೂರ್ ಸ್ವಯಂಭೂರ್ ಯಥಾ ತತ್ಯತೋ ಅರ್ಥಾನ್ ವ್ಯವದಾತ್ ಶಾಶ್ವತೀಭ್ಯಃ ಸಮಾಭ್ಯಃ. ರಿಪೀಟ್ ಮಾಡೋಣ. ಸಾ ಪರ್ಯಗಾತ್ ಶುಕ್ರಂ ಅಕಾಯಂ ಅಕಾಯಂ ಆವೃಣಂ
ಕಾಯಮುದ್ರಂ ಅಸ್ನಾವಿರಂ ಶುದ್ಧಂ ಅಸ್ನಾವಿರಂ ಸಾವಿರಂ ಶುದ್ಧಂ ಅಪಾಪವಿದ್ಧಂ ಅಪಾಪವಿದ್ಧಂ ಕವಿರ್ಮನೀಷಿ ಪರಿಭೂರ್ ಕವಿರ್ಮನೀಷಿ ಪರಿಭೂ ಸ್ವಯಂಭೂರ್ ಸ್ವಯಂಭೂರಿ ಸ್ವಯಂಭೂರ್ ಯಥಾ ತತ್ಯತೋ ಅರ್ಥಾನ್ ವ್ಯವದಾತ್ ಶಾಶ್ವತೀಭ್ಯಃ ಸಮಾಭ್ಯಃ ಕೃಷ್ಣ ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದ ಕಿ ಜೈ. ಅಂತಹ ವ್ಯಕ್ತಿಯು ಎಲ್ಲರಿಗಿಂತ ಶ್ರೇಷ್ಠನು, ನಿರಾಕಾರನು, ಸರ್ವಜ್ಞನು, ವ್ರಣವಿಲ್ಲದವನು, ನರಗಳಿಲ್ಲದವನು, ಶುದ್ಧನು, ಕಲ್ಮಶರಹಿತನು, ಸ್ವಯಂಪೂರ್ಣ ತತ್ವಜ್ಞನು, ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರ ಇಚ್ಛೆಯನ್ನು ನೆರವೇರಿಸುತ್ತಿರುವವನು ಆದವನನ್ನು ಯಥಾವತ್ತಾಗಿ ತಿಳಿಯಬೇಕು. ಅದರಿಂದ ನಾವು ಯಾರನ್ನು ತಿಳ್ಕೊಳ್ಬೇಕು? ಭಗವಂತನ ನಿಜವಾದ ಸ್ವರೂಪದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಅಲ್ಲಿ ಈ ಮಂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವಂತನಿಗೆ ನಿತ್ಯ ಅಂದ್ರೆ ಶಾಶ್ವತವಾದ ಶರೀರ ಇದೆ. ಅವನು ದಿವ್ಯ ಅಂತಂದ್ರೆ ಅದು ಭೌತಿಕ ಅಲ್ಲ. ಮತ್ತು ಆ ಸ್ವರೂಪದ ವಿವರಣೆ ಏನು? ಈ ಸ್ವರೂಪದಲ್ಲಿ ನಮ್ಗೇನ್ ಗೊತ್ತಾಗುತ್ತೆ? ಅವನು ನಿರಾಕಾರ ಅಲ್ಲ, ಅವನಿಗೆ ದಿವ್ಯ ರೂಪ, ಸಚ್ಚಿದಾನಂದ ವಿಗ್ರಹ. ಸೊ ಆ ರೂಪ ಲೌಕಿಕ ಜಗತ್ತಿನ ರೂಪದಂತೆ ಇಲ್ಲವೇ ಇಲ್ಲ. ಭಗವಂತನ ರೂಪ ನಮಗೆ ಈ ಭೌತಿಕ ಪ್ರಪಂಚದ ರೂಪದ ತರ ಅಲ್ಲ. ಈ ಭೌತಿಕ ಪ್ರಪಂಚದ ರೂಪಕ್ಕೇನಿದೆ? ಅದು ಭೌತ ದೇಹ ಅಲ್ವಾ? ನರನಾಡಿಗಳು ಇರಬೇಕು, ಅಂಗರಚನಾ ಶಾಸ್ತ್ರ ಅಂದ್ರೆ ಅನಾಟಮಿ ಪ್ರಕಾರ ಅಲ್ವಾ? ಭೌತಿಕ ಶರೀರದಲ್ಲಿ ಎಲ್ಲ ಇರಬೇಕು. ಎಲ್ಲ ನರ, ನಾಡಿ, ರಕ್ತ, ಮಜ್ಜೆ, ಮೂಳೆ ಎಲ್ಲ ಇರಬೇಕು ಅಲ್ವಾ? ಆದರೆ ಭಗವಂತನ ಶರೀರ ಈ ತರ ಅಲ್ಲ. ಸೊ ಅವನು ನಿರಾಕಾರ ಅಲ್ಲ, ಅವನಿಗೆ ಸ್ಪೆಷಲ್ ಭಗವಂತನ ಶರೀರ ಅಲ್ವಾ? ಸೊ ಆ ಶರೀರದಲ್ಲಿ ಈ ರೀತಿಯಾದ ನಮಗೆ ಇರ್ತಕ್ಕಂತ ನರನಾಡಿಗಳು ಆ ತರ ಇಲ್ಲ. ಸೊ ಹಾಗಾಗಿ ಭಗವಂತ ಅವನು ಶರೀರ, ನಾವು ಹೇಗೆ ಶರೀರ ಪಡ್ಕೊಳ್ತೇವೆ? ನಮ್ಮ ಕರ್ಮಾನುಸಾರವಾಗಿ ನಮ್ಗೆ ಶರೀರ ಸಿಕ್ಕುತ್ತೆ ಅಲ್ವಾ? ನಮ್ಮ ಕರ್ಮಫಲಕ್ಕೆ ತಕ್ಕಂತೆ ತಂದೆ ತಾಯಿ ಯಾವ ಶರೀರ, ಮನುಷ್ಯರ ಶರೀರವ ಅಥವಾ ಪ್ರಾಣಿಗಳ ಶರೀರವ ಅಥವಾ ಗಿಡ ಮರಗಳು ಅಥವಾ ದೇವತೆಗಳ ಶರೀರವೋ, ಅದೆಲ್ಲ ನಮ್ಮ ಕರ್ಮಾನುಸಾರ ಅಲ್ವಾ? ಹೌದು ಆದ್ರೆ ಭಗವಂತನ ಶರೀರ ಆ ತರ ಅಲ್ಲ. ಅವನಿಗೆ ಮಾಯೆಯ ಒಂದು ಕರ್ಮದ ಆ ಬಂಧನ ಅದು ಇರೋದಿಲ್ಲ. ಆಮೇಲೆ ಭಗವಂತನ ಶರೀರ ಹೇಗಿರುತ್ತೆ ಅಂದ್ರೆ, ಅವನ ದೇಹ, ಅವನ ಮನಸ್ಸು ಇದಕ್ಕೆ ಭೇದ ಇಲ್ಲ. ಅಂದ್ರೆ ಭಗವಂತನಿಗೆ ಸೂಕ್ಷ್ಮ ಶರೀರ, ಸ್ಥೂಲಕಾಯ ಈ ತರ ಇರೋದಿಲ್ಲ. ಭಗವಂತನ ಶರೀರ ಅಂತಂದ್ರೆ ಅವನ ಶರೀರ, ಇಡೀ ಶರೀರವೆಲ್ಲವೂ ಕೂಡ ಆ ಪರಮಾತ್ಮನೇ. ಈಗ ನಮ್ಗೇನಿದೆ? ಆತ್ಮ ಇದೆ, ಆತ್ಮದ ಮೇಲೆ 2 ಹೊದಿಕೆ ಇದೆ, ಸೂಕ್ಷ್ಮಕಾಯ, ಸ್ಥೂಲಕಾಯ. ಭಗವಂತನಿಗೆ ಆ ಥರ ಅಲ್ಲ, ಹೊದಿಕೆಗಳಿಲ್ಲ. ಅವನ ಇಡೀ ಶರೀರವೇ ಸಚ್ಚಿದಾನಂದ ವಿಗ್ರಹ. ನಮ್ಮಲ್ಲಿ ನಮ್ಮ ಶರೀರದಲ್ಲಿ ಒಂದು ಸಣ್ಣ ಕಿಡಿ ಇರುತ್ತೆ ಆತ್ಮದ ಹಾಗೆ. ಆತ್ಮ ಒಂದು ಕಿಡಿ ಅಲ್ವಾ? 10,001 ಭಾಗ ಕೂದಲಿನ ಅಲ್ವಾ? ಅದು ಕೂದಲಿನ 10,000 ಭಾಗ ಮಾಡಿದ್ರೆ ಅದು ಒಂದು ಭಾಗ ನಮ್ಮ ಆತ್ಮದ ಕಿಡಿ. ಆದರೆ ಆ ಆತ್ಮದ ಕಿಡಿ ಮೇಲೆ ನಮ್ಗೊಂದು ಕಣ್ಣಿಗೆ ಕಾಣುವ ಸ್ಥೂಲಕಾಯ ಇರುತ್ತೆ, ಅದರ ಒಳಗಡೆ ಒಂದು ಸೂಕ್ಷ್ಮಕಾಯ ಇರುತ್ತೆ. ಆ ಸೂಕ್ಷ್ಮಕಾಯ ಮನಸ್ಸಿನಿಂದಾಗಿರುತ್ತೆ, ಮನಸ್ಸು, ಬುದ್ಧಿ, ಅಹಂಕಾರ. ಅದರ ಒಳಗಡೆ ಆತ್ಮ ಇರುತ್ತೆ. ಆದರೆ ಭಗವಂತನ ಶರೀರ ಈ ತರ ಅಲ್ಲ. ಭಗವಂತನ ಇಡೀ ಶರೀರವೇ ಸಚ್ಚಿದಾನಂದ ವಿಗ್ರಹ. ಅವನಿಗೆ ಸ್ಥೂಲಕಾಯ, ಸೂಕ್ಷ್ಮಕಾಯ ಇಲ್ಲ. ಸೊ ಅವನದೆಲ್ಲವೂ ಸಚ್ಚಿದಾನಂದ ವಿಗ್ರಹ. ಸೊ ಅಂದ್ರೆ ಪ್ರತಿಯೊಂದು ಆಧ್ಯಾತ್ಮಿಕ. ನಮ್ಮದಲ್ಲಿ ಆತ್ಮ ಮಾತ್ರ ಆಧ್ಯಾತ್ಮಿಕ ಅಲ್ವಾ? ಬಾಕಿ ಎಲ್ಲ ಭೌತಿಕ ಅಲ್ವಾ? ಹೌದು ಮಾತಾಜಿ. ನಾವು ಅಂತಂದ್ರೆ ನಮ್ಮ ಜೀವಿ ಆ ಆತ್ಮ ಒಂದೇ ಆಧ್ಯಾತ್ಮಿಕ, ಬಾಕಿ ಎಲ್ಲ ಭೌತಿಕ. ಸ್ಥೂಲಕಾಯ, ಸೂಕ್ಷ್ಮಕಾಯ ಭೌತಿಕ. ಸೊ ಅವನ ಶರೀರ ಹೇಗೆ ಕೇಳಿದ್ರೆ, ಅವನು ಸಚ್ಚಿದಾನಂದ ವಿಗ್ರಹ. ಆದರೆ ಅವನ ಈಗ ನಮ್ಮ ನಾವು ಕೈಯಿಂದ ಕೆಲಸ ಮಾಡ್ಬೋದು, ಕೈಯಿಂದ ಊಟ ಮಾಡ್ಬೋದು, ಕೈಯಿಂದ ಬರಿಬಹುದು. ಆದ್ರೆ ನಮ್ಗೆ ಕೈಯಿಂದ ನಡಿಲಿಕ್ಕಾಗತ್ತಾ? ಇಲ್ಲ. ಸೊ ನಮ್ಮ ಕಾಲಿಂದ ನಡಿಬಹುದು, ಕಾಲಿಂದ ಊಟ ಮಾಡ್ಲಿಕ್ಕಾಗತ್ತಾ? ನಮ್ಮ ಕಣ್ಣಿಂದ ನೋಡ್ಬೋದು, ಕಣ್ಣಿಂದ ನಮ್ಗೆ ಮಕ್ಕಳನ್ನ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಕಿವಿಯಿಂದ ಕೇಳ್ಬಹುದು ನಾವು, ಸೊ ಕಿವಿಯಿಂದ ಊಟ ಮಾಡ್ಲಿಕ್ಕಾಗತ್ತಾ? ಆದ್ರೆ ಭಗವಂತನ ಇಂದ್ರಿಯಗಳು ಆತರ ಯಾವ ಇಂದ್ರಿಯಗಳು ಕೂಡ ಏನು ಕೆಲಸ ಕೂಡ ಮಾಡಬಹುದು. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ. ಅಂದ್ರೆ ಅವನ ಇಂದ್ರಿಯಗಳು, ಭಗವಂತನ ಇಂದ್ರಿಯಗಳು ಯಾವ ಕೆಲಸವನ್ನು ಕೂಡ ಮಾಡಬಹುದು. ಇದು ಭಗವಂತನ ಶರೀರದ ಒಂದು ವಿಶೇಷವಾದ ಮಹಿಮೆ. ಅವನು ಅಂದ್ರೆ ಭಗವಂತ ಕೈಗಳಿಂದ ನಡೆಯಬಲ್ಲ,
ಕಾಲುಗಳಿಂದ ವಸ್ತುವನ್ನು ಸ್ವೀಕರಿಸಬಲ್ಲ. ಇದನ್ನು ನೋಡಿ, ಕೈ ಕಾಲುಗಳಿಂದ ನೋಡಬಲ್ಲ, ಆ ಕಣ್ಣುಗಳಿಂದ ತಿನ್ನಬಲ್ಲ, ಹಾಗಾಗಿ ಕಣ್ಣುಗಳಿಂದ ಗರ್ಭಾಧಾನ ಮಾಡಬಲ್ಲ. ಸಾ ಐಕ್ಷತಿ ಅಂತ ಹೇಳಿದ್ದಾರೆ. ಆ ಪ್ರಕೃತಿ ಮೇಲೆ ಕಣ್ಣೋಟ ಹಾಕಿದ್ರೆ ಪ್ರಕೃತಿ ಗರ್ಭೀಕೃತವಾಗುತ್ತೆ. ಸೊ ಹಾಗಾಗಿ ಅವನ ಕೈಗಳು ಕಾಲುಗಳು ಆ ಭಗವಂತನಿಗೆ ನಮ್ಮ ಹಾಗೆ ಕೈಗಳು ಕಾಲುಗಳಿದೆ, ಆದರೆ ನಮ್ಮಂಥ ಕೈಗಳು ಕಾಲುಗಳು ಅಲ್ಲ. ನಮ್ಮ ಕೈಗಳು ಕಾಲುಗಳು ಐಹಿಕವಾದ ಕೈಗಳು ಕಾಲುಗಳು. ಸೊ ಆದರೆ ಅವನ ಕೈಗಳು ಕಾಲುಗಳು ಆಧ್ಯಾತ್ಮಿಕೃತ, ಅವನ ಇಡೀ ಶರೀರವೇ ಆಧ್ಯಾತ್ಮಿಕೃತ. ಸೊ ಹಾಗಾಗಿ ಅವನು ಎಲ್ಲರಿಗಿಂತ ಜೋರಾಗಿ ಓಡಬಲ್ಲ ಅಲ್ವಾ. ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಈಗ ಒಂದು ಪ್ರಹ್ಲಾದನಿಗಾಗಲಿ ಧ್ರುವ ಮಹಾರಾಜನಿಗಾಗಲಿ ಕ್ಷಣ ಮಾತ್ರದಲ್ಲಿ ಭಕ್ತರಿಗೆ, ಶುದ್ಧ ಭಕ್ತರಿಗೆ ಪ್ರತ್ಯಕ್ಷ. ಹಾಗಾಗಿ ಎಲ್ಲರಿಗಿಂತ ವೇಗವಾಗಿ ಓಡಬಲ್ಲ. ಅವನು ಶುಕ್ರಂ ಅಂದ್ರೆ ಅವನು ಸರ್ವಶಕ್ತ ಅಲ್ವಾ. ಸರ್ವಶಕ್ತ, ಏನ್ ಬೇಕಾದ್ರೂ ಮಾಡಬಲ್ಲ. ಆಮೇಲೆ ಅರ್ಚಾ ವಿಗ್ರಹಕ್ಕೂ ಅವನ ಮೂಲ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಅರ್ಚಾ ವಿಗ್ರಹ ಅಂದ್ರೆ ಭಗವಂತನ ಅವತಾರ. ಸೊ ಆ ಅರ್ಚಾ ವಿಗ್ರಹ ಅಂದ್ರೆ ನಮ್ಗೆ ಕಣ್ಣಿಗೆ ಏನ್ ಕಾಣುತ್ತೆ, ಭೌತಿಕವಾಗಿ ಕಾಣುತ್ತೆ ಅಲ್ವಾ, ಲೋಹವಾಗಿ ಅಥವಾ ಒಂದೇ ಮರವಾಗಿ ಅಥವಾ ಕಲ್ಲಾಗಿ ಕಾಣುತ್ತೆ ಅಲ್ವಾ. ಆದರೆ ಅದು ಭೌತಿಕ ಅಲ್ಲ, ಯಾಕೆಂದ್ರೆ ಅಲ್ಲಿ ಭಗವಂತ ಬಂದು ನೆಲೆಗೊಂಡಿದ್ದಾನೆ. ಸೊ ಹಾಗಾಗಿ ಇಡೀ ಆ ಅರ್ಚಾ ವಿಗ್ರಹ ಆಧ್ಯಾತ್ಮಿಕೃತ ಆಗತ್ತೆ. ಈ ಅರ್ಚಾ ವಿಗ್ರಹ ಯಾಕೆ ಬರುತ್ತೆ ಅಂತ ಶೀಲ ಪ್ರಭುಪಾದರು ಹೇಳ್ತಾರೆ. ಅರ್ಚಾ ವಿಗ್ರಹ ಅದು ಒಂದು ಆಚಾರ್ಯರ ಕೋರಿಕೆ ಮೇಲೆ ಬರುತ್ತೆ. ಅದು ನಮಗೆ ಏನೇನ್ ಮಾಡುತ್ತೆ, ನಮ್ಮ ಮೇಲೆ ಒಂದು ಕರುಣೆಯಿಂದ ಬಂದಿರ್ತಾನೆ ಭಗವಂತ. ಯಾಕೆಂದ್ರೆ ನಮಗೆ ಭಗವಂತನ ಕಾಣಕ್ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಅವನು ವಿಗ್ರಹ ರೂಪದಲ್ಲಿ ದರ್ಶನ ಕೊಡ್ತಾನೆ, ವಿಗ್ರಹ ರೂಪದಲ್ಲಿ ಸೇವೆ ಮಾಡಿಸ್ಕೊಡ್ತಾನೆ, ನಮಗೆ ಸೇವಾ ಭಾಗ್ಯವನ್ನು ಕೊಡ್ತಾನೆ ಅಲ್ವಾ. ಹರೇ ಕೃಷ್ಣ. ಸೇವೆ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಕಲ್ಮಶಗಳು, ನಮ್ಮ ಒಂದು ಇದರಲ್ಲಿ ಇರ್ತಕ್ಕಂಥ ಕಲ್ಮಶಗಳು ಮನಸ್ಸಿನಲ್ಲಿ ಒಂದು ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಪ್ರಜ್ಞೆ ಎಲ್ಲವೂ ಕೂಡ ಶುದ್ಧವಾಗತ್ತೆ. ಸೊ ಅದಕ್ಕಾಗಿ ಅರ್ಚ ಅವತಾರ, ಭಗವಂತ ಏನ್ ಹೇಳ್ತಾರೆ ಅದಕ್ಕೆ, ಅರ್ಚ ಅವತಾರ ಅಂತ ಹೇಳ್ತಾರೆ. ನಮ್ಗೆ ಅವತಾರಗಳು ಯಾವ್ದಾದ್ರು ಕಣ್ಣಿಗೆ ಕಂಡಿದೆಯಾ? ಯಾವುದೂ ಇಲ್ಲ ಅಲ್ವಾ. ಆದರೆ ಭಗವಂತ ಕಲಿಯುಗದಲ್ಲಿ ಹೇಗ್ ಬರ್ತಾನೆ, ಅರ್ಚಾವತಾರವಾಗಿ ಬರ್ತಾನೆ. ಆಮೇಲೆ ಭಗವಂತ ಆ ಒಂದು ಭಾಗವತ ಗ್ರಂಥಾವತಾರವಾಗಿ ಬರ್ತಾನೆ. ನಾಮ ಅವತಾರ, ಹರೇ ಕೃಷ್ಣ ಮಹಾಮಂತ್ರ ನಾಮ ಅವತಾರವಾಗಿ ಬರ್ತಾನೆ. ಸೊ ಹಾಗಾಗಿ ನಮ್ಮ ಮೇಲೆ ಅವ್ಯಾಜ ಕರುಣೆ. ಯಾಕೆ, ನಮ್ಮನ್ನು ಶುದ್ಧೀಕರಣ ಮಾಡಿ ನಮ್ಮ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು, ಈ ಕರುಣೆಯಿಂದ ಬರ್ತಾನೆ. ನಮಗೆ ಆ ಸೇವೆ ಮಾಡುವ ಭಾಗ್ಯವನ್ನು ಕೊಡ್ತಾನೆ. ಸೊ ಹಾಗಾಗಿ ಭಗವಂತನ ಈಗ ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ, ಆಮೇಲೆ ಭಗವಂತ ಚೈತನ್ಯ ಮಹಾಪ್ರಭುವಾಗಿ ಬಂದ. ಸೊ ಹಾಗಾದ್ರೆ ಭೌತ ಶರೀರ ಅಂತ ನಾವು ತಿಳ್ಕೊಂಡ್ರೆ ಅದೇನ್ ಹೇಳ್ತಾರೆ, ಅದು ಅಲ್ಪಮತಿಗಳು, ಪತಿತರು ಆತರ ತಿಳ್ಕೊಳ್ತಾರೆ ಅಲ್ವಾ. ಅವಜಾನಂತಿ ಮಾ ಮೂಢ ಮಾನುಷೀಂ ತನು ಶ್ರುತಃ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರ. ನಾನು ಈಗ ಭೌತಿಕ ಪ್ರಪಂಚದಲ್ಲಿ ಬರ್ತೇನೆ, ಬಂದ್ರೆ ಜನರಿಗೆ ಗೊತ್ತೇ ಆಗೋದಿಲ್ಲ. ಅವರು ಏನ್ ತಿಳ್ಕೊಳ್ತಾರೆ, ಕುಂತಿ ದೇವಿಯ ಮಾತ್ರ ಪಾಂಡವರಿಗೆ ಗೊತ್ತಿತ್ತು ಕೃಷ್ಣ ಅಂತ, ಭಗವದ್ ಭಕ್ತರಿಗೆ ಗೊತ್ತಾಗತ್ತೆ, ಶುದ್ಧ ಭಕ್ತರಿಗೆ. ಆದರೆ ದುರ್ಯೋಧನಿಗಾಗಲಿ ಕೌರವರಿಗಾಗಲಿ ಅಥವಾ ಆ ಶಿಶುಪಾಲನಿಗಾಗಲಿ ಗೊತ್ತಾಯ್ತಾ? ಇಲ್ಲ. ಅದಕ್ಕೆ ಯಾಕೆ ಮೋಗಾಶ ಮೋಗ ಕರ್ಮಾಣ ಮೋಗ ಜ್ಞಾನಾವಿಚೇತಸಃ. ಭಗವಂತನ ಬಗ್ಗೆ ಅಲ್ಪ ರೂಪವಾಗಿ ಮಾಡೋರಿಗೆಲ್ಲ ಅವರ ಜ್ಞಾನ ಎಲ್ಲ ವೇಸ್ಟ್. ಯಾಕಂದ್ರೆ ಭಗವಂತನ ತಮ್ಮ ಲೆವೆಲ್ಗೆ ತಂದುಕೊಳ್ತಾರೆ. ಸೊ ಹಾಗಾಗಿ ಒಬ್ಬನ ಶರಣಾಗತಿಗೆ ತಕ್ಕಂತೆ ಭಗವಂತನನ್ನು ಅರಿಯಬಹುದು. ಏಯತಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಎಷ್ಟು ಶರಣಾಗ್ತಾರೆ ಅಷ್ಟು ಪ್ರಕಾರ ನಾನು ಅವರಿಗೆ ಅನುಗ್ರಹವನ್ನು ಕೊಡ್ತೇನೆ. ಹಾಗಾಗಿ ನಾವು ಯಾಕೆ ಜೀವನದಲ್ಲಿ ಪತನ ಹೊಂದಿದ್ದೇವೆ ಅಂದರೆ, ನಾವು ಭಗವಂತನಿಗೂ ನಮಗೂ ಇರುವ ಸಂಬಂಧವನ್ನು ನಾವು ಮರೆತಿದ್ದೇವೆ. ನಾವು ಯಾಕೆ ಕಷ್ಟದಲ್ಲಿ ಇದ್ದೇವೆ, ನಾವು ಭಗವಂತನಿಗೆ ನಮಗೆ ಇರುವ ಸಂಬಂಧವನ್ನು ಮರೆತಿದ್ದೇವೆ. ನಮಗೆ ಒಬ್ಬ ಪರಮಪಿತ ಇದ್ದಾನೆ, ಅವನು ತುಂಬಾ ಶ್ರೀಮಂತ, ಅವನು ತುಂಬಾ ಎಲ್ಲವನ್ನೂ ನಮ್ಗೆ ಒಳ್ಳೇದನ್ನು ಮಾಡುವನು. ಅವನನ್ನೇ ನಾವು ಮರೆತುಕೊಂಡು ಭಿಕ್ಷೆ ಬೇಡ್ತಾ ಇದ್ರೆ ಏನಾಗುತ್ತೆ? ಹರೇ ಕೃಷ್ಣ. ಅದು ನಮ್ಮ ಪರಿಸ್ಥಿತಿ ಅಲ್ವಾ. ಹಾಗಾಗಿ ಅನಾದಿ ಕಾಲದಿಂದ ಜೀವಿಗಳಿಗೆ ಎಲ್ಲವನ್ನೂ ವಸ್ತುವನ್ನು ಕೊಡ್ತಾ ಇದ್ದಾನೆ. ಎಷ್ಟು ಕಾಲದಿಂದ ಇಲ್ಲಿ ಸೂರ್ಯ ಬರ್ತಾ ಇದ್ದಾನೆ ಗೊತ್ತಿದೆಯಾ? ಎಷ್ಟು ಕಾಲದಿಂದ ಮಳೆಗಳು ಬರ್ತಾ ಇದೆ ಗೊತ್ತಿದೆಯಾ? ಎಷ್ಟು ಕಾಲದಿಂದ ಗಾಳಿ ಇದೆ ಗೊತ್ತಿದೆಯಾ ನಮಗೆ? ಗೊತ್ತಿಲ್ಲ. ವಿಜ್ಞಾನಿಗಳು ಕಂಡುಹಿಡಿತಾರೆ, ಆದ್ರೆ ಅವ್ರಿಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಿಂದ ಈ ಗಾಳಿ ಮಳೆ, ಈ ಸೂರ್ಯ ಇದ್ದಾನೆ, ಎಲ್ಲ ಭೂಮಿಯಲ್ಲಿ ಬೆಳೆ ಆಗ್ತಾ ಇದೆ, ಯಾರಿಗೂ ಗೊತ್ತಿಲ್ಲ. ಎಲ್ಲ ಕಾಲದಿಂದ, ಅನಾದಿ ಕಾಲದಿಂದ ಅನಂತ ಕಾಲದವರಿಗೂ ಒದಗಿಸ್ತಾನೆ ಅವನು. ಜೀವಿ ಯಾವುದೋ ಬಯಸ್ತಾನೆ, ಆದರೆ ಅವನ ಬಯಕೆಗೆ ತಕ್ಕಂತೆ ಭಗವಂತ ಅನುಗ್ರಹ ಮಾಡ್ತಾನೆ, ಅವನ ಕರ್ಮ ಫಲಕ್ಕೆ ಅನುಸಾರವಾಗಿ ಅರ್ಹ ಮಾಡ್ತಾನೆ.
ಸೊ ಹಾಗಾಗಿ ಭಗವಂತನಿಲ್ಲದೆ ತೇನ ವಿನ ತೃಣಮಪಿ ನ ವಿಚಲತಿ, ಭಗವಂತನಿಲ್ಲದೆ ಯಾವುದು ಕೂಡ ದೊರಕೋದಿಲ್ಲ. ಒಬ್ಬನಿಗೆ ಒಂದು ಒಂದು ಏನಾದರೂ ಒಂದು ನೌಕರಿ ಸಿಗಬೇಕು ಅಥವಾ ಏನೋ ಅದಕ್ಕೆ ಅವನಿಗೆ ಅರ್ಹತೆ ಇದ್ರೂ ಕೂಡ ಅವನಿಗೆ ಅಲ್ಲಿ ಸಿಕ್ಕಬೇಕು ಅಂದರೆ ಭಗವಂತನ ಸ್ಯಾಂಕ್ಷನ್ ಇರಬೇಕು. ಯಾವುದೇ ವಿಚಾರವಾಗಲಿ ನಮಗೆ ಸಿಕ್ಕಬೇಕು ಅಂದರೆ ಅದು ಸ್ಯಾಂಕ್ಷನ್ ಇರಬೇಕು. ಅದು ಈ ಸ್ಯಾಂಕ್ಷನ್ ಹೇಗೆ ಮಾಡ್ತಾನೆ? ಅವನು ಪಾರ್ಷಿಯಲ್ ಅಲ್ಲ. ಸುಹೃದಂ ಸರ್ವಭೂತಾನಾಂ, ಅವರವರ ಕರ್ಮಕ್ಕೆ ಅನುಸಾರವಾಗಿ ಆ ಕರ್ಮಫಲದಲ್ಲಿ ಅಲ್ಲಿ ಏನಾದರೂ ಇದ್ದರೆ ಅದನ್ನು ಕೊಡ್ತಾನೆ. ಸೊ ಹಾಗಾಗಿ ಸಾಮಾನ್ಯವಾಗಿ ನಮಗೆ ಜೀವಿಗಳಿಗೆ ಬದ್ಧಾತ್ಮರಿಗೆ ಏನು ಕೇಳಬೇಕು ಭಗವಂತನ ಹತ್ರ ಗೊತ್ತಿಲ್ಲ ಅಲ್ವಾ? ಭಗವಂತ ಬಂದ್ಬಿಟ್ರೆ ನಾವೇನು ಕೇಳ್ತೇವೆ? ನಂಗೆ ಅದು ಕೊಡು, ಇದು ಕೊಡು, ಮಕ್ಕಳು ಕೊಡು, ಧನಂ ದೇಹಿ ಧಾನ್ಯಂ ದೇಹಿ, ಎಲ್ಲವೂ ದೇಹಿ ದೇಹಿ ಅಂತ ಬೇಡ್ಕೊಂಡ್ಬಿಡ್ತೇವೆ. ನಮ್ಗೆ ಗೊತ್ತಿಲ್ಲ, ನಮಗೆ ಭೌತಿಕಕ್ಕೆ ನಾವು ಬೇಡ್ಕೊಂಡ್ಬಿಡ್ತೇವೆ. ಆದರೆ ಆ ಭಗವಂತನ ದಿವ್ಯ ಸೇವೆ ಮಾಡುವ ಭಕ್ತ ಏನ್ ಬೇಡ್ಕೊಳ್ತಾನೆ? ದಿವ್ಯ ಸಾನ್ನಿಧ್ಯ ಬೇಕು ಅಂತ ಕೇಳ್ತಾನಂತೆ. ಸೊ ಅದಕ್ಕೆ ಹೇಳ್ತಾನೆ, ನದ ನಮ್ನ ಜನಂನ ಸುಂದರಿ ಕವಿತಾಮಾಂ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರಿ ಭವತಾತ್ ಭಕ್ತಿರ್ ಆಯಿತು ಕೀತುಯಿ. ಆಯಿತುಕಿ ಭಕ್ತಿಯನ್ನು ಕೊಡಪ್ಪ, ನನಗೆ ಬೇಡ, ನನಗೆ ಧನ ಬೇಡ, ನನಗೆ ಸುಂದರಿಯಾದ ಹೆಂಡತಿ ಬೇಡ, ಹಣ ಬೇಡ, ಸಂಪತ್ತು ಬೇಡ, ನನಗೆ ಶಿಷ್ಯಂದಿರು ನನಗೆ ಬೇಡ, ನನಗೆ ಬೇಕಾಗಿರೋದು ಜನ್ಮನಿ ಜನ್ಮನಿ, ನನಗೆ ಎಷ್ಟು ಜನ್ಮ ಕೊಟ್ಟರು ಭಕ್ತಿಯನ್ನು ಕೊಡಪ್ಪ, ನಿನ್ನ ಸೇವೆ ಮಾಡುವಂಥ ಅವಕಾಶ ಕೊಡು ಅಂತ ಕೇಳ್ಕೊಳ್ತಾರೆ ಭಕ್ತರಾದವರು. ಸೊ ಹಾಗಾಗಿ ಐಹಿಕ ಪ್ರಭಾವದಲ್ಲಿ ಯಾರಿರ್ತಾರೆ ಅವರು ಈ ಭೌತಿಕ ವಸ್ತುಗಳನ್ನ ಕೇಳ್ತಾರೆ. ಅವರದು ವಕ್ರ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದರ ಯಾವುದೋ ವಸ್ತುಗಳು ಬೇಕೆಂದು ಕೇಳುತ್ತಾರೆ, ಅವರದು ವಕ್ರ ಬುದ್ಧಿ. ಅದೇ ಹೇಳ್ತಾರೆ ಅಂದರೆ ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯನ. ಭಕ್ತರಿಗೆ ಒಂದೇ ಭಗವಂತನ ಸೇವೆ ಪಡುವುದೆಂದೇ. ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಹಿ ಅನಂತಾಸ್ಮ ಬುದ್ಧಯೋ ಅವ್ಯವಸಾಯನಾಮ್. ಯಾರು ಭಗವದ್ ಭಕ್ತಿಯಲ್ಲಿ ಇಲ್ಲ ಅವರಿಗೆ ಅನೇಕ ವಿಚಾರಗಳು ಭಗವಂತನ ಹತ್ರ ಕೇಳ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮನುಷ್ಯರು ನಾನಾ ಬಗೆಯ ಯೋಚನೆ ಹಂಚಿಕೆಗಳನ್ನ ಮಾಡ್ಕೊಳ್ತಾರೆ. ಮತ್ತೆ ಏನ್ ಮಾಡ್ತಾರೆ? ಚರ್ವಿತ ಚರ್ವಣ, ನಾವಿಲ್ಲಿ ತಿಂದಿದ್ದನ್ನೇ ತಿನ್ನುವುದು, ಚರ್ವಿತ ಅಗದಿದ್ದನ್ನೇ ಅಗಿಯುವುದು, ಚರ್ವಿತ ಚರ್ವಣ. ಕಬ್ಬಿನ ತುಂಡನ ಮತ್ತೆ ಮತ್ತೆ ಜಿಗಿದು ರಸ ಹೀರುವಂತೆ ನಾವೇನ್ ಮಾಡ್ತೇವೆ? ಭೌತಿಕ ಪ್ರಪಂಚದಲ್ಲಿ ಮಾಡಿದ್ದನ್ನೇ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ಅಷ್ಟೇ, ಅದನ್ನೇ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಮತ್ತೆ ಮತ್ತೆ ಹುಟ್ಟು, ಮತ್ತೆ ಸಾವು, ಮತ್ತೆ ಅದೇ ಜೀವನ. ಸೊ ಹಾಗಾಗಿ ಭಗವಂತ ಇದಕ್ಕೆ ಯಾವುದಕ್ಕೂ ಅಡ್ಡಿ ಮಾಡೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ನೀವು ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಆದರೆ ನಾವು ಭಗವಂತನ ಹತ್ರ ಹೋಗ್ಲಿಕ್ಕೆ ನಾವು ಸಹಾಯ ಮಾಡ್ತಾನೆ. ಅವನು ಭೌತಿಕ ಪ್ರಪಂಚದಲ್ಲಿ ನೀವು ಇರ್ಲಿಕ್ಕೆ ಅಡ್ಡಿ ಮಾಡೋದಿಲ್ಲ. ಭಗವಂತನ ಹತ್ರ ಹೋಗ್ಲಿಕ್ಕೆ ಅವನು ಹಾರಿ ಬಂದು ಸಹಾಯ ಮಾಡ್ತಾನೆ, ಓಡಿ ಬಂದು ಸಹಾಯ ಮಾಡ್ತಾನೆ. ನಾವು 10 ಹೆಜ್ಜೆ ನಡೆದ್ರೆ 100 ಹೆಜ್ಜೆ ಅವನು ಬರ್ತಾನೆ, ನಾವು ಓಡಿದರೆ ಅವನು ಹಾರಿ ಬರ್ತಾನೆ. ಅಷ್ಟು ಭಗವಂತ ತನ್ನ ಹತ್ತಿರ ಬರಲಿಕ್ಕೆ ಸಹಾಯ ಮಾಡ್ತಾನೆ. ಸೊ ಭಗವಂತ ಇಲ್ಲಿ ಪರಿಭೂ ಅಂತ ಹೇಳಿದ್ದಾರೆ. ಅವನು ದೊಡ್ಡವನು, ಎಲ್ಲರಿಗಿಂತ ದೊಡ್ಡವನು. ಯಾಕೆಂದ್ರೆ ಅವನು ಅಸಮೌರ್ಧ್ವ, ಅವನಿಗೆ ಸಮನರಾದರೂ ಯಾರೂ ಇಲ್ಲ, ಅವನಿಗಿಂತ ಮೇಲಂತೂ ಯಾರೂ ಇಲ್ಲ. ಸೊ ಹಾಗಾಗಿ ಯಾರಾದರೂ ಅವನಿಗಿಂತ ಮೇಲೆ ಇದ್ರೆ ಯಾರು ಅವನ ಹತ್ರ ಬೇಡ್ತಾ ಇರ್ಲಿಲ್ಲ ಅಲ್ವಾ? ಅವನು ಸರ್ವಶಕ್ತ, ಅವನು ಸರ್ವಜ್ಞ, ಎಲ್ಲವನ್ನೂ ತಿಳ್ಕೊಂಡವನು, ಸರ್ವವ್ಯಾಪಿ. ಭಗವಂತ ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ. ಸೊ ಹಾಗಾಗಿ ಯಾರು ಇಂದ್ರಿಯ ಸುಖಕ್ಕಾಗಿ ಬೇಡ್ತಾರೆ ಅವರ ಆಧ್ಯಾತ್ಮಿಕ ತಿಳುವಳಿಕೆ ತುಂಬಾ ಕಡಿಮೆ. ಸೊ ಹಾಗಾಗಿ ಭಗವಂತ 5000 ವರ್ಷದಿಂದ ಭೂಮಿ ಮೇಲೆ ಅವತಾರ ಮಾಡಿದ್ದ. ಅಲ್ಲಿ ಯಾಕೆ ಎಲ್ಲ ಕಾರ್ಯಗಳನ್ನು ಲೀಲೆಗಳನ್ನು ಮಾಡಿ ತೋರಿಸಿದ? ಆ ಲೀಲೆಗಳನ್ನ ನಮಗೆ ತಿಳ್ಕೊಂಡ್ರೆ, ಆ ಲೀಲೆಗಳನ್ನು ಕೇಳ್ತಾ ಇದ್ರೆ ನಮಗೆ ಏನಾಗುತ್ತೆ? ನಾವು ಇದಾಗ್ತೇವೆ, ನಾವು ಪರಿಶುದ್ಧ ಆಗ್ತಾ ಹೋಗ್ತೇವೆ. ಅದಕ್ಕಾಗಿ ಅವನ ಲೀಲೆಗಳನ್ನು ಮಾಡಿ ತೋರಿಸ್ತಾನೆ. ಸೊ ಹಾಗಾಗಿ ಅವನು ಗೋವರ್ಧನ ಗಿರಿಯನ್ನ ಕಿರುಬೆರಳಲ್ಲಿ ಎತ್ತಿ ತೋರಿಸ್ಬಿಡ್ತಾನೆ ಅಲ್ವಾ? ಅದೇನು ಟ್ರೈನಿಂಗ್ ತಗೊಂಡಿದ್ದ ಭಗವಂತ? ಇಲ್ಲ, ಅವನು ಸರ್ವಶಕ್ತ. ಗೋಪಿಕಾ ಸ್ತ್ರೀಯರ ಜೊತೆ ನಿರ್ಬಂಧವಿಲ್ಲದೆ ಕಳಂಕಕ್ಕೊಳಗಾಗದೆ ರಾಸಕ್ರೀಡೆ ಆಡಿದ. ಅಂದ್ರೆ ಯಾರಾದ್ರೂ ಮಧ್ಯರಾತ್ರಿ ಯಾವುದೋ ಹುಡುಗಿ ಜೊತೆಗೆ ಇದನ್ನು ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ ಅಂದ್ರೆ ಅದು ನಮ್ಮ ಐಕ್ಯದಲ್ಲಿ ತುಂಬಾ ತಪ್ಪು. ಆದರೆ ಭಗವಂತ ಮಾಡಿದ್ದು ರಾಸಕ್ರೀಡೆ ಆ ಥರ ಅಲ್ಲ. ಅವನಿಗೆ ಯಾರು ಕಳಂಕ ಬರುವ ಪ್ರಶ್ನೆ ಇಲ್ಲ. ಭಗವಂತ ಬೆಣ್ಣೆಕ್ಕದ್ರು ಕಳಂಕ ಇಲ್ಲ, ಅವನು ರಾಸಕ್ರೀಡೆ ಆಡಿದ್ರು ಕಳಂಕ ಇಲ್ಲ. ಸೊ ಹಾಗಾಗಿ ಅವನು ಶುದ್ಧಂ ಅಂದ್ರೆ ಪರಿಶುದ್ಧವಾದವನು, ಅವನಿಗೆ ಯಾವುದೇ ಪಾಪದ ಲೇಪ ಇಲ್ಲ. ಸೊ ಅಪಾಪವಿದ್ದಂ ಅಂತ ಹೇಳ್ತಾನೆ, ಪಾಪದ ಲೇಪ ಇಲ್ಲ. ಸೊ ಹಾಗಾಗಿ ಅವನು ಶುದ್ಧ ಅಪಾಪವಿದ್ದ. ಸೊ ಹಾಗಾಗಿ ಅಪಾಪವಿದ್ದ ಎಂಬುದು ಅವನ ಸಾನ್ನಿಧ್ಯದ ಶಕ್ತಿ. ಅವನ ಶಕ್ತಿ ಎಷ್ಟಿದೆ ಅಂತಂದ್ರೆ ಎಲ್ಲವನ್ನು ಶುದ್ಧ ಮಾಡಿಬಿಡ್ತಾನೆ. ಎಲ್ಲ ನಮ್ಮಲ್ಲಿದ್ದ ಕೊಳಕುಗಳನ್ನು ಕ್ಷಣ ಮಾತ್ರ ತೆಗಿತಾನೆ. ಹೇಗೆ ಕೇಳಿದ್ರೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಎಲ್ಲ ಅದನ್ನ ಮಲ ಇದ್ರೂ ಅದನ್ನ ಹೀರ್ಬಿಟ್ಟು ಒಣಗಿಸಿ ಬಿಡುತ್ತೆ ಅಲ್ವಾ?
ಫಲಸಾದ ಕ್ಷೇತ್ರ. ಅದೇ ತರಹ ಭಗವಂತನು ಕೂಡ ತನ್ನ ಶುದ್ಧೀಕರಣ ಶಕ್ತಿಯಿಂದ ಅವನು ಶುದ್ಧ ಮಾಡ್ತಾನೆ, ಎಲ್ಲ ಜೀವಿಗಳನ್ನು ಕೂಡ ಶುದ್ಧ ಮಾಡ್ತಾನೆ. ನಮ್ಮಲ್ಲಿ ಏನಾಗಿದೆ, ಇದು ನಮಗೆ ಇದು ಏನಂತಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಸತ್ವಗುಣ ಇವೆಲ್ಲವೂ ಕೂಡ ಅಶುದ್ಧವೇ, ಸತ್ವಗುಣವೂ ಅಶುದ್ಧವೇ. ಆದರೆ ಸತ್ವಗುಣಕ್ಕೆ ಬಂದರೆ ನಾವು ಭಗವಂತನ ಬಗ್ಗೆ ತಿಳ್ಕೋಬಹುದು. ಸೊ ರಜೋಗುಣ ತಮೋಗುಣಗಳನ್ನ ಕಿತ್ತು ಹೊತ್ತಾಕ್ಬಿಡ್ತಾನೆ. ಆಮೇಲೆ ನಮ್ಮಲ್ಲಿದ್ದ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಇದನ್ನೆಲ್ಲ ತೆಗೆದು ಬಿಡ್ತಾನೆ. ಸೊ ಹಾಗಾಗಿ ನಮ್ಮನ್ನು ಶುದ್ಧಿ ಮಾಡ್ತಾನೆ ಅವನು. ಸೊ ಆದ್ದರಿಂದ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಭಗವಂತ ಎಲ್ಲರಿಗಿಂತ ದೊಡ್ಡವನು, ಅವನು ಶುದ್ಧ, ಅವನ ಅಪಾಪವಿದ್ದ, ಅವನ ಅಂಗಾಂಗಗಳು ಭೌತಿಕ ಅಲ್ಲ, ಅದು ಅವನ ಅಂಗಾಂಗಗಳು ದಿವ್ಯವಾದ ಅಂಗಾಂಗಗಳು. ಸೊ ಅಂತಹ ನರನಾಡಿಗಳಿಲ್ಲದ ಶುದ್ಧ ಕಲ್ಮಶ ರಹಿತ ಆ ಭಗವಂತ. ಸೊ ಅವನನ್ನು ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಭಗವಂತನ ಅರ್ಥ ಮಾಡ್ಕೊಳ್ತಾನೆ, ಅವನು ನಮಗೆ ಯಾವಾಗಲೂ ಭಗವಂತನ ಅರ್ಥ ಮಾಡ್ಕೊಂಡ್ರೆ ಅವನು ಸಹಾಯ ಮಾಡ್ತಾನೆ ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ. ಹರೇ ಕೃಷ್ಣ. ಇವತ್ತು ಇಲ್ಲಿಗೆ ಮುಗಿಸೋಣ. ಹರೇ ಕೃಷ್ಣ. ಇದು 8ನೇ ಶ್ಲೋಕ, ಒಟ್ಟು 18 ಇದೆ. ಇನ್ನು ನಾಳೆಗೆ ಹರೇ ಕೃಷ್ಣ. ನಿಮಿಷ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ